ಅವರಲ್ಲಿ ಪ್ರಶಾಂತ್ ಅವರಿದ್ದಾರೆ, ರವಿ ಅವರಿದ್ದಾರೆ, ಉಮೇಶ್ ಗಂಟಿ ಅವರಿದ್ದಾರೆ, ಹಾಗೆ ಜಯರಾಮ್ ಶೆಟ್ಟಿ ಅವರಿದ್ದಾರೆ, ಹಾಗೆ ನಮ್ಮೆಲ್ಲ ಟ್ರಸ್ಟಿಗಳಿದ್ದಾರೆ, ಹಾಗೆ ಗಣೇಶ್ ಸಿಂಗಾರ್ ಅವರು, ಹಾಗೆಯೇ ಈಗ ಸಭಾಕಾರ್ಯವನ್ನು ದಯವಿಟ್ಟು ರವಿ ಅವರಿಗೆಲ್ಲ ಅತಿಥಿಯವರನ್ನು ಸಭಾಂಗಣಕ್ಕೆ ಕರೆದು ಹೋಗಬೇಕು. ಶೆಟ್ಟಿ ಕೆಳಗಿನ ಕೋಟೆಗಾರ ಗೊತ್ತು ಅವರು ಕೂಡ ವೇದಿಕೆಯನ್ನು ಸೇರಿಕೊಳ್ಳಬೇಕು. ಹಾಗೆ ರವಿ ಫಜೀರು ಅವರು ಸಭಾಧ್ಯಕ್ಷತೆ ವಹಿಸಿಕೊಳ್ತಾರೆ. ಆ ಗಣೇಶ್ ಚಿಪ್ಪಾರ್ ಅವರು ಕೂಡ ವೇದಿಕೆಯನ್ನ ಸೇರಿಕೊಳ್ಳಬೇಕು. ನಾಗವೇಣಿ ಶೆಟ್ಟಿ ಅವರು ಕೂಡ ವೇದಿಕೆಯನ್ನ ಸೇರಿಕೊಳ್ಳಬೇಕು. ಮಾತೃ ಮಂಡಳಿಯ ಅಧ್ಯಕ್ಷರು ಪ್ರಥಮ ಕಾರ್ಯಕ್ರಮ ಎಲ್ಲ ಸಮಿತಿಯ ಅಧ್ಯಕ್ಷರುಗಳು, ವಿಶೇಷವಾಗಿ ಗಣೇಶ್ ಹಸೆಗೋಳಿ ಸೈಟ್ ಭಜನಾ ಮಂಡಳಿಯ ಅಧ್ಯಕ್ಷರು ಕೂಡ ವೇದಿಕೆಯನ್ನ ಅಲಂಕಾರ ಮಾಡಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತಾ ಸಭಾ ಕಾರ್ಯಕ್ರಮದ ಮೊದಲ ಅಂಗವಾಗಿ ಪ್ರಾರ್ಥನೆ ಧ್ವನಿ ಶ್ರೀ ಅವರಿಂದ ಪ್ರಾರ್ಥನೆ. ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ನೀ ಫಲದಾಯಕ ನೀನೇ ವಿನಾಯಕ, ನೀ ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ಕಾರ್ಯಾರಂಭದಿ ಭಜಿಸುವೆ ನಿನ್ನನು, ಕಾರ್ಯಾರಂಭದಿ ಭಜಿಸುವೆ ನಿನ್ನನು, ಕಾರ್ಯಸಿದ್ಧಿ ಪೂದೆ ಮಗೆ ವಿನಾಯಕ, ಕಾರ್ಯಸಿದ್ಧಿ ಪೂದೆ ಮಗೆ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ. ಇರುವಂತಹ ಶ್ರೀಯುತ ಆನಂದಕ್ಕೆ ಹಸೆಗೋಳಿ ಅವರು ಸರ್ವರನ್ನು ಕೂಡ ಸ್ವಾಗತಿಸಬೇಕು ಅಂತೇಳಿ ಸಂದರ್ಭದಲ್ಲಿ ವಿನಂತಿ ಮಾಡ್ತೇನೆ. ಅಯ್ಯಪ್ಪ ಸ್ವಾಮಿ ಮಂದಿರ ಸೇಗೋಳಿ, ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಸೇಗೋಳಿ, ಶ್ರೀ ಅಯ್ಯಪ್ಪ ಸ್ವಾಮಿ ಭಜನಾ ಮಂಡಳಿಯ ಸೇಗೋಳಿ, ಪರಂಜ್ಯೋತಿ ಮಾತೃಮಂಡಳಿಯ ಸೇಗೋಳಿ, ಸಂಧ್ಯಾ ಭಜನೋತ್ಸವ ಸಮಿತಿಯ ಸೇಗೋಳಿ, ಇವೆಲ್ಲವುಗಳ ಒಟ್ಟು ಸೇರುವಿಕೆಯಿಂದ ಇವತ್ತು ಒಂದು ತಿಂಗಳ ಸಂಧ್ಯಾ ಭಜನಾ ಸಂಕೀರ್ತನೆ ಕಾರ್ಯಕ್ರಮ ಇವತ್ತು ಶ್ರೀ ಧರ್ಮಶಾಸ್ತ್ರ ವೇದಿಕೆಯಲ್ಲಿ ಆರಂಭಗೊಳ್ತಾ ಇದೆ. ಬಂದಿರತಕ್ಕಂಥ ಎಲ್ಲ ಭಕ್ತಾಭಿಮಾನಿಗಳನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಸಂಧ್ಯಾ ಭಜನಾ ಸಂಕೀರ್ತನೆಯ ಉದ್ಘಾಟನಾ ಸಮಾರಂಭ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಇವತ್ತು ಬಹಳಷ್ಟು ಅತಿಥಿಗಳನ್ನು ನಾವು ಕರೆಯಿದ್ದೇವೆ. ಆದರೆ ಒಂದಷ್ಟು ಜನ ಅನಿವಾರ್ಯ ಕಾರಣಗಳಿಂದ ಬರಲಿಲ್ಲ, ಮುಂದೆ ಬರ್ಬೋದನ್ನತಕ್ಕಂಥ ನಿರೀಕ್ಷೆ ನಮಗಿದೆ. ಇವತ್ತು ನಮ್ಮೆಲ್ಲರನ್ನ ಹರಸಿ ಹಾರೈಸಲಿಕ್ಕೆ, ಆಶೀರ್ವಚನ ನೀಡಲಿಕ್ಕೆ ಪರಮ ಪೂಜ್ಯ ಶ್ರೀ ಶ್ರೀ ಮೋಹನ್ ದಾಸ್ ಪರಮಹಂಸ ಸ್ವಾಮೀಜಿ ಶ್ರೀ ಕ್ಷೇತ್ರ ಮಾಣಿಲ ಬರಬೇಕಾಗಿತ್ತು. ಬಹುಶಃ ಕಟೀಲ್ನಲ್ಲಿ ಮೇಳಗಳು, ಹೊಸ ಮೇಳಗಳು ಹೊರಡುವ ಕಾರಣ, ಬಹುಶಃ ಅನಿವಾರ್ಯ ಕಾರಣ ನಿಮಿತ್ತ ಇವತ್ತು ಬರಲಿಕ್ಕೆ ಆಗಲಿಲ್ಲ. ಮುಂದಿನ ಸಭೆಯಲ್ಲಿ ನಾನು ಸೇರಿಸಿಕೊಳ್ಳುತ್ತೇನೆ ಅನ್ನತಕ್ಕಂಥ ಮಾಹಿತಿಯನ್ನು ನಮ್ಮ ಅಧ್ಯಕ್ಷರಿಗೆ ಈವಾಗಲೇ ರವಾನಿಸಿದ್ದಾರೆ. ಮುಂದಿನ ಸಭೆಯಲ್ಲಿ ನಾವು ಅವರ ಆಶೀರ್ವಚನವನ್ನು ಪಡೆಯೋಣ ಅಂತ ಹೇಳುತ್ತಾ, ದೀಪ ಪ್ರಜ್ವಲನೆಗೋಸ್ಕರ ನಾವು ಇವತ್ತು ಆಹ್ವಾನ ಮಾಡಿದ್ದು ಶ್ರೀ ರಾಜಾರಾಮ್ ಭಟ್, ಶಾರದಾ ಗಣಪತಿ ವಿದ್ಯಾಕೇಂದ್ರ, ಪುಣ್ಯಕೋಟಿ ನಗರ, ಕೈರಂಗಳ, ಇದರ ಆಡಳಿತ ನಿರ್ದೇಶಕರು ಕೂಡ ಹೌದು. ಅಮ್ಮೆಂಬಳ ಸಹಕಾರಿ ಬ್ಯಾಂಕಿನ ನಿರ್ದೇಶಕರಾಗಿ, ಅಧ್ಯಕ್ಷರಾಗಿ ಕೆಲಸ ಮಾಡಿದವರು, ಬಂಟ್ವಾಳ ತಾಲೂಕಿನ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿದವರು, ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಬ್ಯಾಂಕಿನ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕಿಂತಲೂ ಹೆಚ್ಚಾಗಿ ಬಹುಶಃ ನಿನ್ನೆ ತಾನೇ ಕರ್ನಾಟಕ ಸರ್ಕಾರ ಬೆಂಗಳೂರಿನಲ್ಲಿ ಅವರಿಗೆ ಸಹಕಾರ ರತ್ನ ಅನ್ನತಕ್ಕಂಥ ಬಿರುದನ್ನು ಕೊಟ್ಟು ಸನ್ಮಾನಿಸುವಂಥದ್ದು ನಮಗೆ ಮಾತ್ರ ಅಲ್ಲ, ಇಡೀ ಕರ್ನಾಟಕಕ್ಕೆ ಬಹಳ ಹೆಮ್ಮೆಯ ವಿಚಾರ. ಆದ್ದರಿಂದ ಅವರನ್ನು ನಾವು ನಿಮ್ಮೆಲ್ಲರ ಪರವಾಗಿ ಬಹಳ ಗೌರವದಿಂದ ಸ್ವಾಗತಿಸ್ತಾ ಇದ್ದೇನೆ.
ಅವರಿಗೆ ನಮ್ಮ ಟ್ರಸ್ಟಿನ ಕಾರ್ಯದರ್ಶಿಗಳಾಗಿರತಕ್ಕಂಥ ಪ್ರತಾಪ್ ರವರು ಶಾಲು ಪ್ರತಾಪ್ ಕೋಶಾಧಿಕಾರಿಗಳು ಪ್ರತಾಪ್ ಅವರು ಶಾಲು ಹೊಲಿಸಿ ಗೌರವಿಸಬೇಕು ಅಂತೇಳಿ ವಿನಂತಿ. ಇನ್ನು ನಮಗೆ 1 ತಿಂಗಳ ಈ ಅವಧಿಗೆ ಒಬ್ಬ ಸಮರ್ಥ ಅಧ್ಯಕ್ಷರು ಬೇಕು ಅಂತ ನಾವು ಯೋಚನೆ ಮಾಡಿದಾಗ ಸಭೆಯಲ್ಲಿ ಬೇರೆ ಬೇರೆ ಅಧ್ಯಕ್ಷರನ್ನ ಹೆಸರುಗಳು ಸೂಚಿಸಲ್ಪಟ್ಟಿದ್ದು. ಆದರೆ ನಮಗೆ ಒಬ್ಬ ಯೋಗ್ಯ ವ್ಯಕ್ತಿ, ಒಬ್ಬ ಸಮರ್ಥ ವ್ಯಕ್ತಿ ಕಂಡದ್ದು ರವಿರೈ ಪಜೀರ್ ಅವರು. ನಮಗೆಲ್ಲ ಗೊತ್ತಿರುವ ಹಾಗೆ ಕಳೆದ 4 ತಿಂಗಳ ಹಿಂದೆ ಶ್ರೀ ಗುಳಿಗ ಕೊರಗಜ್ಜೆ ದೈವದ ಜೀರ್ಣೋದ್ಧಾರ ಮತ್ತು ಬ್ರಹ್ಮಕಲಶೋತ್ಸವದಲ್ಲಿ ಸಂಪೂರ್ಣವಾಗಿ ತನ್ನನ್ನು ತೊಡಗಿಸಿಕೊಂಡು ಆ ಕ್ಷೇತ್ರದ ಕಾರ್ಯಕ್ರಮದ ಯಶಸ್ವಿಗೆ ಕಾರಣಕರ್ತರಾದಂಥವರು ಶ್ರೀ ರವಿರೈ ಪಜೀರ್ ಅವರು. ಅವರನ್ನು ನಾವು ಇವತ್ತು ನಮ್ಮ ಈ ಒಂದು ಸಮಿತಿಯ ಅಧ್ಯಕ್ಷರನ್ನಾಗಿ ಅವರು ಆಯ್ಕೆ ಆಗಿದ್ದಾರೆ. ನಮಗೆಲ್ಲ ನಮ್ಮ ಒಂದು ಪುಣ್ಯ ಅಂತ ನಾವು ಅಂದುಕೊಂಡಿದ್ದೇವೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಬಹಳ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ಮಂಜುನಾಥ ಆಳ್ವ ತೇವನಾಡು ಗೊತ್ತು ಇವರು ಆಗಮಿಸಿ ಅವರಿಗೆ ಶಾಲು ಹೊದಿಸಿ ಸ್ವಾಗತಿಸಬೇಕು ಅಂತೇಳಿ ವಿನಂತಿ ಮಾಡ್ತೇವೆ. ಇನ್ನೋರ್ವ ಗಣ್ಯ ಅತಿಥಿ ಶ್ರೀ ಸಂತೋಷ್ ಕುಮಾರ್ ರೈ ಬೋಳಿಯಾರ್, ಮಾಜಿ ಅಧ್ಯಕ್ಷರು ದ ಮೈಸೂರು ಎಲೆಕ್ಟ್ರಿಕಲ್ ಲಿಮಿಟೆಡ್ ಬೆಂಗಳೂರು. ನಮಗೆಲ್ಲ ಗೊತ್ತಿದೆ, ಕಳೆದ 3 ವರ್ಷಗಳಲ್ಲಿ ಕರ್ನಾಟಕ ಸರ್ಕಾರದ ಆ ನಿಗಮದ ಅಧ್ಯಕ್ಷರಾಗಿ ಕೆಲಸ ಮಾಡಿದವರು, ರಾಜಕಾರಣಿಯಾಗಿ BJP ಮಂಡಲದ ಅಧ್ಯಕ್ಷರಾಗಿ ಕೆಲಸ ಮಾಡಿದವರು, ಜಿಲ್ಲಾ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದವರು, ಜಿಲ್ಲಾ ಪಂಚಾಯತಿನ ಸದಸ್ಯರಾಗಿ ಕೆಲಸ ಮಾಡಿದವರು. ಎಲ್ಲಕ್ಕಿಂತಲೂ ಹೆಚ್ಚಾಗಿ ಸಮಾಜಮುಖಿಯಾಗಿ ತನ್ನನ್ನು ತೊಡಗಿಸಿಕೊಂಡವರು. ಅವರನ್ನು ರಾಜಕಾರಣಿ ಅಂತ ಕರೆಯುವುದಕ್ಕಿಂತಲೂ ಹೆಚ್ಚಾಗಿ ಒಬ್ಬ ಸಮಾಜ ಸೇವಕ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಕಳೆದ 1 ವರ್ಷದಿಂದ ಈಚೆಗೆ ಸುಮಾರು 8 ಬಡ ಕುಟುಂಬಗಳನ್ನು ಗುರುತಿಸಿ ಅವರಿಗೆ ಮನೆ ನಿರ್ಮಾಣ ಮಾಡಿಕೊಟ್ಟಂಥ ಒಂದು ಪುಣ್ಯ ಅವರಿಗಿದೆ. ಮೊನ್ನೆ ತಾನೇ ಇನ್ನೊಂದು ಹೊಸ ಮನೆಗೆ ಶಂಕುಸ್ಥಾಪನೆ ಮಾಡಿದ್ದನ್ನು ಕೂಡ ನಾವು ಗಮನಿಸಿದ್ದೇವೆ. ಇಂಥ ಕಾರ್ಯಚಟುವಟಿಕೆಗಳನ್ನ ಮಾಡುವುದರಲ್ಲಿ ಬಹುಶಃ ಸಂತೋಷ್ ಕುಮಾರ್ ರೈ ಅವರದೊಂದು ಪುಣ್ಯದ ಕೆಲಸ ಅಂತ ನಾವು ಅಂದುಕೊಂಡಿದ್ದೇವೆ. ಬಹಳ ಸೈಲೆಂಟ್ ವರ್ಕರ್, ರಾಜಕಾರಣದಲ್ಲಿ ಕೂಡ ಅಷ್ಟೇ, ಸಮಾಜ ಸೇವೆಯಲ್ಲಿ ಕೂಡ ಅಷ್ಟೇ. ತಾನು ಮಾಡಿದ ಕೆಲಸ ಅದು ಇನ್ನೊಬ್ಬರಿಗೆ ಗೊತ್ತಾಗಬಾರ್ದು, ತಾನು ಬಲಗೈಯಲ್ಲಿ ಏನು ಕೊಟ್ಟಿದ್ದೇನೆ ಅದು ಎಡಗೈಗೆ ಗೊತ್ತಾಗಬಾರ್ದು ಅನ್ನೋ ತಂದ ಯೋಚನೆಯಲ್ಲಿ ಕೆಲಸ ಮಾಡತಕ್ಕಂಥವ್ರು ನಮ್ಮ ಸಂತೋಷ್ ಐಬೋಲಿ ಅವರು ಇವತ್ತು ನಮ್ಮ ಮುಂದೆ ಇದ್ದಾರೆ. ಅವರನ್ನು ನಿಮ್ಮೆಲ್ಲರ ಪೂರ್ವವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಟ್ರಸ್ಟ್ನ ಉಪಾಧ್ಯಕ್ಷರಾಗಿರುವಂಥ ವಿಶ್ವನಾಥ್ ನಾಯಕ್ ಅವರು ಶಾಲು ಹೊದಿಸಿ ಶ್ರೀಯುತರನ್ನ ನೆನಪಿನ ಕಾಣಿಕೆ ನೀಡಿ ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡ್ತೇವೆ. ಇನ್ನೋರ್ವ ಗಣ್ಯ ವ್ಯಕ್ತಿ ಶ್ರೀ ಕೃಷ್ಣ ಶೆಟ್ಟಿ ಕೆಳಗಿನ ಕೋಟೆಗಾರ್ ಗುತ್ತು, ಅಧ್ಯಕ್ಷರು ಕೋಟೆಗಾರ್ ವ್ಯವಸಾಯ ಸೇವಾ ಸಹಕಾರಿ ಸಂಘ ನಿಯಮಿತ ಕೋಟೆಗಾರು. ಬಹುಶಃ ಅವರನ್ನು ಸಹಕಾರಿ ಸಂಘದ ಅಧ್ಯಕ್ಷರನ್ನಾಗಿ ನಾವು ನೋಡುವುದಲ್ಲ, ಸಮಾಜಮುಖಿಯಾಗಿ ಕೂಡ ನಾವು ಅವರನ್ನು ಕಂಡಿದ್ದೇವೆ. ಈ ಕ್ಷೇತ್ರದ ಜೀರ್ಣೋದ್ಧಾರದ ಸಂದರ್ಭದಲ್ಲಿ ಬಹುಶಃ ಬಹಳಷ್ಟು ದೊಡ್ಡ ಮಟ್ಟದ ಸಹಕಾರವನ್ನು ನೀಡಿ ಈ ಒಂದು ದೇವಸ್ಥಾನದ ಅಭಿವೃದ್ಧಿಗೆ ಕಾರಣಕರ್ತರು ಕೂಡ ಹೌದು. ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ನಾವು ಅವರನ್ನು ಪ್ರೀತಿಯಿಂದ ಕರೆಯುತ್ತೇವೆ. ಕೆಲವು ಸಲ ಅವರಿಗೆ ಬರಲಿಕ್ಕೆ ಆಗ್ತದೆ, ಕೆಲವು ಸಲ ಅನಿವಾರ್ಯ ಕಾರಣದಿಂದ ಬರಲಿಕ್ಕೆ ಆಗುವುದಿಲ್ಲ. ಈ ಸಲದ ಕಾರ್ಯಕ್ರಮಕ್ಕೆ ಅವರಾಗಿ ಹೇಳಿದ್ದಾರೆ, ನನ್ನ ಹೆಸರನ್ನು ಹಾಕಿ ನಾನು ಖಂಡಿತ ಬರ್ತೇನೆ ಅಂತ ಹೇಳ್ಕೊಂಡು ಖಂಡಿತವಾಗಿ ಅವರು ಕೂಡ ಆ ಒಂದು ನೆನಪಿಟ್ಟುಕೊಂಡು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸರ್, ನಿಮಗೆ ನಮ್ಮ ಎಲ್ಲ ಈ ಕ್ಷೇತ್ರದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀಯುತರಿಗೆ ರಮೇಶ್ ರೈ ಕೆಳಗಿನ ಮನೆ ಪಟ್ಟೋರಿ, ನಮ್ಮ ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ನ ಟ್ರಸ್ಟಿಗಳು, ಹಿರಿಯ ಟ್ರಸ್ಟಿಗಳು ಆಗಿರುವಂತಹ ರಮೇಶ್ ಅಣ್ಣವರು ಶಾಲು ಹೊದಿಸಿ ನೆನಪಿನ ಕಾಣಿಕೆ ನೀಡಿ ಇವರನ್ನು ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ನಮ್ಮ ಇವತ್ತಿನ ಮುಖ್ಯ ಅತಿಥಿಗಳಲ್ಲಿ ಓರ್ವರಾಗಿರುವಂಥವರು, ನಮ್ಮ ಮಂದಿರದ ಬಗ್ಗೆ ಅಪಾರ ಭಕ್ತಿಯುಳ್ಳವರು, ಶ್ರೀಯುತ ಶರತ್ MA ಸಹಾಯಕ ಕಮಾಂಡೆಂಟ್ ಅವರು, 7ನೇ KSRB ಪಡೆ ಅಸೇಗೋಳಿ ಅವರು ವೇದಿಕೆಯನ್ನು ಸೇರಿಕೊಳ್ಳಬೇಕು ಅಂತೇಳಿ ಬಹಳ ಭಕ್ತಿಯಿಂದ ವಿನಂತಿ ಮಾಡಿಕೊಳ್ತೇವೆ. ನಮ್ಮ ಇನ್ನೋರ್ವ ಮುಖ್ಯ ಅತಿಥಿ ಶ್ರೀ ಜಯರಾಮ್ ಶೆಟ್ಟಿ ಕಂಬಳಪದವು, ಉಪಾಧ್ಯಕ್ಷರು ಅಮ್ಮೆಂಬಳ ಸೇವಾ ಸಹಕಾರಿ ಸಂಘ ನಿಯಮಿತ, ಒಳ್ಳೆಯ ಸಮಾಜ ಸೇವಕರು ಹೌದು. ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಕೂಡ ಬೆನ್ನು ತಟ್ಟಿ ಸಹಕಾರ ನೀಡತಕ್ಕಂಥ ವ್ಯಕ್ತಿ ನಮ್ಮ ಜಯರಾಮಣ್ಣ. ಅವರನ್ನು ನಿಮ್ಮೆಲ್ಲರ ಪರವಾಗಿ ನಾನು ಬಹಳ ಗೌರವದಿಂದ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ಚಂದ್ರಶೇಖರ್ ಶೆಟ್ಟಿ ಮಂಟಮೆ ಅವರು, ನಮ್ಮ ಟ್ರಸ್ಟ್ನ ಟ್ರಸ್ಟಿಗಳು,
ಶ್ರೀಯುತರು ಅವರಿಗೆ ಶಾಲು ಹೊದಿಸಿ ನೆನಪಿನ ಕಾಣಿಕೆ ನೀಡಿ ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡ್ತೇವೆ. ಈಗ ತಾನೇ ನಮ್ಮ ವೇದಿಕೆಗೆ ಆಗಮಿಸಿದಂತಹ ಶ್ರೀ ಶರತ್ MA, ಪ್ರಭಾರ ಕಮಾಂಡೆಂಟ್ 2ನೇ KSRP ಪಡೆ ಅಸೈಗೋಳಿ, ಬಹುಶಃ ಕಳೆದ ಕೆಲವು ವರ್ಷಗಳಿಂದ ಈ ಒಂದು ಕ್ಷೇತ್ರದಲ್ಲಿ ಒಬ್ಬ ದಕ್ಷ ಮತ್ತು ಪ್ರಾಮಾಣಿಕ ಅಧಿಕಾರಿಯಾಗಿ ಸೇವೆ ಮಾಡತಕ್ಕಂಥವರು. ನಮಗೆ ಬಹಳ ಹೆಮ್ಮೆಯ ಸಂಗತಿ ಏನಂತ ಹೇಳಿದ್ರೆ, ದೂರದ ಹಾಸನದವರಾಗಿದ್ದರೂ ಕೂಡ ಅವರ ತಂದೆ ಮಂಗಳೂರಿನಲ್ಲಿ ತಹಸೀಲ್ದಾರ್ ಆಗಿ ಬಹಳಷ್ಟು ವರ್ಷ ಕೆಲಸ ಮಾಡಿದವರು. ಆದ್ದರಿಂದ ನಮಗೊಂದು ಬಂಧುತ್ವ ಇದೆ. ಮಂಗಳೂರಿಗೆ ಮತ್ತು ಹಾಸನಕ್ಕೆ ಬಹಳಷ್ಟು ಅಜಗಜಾಂತರ ದೂರ ಏನಿಲ್ಲ, ಹತ್ತಿರದಲ್ಲಿರುವವರು. ಆದ್ದರಿಂದ ಶರತ್ ಇವರನ್ನು ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಬಹಳ ಗೌರವದಿಂದ ಸ್ವಾಗತಿಸ್ತೇನೆ. ಶ್ರೀಪ್ರಣ ವಸಂತ್ ಕುಮಾರ್ ಪಟ್ಟೋರಿ ಆಗಮಿಸಿ ಅವರಿಗೆ ಒಂದು ನೆನಪಿನ ಕಾಣಿಕೆ ಮತ್ತು ಶಾಲು ಹೊದಿಸಿ ಗೌರವಿಸಬೇಕು, ಸ್ವಾಗತಿಸಬೇಕು ಅಂತೇಳಿ ವಿನಂತಿ ಮಾಡ್ತೇವೆ. ಇನ್ನೋರ್ವ ಮುಖ್ಯ ಅತಿಥಿ ಶ್ರೀ ಉಮೇಶ್ ಗಟ್ಟಿ, ಅಧ್ಯಕ್ಷರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಭಜನಾ ಪರಿಷತ್ತು ಮಂಗಳೂರು ತಾಲೂಕು. ಇವರು ಕೂಡ ನಮ್ಮ ಕರೆಗೆ ಹೋಗೊಟ್ಟು ಸಮಯಕ್ಕೆ ಮುಂಚಿತವಾಗಿ ನಮ್ಮ ಈ ಒಂದು ಕ್ಷೇತ್ರದಲ್ಲಿ ಅವರು ಉಪಸ್ಥಿತರಿದ್ದರು. ಅವರನ್ನು ನಿಮ್ಮೆಲ್ಲರ ಪರವಾಗಿ ನಾನು ಬಹಳ ಪ್ರೀತಿಯಿಂದ ಸ್ವಾಗತಿಸಿ. ಶ್ರೀಯುತರನ್ನ ನಮ್ಮ ಭಜನಾ ಮಂಡಳಿಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಗಣೇಶ್ ಅಸೇಗೋಳಿ ಸೈಟ್ ಇವರು ಆಗಮಿಸಿ ಪ್ರೀತಿಯ ದ್ಯೋತಕ ಶಾಲನ್ನ ಹೊದಿಸಿ ನೆನಪಿನ ಕಾಣಿಕೆ ನೀಡಿ ಗೌರವಿಸಬೇಕು ಅಂತೇಳಿ ಕೋರಿಕೆ. ನಮ್ಮ ಅಯ್ಯಪ್ಪ ಕ್ಷೇತ್ರದ ಟ್ರಸ್ಟಿಗಳು ಆಗಿರತಕ್ಕಂತಹ ಪ್ರಶಾಂತ್ ಕಾಜ್ ಅವರಿದ್ದಾರೆ. ಬಹಳಷ್ಟು ನಮಗೆ ಗೊತ್ತಿದೆ, ಈ ಕ್ಷೇತ್ರಕ್ಕೋಸ್ಕರ ಈ ಜೀರ್ಣೋದ್ಧಾರದ ಸಂದರ್ಭದಲ್ಲಿ ಇದರ ಗೌರವಾಧ್ಯಕ್ಷರಾಗಿ ಬಹಳಷ್ಟು ಕೆಲಸ ಮಾಡಿದವರು. ಪ್ರತಿಯೊಂದು ಕಾರ್ಯಕ್ರಮವೂ ಕೂಡ ಶುಭವನ್ನೇ ಹರಸುವುದರ ಮೂಲಕ ಸಹಾಯ ಸಹಕಾರವನ್ನು ನೀಡುತ್ತಾ ಬಂದಿರುವವರು. ರಾಜಕೀಯ ಕ್ಷೇತ್ರದಲ್ಲಿ ತಮ್ಮನ್ನು ಗುರುತಿಸಿಕೊಂಡವರು, ಸಮಾಜಮುಖಿಯಾಗಿ ತಮ್ಮನ್ನು ತೊಡಗಿಸಿಕೊಂಡವರು, ಪ್ರತಿಯೊಂದಕ್ಕೂ ಕೂಡ ತನ್ನ ಸಹಾಯ ಹಸ್ತವನ್ನು ನೀಡುತ್ತಾ ಬಂದಿರತಕ್ಕಂಥ ಪ್ರಶಾಂತ್ ಕಾಜ್ ಅವರನ್ನು ನಿಮ್ಮೆಲ್ಲರ ಪರವಾಗಿ ನಾನು ಬಹಳ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತರನ್ನ ನಮ್ಮ ಟ್ರಸ್ಟಿಗಳಲ್ಲಿ ಓರ್ವರಾಗಿರುವಂತಹ ಶ್ರೀಯುತ ಶಿವಪ್ರಸಾದ್ ಕಕ್ಕೆ ಮಂಜಳು ಇವರು ಆಗಮಿಸಿ ಶಾಲು ಹೊದಿಸಿ ನೆನಪಿನ ಕಾಣಿಕೆ ನೀಡಿ ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡ್ತೇವೆ. ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ನಮ್ಮ ಟ್ರಸ್ಟಿನ ಅಧ್ಯಕ್ಷರಾದಂಥ ಶ್ರೀನಿವಾಸ್ ಶೆಟ್ಟಿ ಅವರು. ಕಳೆದ 40 ವರ್ಷಗಳಿಂದ ಈ ಕ್ಷೇತ್ರದ ಎಲ್ಲ ಅಭಿವೃದ್ಧಿಗೋಸ್ಕರ ಈ ಕ್ಷೇತ್ರದ ಎಲ್ಲ ಆಗು ಹೋಗುಗಳಿಗೆ ಕಾರಣಕರ್ತರಾಗಿ ಅಭಿವೃದ್ಧಿಯನ್ನು ಬಯಸುತ್ತಾ ಇಲ್ಲಿವರೆಗೆ ಈ ಕ್ಷೇತ್ರವನ್ನು ಇಲ್ಲಿಗೆ ತಂದು ನಿಲ್ಲಿಸಿದಂಥ ಹೆಮ್ಮೆ ಕೀರ್ತಿ ಏನಾದರೂ ಇದ್ದರೆ ಬಹುಶಃ ಅದು ಶ್ರೀನಿವಾಸ್ ಶೆಟ್ಟರಿಗೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ಸನ್ನತ್ರಯಿಗಳು ಬಂದು ಶ್ರೀಯುತರನ್ನ ಶಾಲು ಹೊದಿಸಿ ಸ್ವಾಗತ ಮಾಡಬೇಕು ಅಂತೇಳಿ ವಿನಂತಿ ಮಾಡ್ತೇವೆ. ಕ್ಷೇತ್ರಕ್ಕೆ ಒಂದು ಶಕ್ತಿ ಬಂದಿರುವಂಥದ್ದು ಈಗ ಮಹಿಳಾ ಶಕ್ತಿ. ಪರಂಜ್ಯೋತಿ ಮಾತೃಮಂಡಲಿಯನ್ನು ಕಟ್ಟಿ ಬೆಳೆಸಿ ಇಲ್ಲೊಂದು ಉತ್ತಮವಾದ ಒಂದು ಸಂಸ್ಥೆಯನ್ನಾಗಿ ನಿರ್ವಹಣೆ ಮಾಡಿದಂತಹ ಕೀರ್ತಿ ಮತ್ತು ಯಶಸ್ವಿ ಏನಾದರೂ ಇದ್ದರೆ ಅದು ನಮ್ಮ ಶ್ರೀಮತಿ ನಾಗವೇಣಿ ಶೆಟ್ಟಿ ಅವರಿಗೆ. ಅವರು ಕೂಡ ಇವತ್ತು ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಬಹಳ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಮತಿ ಭಾರತಿ ರಮೇಶ್ ರೈಗಳು ಬಂದು ಶ್ರೀಮತಿಯವರನ್ನ ಭಾರತಿ ಅಕ್ಕ ಭಾಗೀರಥಿ ಅಕ್ಕ ಹಾಗೆ ಇವತ್ತು ನಮ್ಮೆಲ್ಲರ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಪರವಾಗಿ ಸನ್ಮಾನದ ಆಸನದಲ್ಲಿ ಕೂತುಕೊಳ್ಳಿಕ್ಕಿರುವವರು ಶ್ರೀ ಗಣೇಶ್ ಚಿಪ್ಪಾರು. 2025ನೇ ಸಾಲಿನ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನರಾದವರು. ನಮಗೆಲ್ಲ ಗೊತ್ತಿದೆ, ಸುಮಾರು 10-25 ವರ್ಷಗಳಿಂದ
ರಾಜನ್ ದೈವ ನರ್ತಕರಾಗಿ ಸೇವೆ ಮಾಡ್ತಕ್ಕಂಥವರು. ನಮ್ಮ ಈ ಉಳ್ಳಾಳ್ತಿ ಅಮ್ಮ ಮತ್ತು ಪಟ್ಟೋರಿ ತಾಯ ಕ್ಷೇತ್ರದಲ್ಲಿ ಕಳೆದ 10-15 ವರ್ಷಗಳಿಂದ ಈಚೆಗೆ ರಾಜನ್ ದೈವದ ನರ್ತಕರಾಗಿ ಸೇವೆ ಮಾಡಿದ್ದಾರೆ. ಅದೇ ರೀತಿ ಬೇರೆ ಬೇರೆ ಭಾಗದಲ್ಲಿ ಆ ಸೇವೆಯನ್ನು ಮಾಡ್ತಾ ಬಂದಿರತಕ್ಕಂಥವರು ನಮ್ಮ ಗಣೇಶ್ ಚಿಪ್ಪಾರ್ ಅವರು. ಮೊನ್ನೆ ತಾನೇ ನಡೆದಂಥ ಜಿಲ್ಲಾ ರಾಜ್ಯೋತ್ಸವ ಸಂದರ್ಭದಲ್ಲಿ ಆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ಸ್ವೀಕಾರ ಮಾಡಿದ್ದಾರೆ. ಆ ಒಂದು ಹೆಮ್ಮೆ ಗೌರವ ನಮ್ಮ ಈ ಭಾಗಕ್ಕೆ ಇದೆ, ಈ ಕ್ಷೇತ್ರಕ್ಕೆ ಇದೆ. ಆದ್ದರಿಂದ ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಹೃದಯ ತುಂಬಿದ ಅಭಿನಂದನೆಯನ್ನ ಮತ್ತು ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಶ್ರೀಯುತರಿಗೆ ಸುಂದರ್ ಶೆಟ್ಟಿ ಅವರು ನಿವೃತ್ತ ಪೊಲೀಸ್ ಅಧಿಕಾರಿಗಳು ಶಾಲು ಹೊದಿಸಿ ಅವರನ್ನು ಗೌರವಿಸಬೇಕು, ಸ್ವಾಗತಿಸಬೇಕು ಅಂತ ವಿನಂತಿ ಮಾಡ್ತಾರೆ. ಹಾಗೆ ಬಂದಿರತಕ್ಕಂಥ ಎಲ್ಲ ಭಕ್ತಾಭಿಮಾನಿಗಳಿಗೆ, ಮಾಧ್ಯಮ ಮಿತ್ರರಿಗೆ, ಮಾತೃಮಂಡಳಿಯ ಎಲ್ಲ ಸದಸ್ಯರಿಗೆ, ಟ್ರಸ್ಟಿನ ಎಲ್ಲ ಸದಸ್ಯರಿಗೆ, ಮಂದಿರದ ಎಲ್ಲ ಸದಸ್ಯರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸುತ್ತಾ ಅವಕಾಶಕ್ಕಾಗಿ ವಂದಿಸ್ತೇನೆ. ಜೈ ಹಿಂದ್. ಸರ್ವರನ್ನು ಕೂಡ ಬಹಳ ಪ್ರೀತಿ. ರಕ್ಷ ಮಹಾಭಾವ ಶಾಸ್ತ್ರೀ ತುಭ್ಯಂ ನಮೋ ನಮೋ ಸರ್ವದೈವ ಶಿಷ್ಟ ಸುಖದ ದುಷ್ಟದಮನ ಶಾಸನ ಅಯ್ಯಪತಿ ವಿಜಯತಾಂ ರಕ್ಷತು ತ್ರಿಭುವನಂ ಸ್ವಾಮಿ ಶರಣಮಯ್ಯ. ಈ ಒಂಜಿ ಧಾರ್ಮಿಕ ಕಾರ್ಯಕ್ರಮಡು ಉಪಸ್ಥಿತರು ಪುನಃ ಬಾರಿ ಪೊರ್ಲುಡು ಪ್ರಾಸ್ತಾಪನೆ ಬಂದೆ. ನನಕಲ್ನ ಉದರ್ ಜಾಸ್ತಿ ಪಾತ್ರೆಲ್ಲ ಸರಿ ಹಾಕಿ ಆಂಡ ಈ ಒಂಜಿ ಕಾರ್ಯಕ್ರಮ 2 ಜನಕ್ಕೆ ಸನ್ಮಾನ ಉಂಟು. ನಂಗೆ ಬಾರಿ ಸಂತೋಷದ ವಿಷಯ. ಒಂಜಿ ಚಿಪ್ಪಾರು ಗಣೇಶನಾಗಿ ಈ ಪರಿಸರಡು ಒಂಜಿ ಎಡ್ಡೆ ದೈವದ ನರ್ತಕಿ ಅದು ಆ ಶ್ರೇಷ್ಠತೆಯನ್ನು ಒರಿತಿನಾರು. ಒಂಜಿ ಕುರ್ಸು ಬಂಡ ಕುರ್ಸು ತಿಕ್ಕನಾಗ ಐಕೆ ಒಂಜಿ ಗೌರವ ಉಂಟು. ಆ ಗೌರವವನ್ನು ಒಯ್ತದು ಈ ದಕ್ಷಿಣ ಕನ್ನಡ ಜಿಲ್ಲೆಡು ಆರು ಪೋಯಿನಲ್ಪ ಅವು ಒಂಜಿ ಮಲ್ಲ ಗೌರವವನ್ನು ಪಡೆಯಿನಾರು. ಅರೆಗಿನಿ ದಕ್ಷಿಣ ಕನ್ನಡದ ಪ್ರಶಸ್ತಿಗೆ ನಂಗೆ ಮಾತೇರಿಗಳ ಸಂತೋಷ. ಅಂಚೆನೆ ಎಂಕಲ್ನ ಮಾಜಿ ಪಟ್ಲೇರ್ ನಮಗೆ ಎನ್ನ ಪಪ್ಪಗಲಾರಿಗಳು ಬಾರಿ ನಿಕಟ ಸಂಪರ್ಕ ಆಯ್ತದೆ. ಆರು ಕೈರಂಗಳ ಗ್ರಾಮಡು ಆಮೇಲೆ ಪಟ್ಲೇರಾದಿತ್ತೀರಿ ಬಾರಿ ಪುದರ್ದ ಜನ ರಾಜಾರಾಮ್ ಭಟ್ ನಮ್ಮೀರು ಆ ಅಪಗ ಎಂಗ್ಲ ನಚ್ಚದ ಇಲ್ಲಡೆ ಕೈರಂಗಲ ಬಾರಿ ಹುಟ್ಟದ ನಿಕಟ ಸಂಪರ್ಕ ಪುನಃ ಆ ಕೃಷಿತ ಟ್ಯಾಮ್ಡು ಅಕ್ಲು ಬಾರಿ ಆತ್ಮೀಯರಾದಿತ್ತೀರಿ. ಅಂಚೆನೆ ಎಂಕ್ಲ ಒಂದೇ ಶಾಲೆಡು ಕಲ್ತನಕ್ಲು ಭಾರತ ಶಾಲೆಡು ರಾಜಾರಾಮ್ ಭಟ್ರು ಆರ್ನ ಪಲಯ ಉದಯನ್ನೇ ಪ್ರಕಾಶನ್ನೇ ಬೊಕ್ಕ ಪ್ರಸನ್ನೆ ಬೇರೆ ನಾಲ್ನೇದಾರ ಲಾಸ್ಟ್ದಾರ ಎಂಕ್ಲಿಗೆ ಮಾತ್ರ ನಾಲ್ಕನ ಪರಿಚಯ ಉಂಟು. ಅಂಚೆನೆ ಆರ್ನ ಅಪ್ಪೆಗೆ ಆ ಪೆತ್ತಡು ಬಾರಿ ಪ್ರೀತಿ ಅಕ್ಕಲ್ನ ಎಂಕ್ಲ ಭಾರತ ಶಾಲೆ ಒಟ್ಟಾರೆಡು ಇದಲ್ಲ ಒಂಜಿ ಅಪಗಣೆ ಅಕ್ಲಡೆ ಒಂಜಿ ಅಯ್ಯುವ ಊರ್ದ ಪೆತ್ತಲು ಅವು ಪ್ರತಿ ಸರ್ತಿಲ್ಲ ಕಂಜಿ ಪಾಡು ಅಂತಾರೆ ಅವಳು ಬರ್ತದೆ ಎಂಗ್ಲಿಗೆ ನೆನಪುಂಡು. ಕೃಷಿಟ್ಟು ಬಾರಿ ಪುದನ್ ಪೋಯಿನಾರು. ರಾಜಾರಾಮ್ ಭಟ್ರಿಗಿನಿ ಈ ರಾಜ್ಯ ಮಟ್ಟದ ಒಂಜಿ ಪ್ರಶಸ್ತಿ ಸಿಕ್ಕಿದ್ದಾನೆ ಸಹಕಾರಿ ರತ್ನ ಬಾರಿ ಖುಷಿತ ವಿಚಾರ. ಒಂಜಿ ಸಹಕಾರಿ ರಂಗೋಡು ಪುದರ್ ಪಡೆದು 21 ವರ್ಷಡು ಅಮ್ಮೆಮ್ಮಲ ಸಹಕಾರಿ ಸಂಘ ಬಾರಿ ಪೊರ್ಲು ನಡೆಪಾದು ಒಂಜಿ ಎಡ್ಡೆ ಪುದರ್ ಕೊಣತರ. ಅಂಚೆನೆ ಒಂಜಿ ಶಾಲೆ ಕಟ್ಟಾದು ಗೋ ಸಾಂಕದು ಐಟ್ ಮಸ್ತ್ ಕಷ್ಟ ಬರ್ತದೆ. ಇನ್ನು ಒಂಜಿ 6 ಒಂಜಿ ಪಾತೆರ ಪಂಡಿರು ಪ್ರತಿ ಇಲ್ಲಲ್ಲ ಏಪ ಪೆತ್ತ ಸಾಂಕರು ಅಪ್ಪಗೆನ್ನ ಪೆತ್ತ ಎನ್ನ ಗೋ ನೇನು ಉಂತವೆ ಅಂಚ ನೈಟ್ ಒಂಜಿ ಮಮತೆ ದೀದು ಕೆಲಸ ಮಾಡ್ತದೆ ಬಾರಿ ಪೊರ್ಲುಡು ಇನ್ನು ಕಷ್ಟಡು ಅಲ್ಲ ನಡಪ ಒಂದುಲ್ಲೇರು. ಅಂಚೆನೆ ಈ ನೇಟು ಎಂಗ್ಲನ ಬೋಲಿಯಾರ್ ಸಂತೋಷ ನಿಲ್ಲೇರು ಎಂಗ್ಲ ಯಾರೇನು ಲೆಪ್ಪೆರ ಮರಣಿ ಪೋನಾಗ ಆರ್ನ ಕೃಷಿನ ತುದು ಬಾರಿ ಖುಷಿ ಅಂಡ ಆರ್ನ ಫಾರ್ಮ್ ತುಯ್ಯ ಎಂಗ್ಲಿನ ಬೊಕಲ 1 ಗಂಟೆ ಇದ್ದರೆ ಆರ್ನ 1 ಗಂಟೆ ಇಡ್ಲಲ್ಪ ಟೈಮ್ ಪೋತನ ಗೊತ್ತಾತು. ಬಾರಿ ಪೊರ್ಲದ ಕಂಗದ ಇದ್ದೀತೇರು ಬೇತೆ ಬೇತೆ ಡ್ರ್ಯಾಗನ್ ಫ್ರೂಟ್ಸು ಆರ್ನ ಪೆತ್ತಲು ಅಂಜನೆ ಬಾರಿ ಪೊರ್ಲದ ಒಂಜಿ ಫಾರ್ಮ್ ಅಂತದು ಬಾರಿ ನಿತ್ಯ ನಿರಂತರ ಸಮಯ ಒಂಜಿ ಚೂರ್ಲ ವೇಸ್ಟ್ ಮನ್ಪಂದೆ ನಿತ್ಯ ನಿರಂತರ ಸಮಾಜ ಸೇವೆಡಿ ಕೃಷಿಟ್ಟು ಮಾತಿಡ್ಲ ತನ್ನನ್ನು ತೊಡಗಿಸದು ಬಾರಿ ಎಡ್ಡೆ ಪುದರ್ ಪಡೆದು ಇನಿ ಸಮಾಜಮುಖಿ ಕೆಲಸ ಮನ್ಪುಣಂಚಿನ ಒಂಜಿ ತುಂಬು ಚಟುವಟಿಕೆದ ವ್ಯಕ್ತಿ ಸಂತೋಷ ನೆಲವುಳ್ಳೇರು. ಪ್ರಶಾಂತ್ ಕಾಜೇರುಳ್ಳೇರು ಎನ್ನ ನಿಕಟ ಸಂಬಂಧಿ. ಈ ಒಂಜಿ ಅಯ್ಯಪ್ಪ ಮಂದಿರ ಇಂಕ್ಲು ಕಟ್ನಾಗ ಬಾರಿ ಮಸ್ತ್ ಜನ ಬೇಲ ಮಂತ್ರಿ ಐತ ಒಂಜಿ ಮಾರ್ಗದರ್ಶಕ ಅದು ಪ್ರತಿ ಐತ ಕಷ್ಟದ ಪೊರ್ತರು ಎಂಕ್ಲೊಟ್ಟಿಗೆ ಇತ್ತದು ಅವು ಮರಗೊಂದರ್ಪಣ ಅದಪ್ಪು
ದುಡ್ಡು ಕಮ್ಮಿ ಅನ್ನ ದುಡ್ಡು ಕೊರ್ಪುಣ ಅದಪ್ಪು ಮಾತೆಟ್ಲ ಒಂಜಿ 5 ವರ್ಷಕ್ಕೆ ದುಂಬು ಈ ಒಂಜಿ ಮಂದಿರ ಆವಡನಲ್ಲ ಅರ್ನ ಪ್ರಶಾಂತನಲ್ಲ ಪಾತ್ರಲ್ಲ ಉಂಡು ಅಂಚೆನೆ ಇನಿ ವೇದಿಕೆ ಎಡುಪುನಾರು ಎನ್ನ ಆತ್ಮೀಯ ಬಂಧು ಕೃಷ್ಣನ್ ಇರ್ಲಿಗೆ ಎಂಕ್ಲಿಗೆ ಆ ನೆಲತ ಒಂಜಿ ಪೂರ್ತಿ ಗ್ರಾನೈಟ್ ಕೊಣತ್ ಕೊಡ್ತೇರಿ ಅಂಚೆ ನೈಟ್ ಮಸ್ತ್ ಅರ್ನ ಕೊಡುಗೆ ಉಂಡು ಆ ಕೊಡುಗೆದ ದುಡ್ಡದ ಅಮೌಂಟ್ ಪಾಡ್ನಾಗ ಇನ್ನು ಪಾಡೊಡ್ಚಿ ಬಂತೀರ ಎನ್ನ ಪಾಡ್ನೇ ಬಡಿಸಿ ಅಂಡಲ್ಲ ಎಂಕ್ಲು ಪಾಡ್ನೇಟ್ ಅರೆ ಮಸ್ತ್ ಉಪದ್ರನ್ ಅರೆ ಮಸ್ತ್ ಜನ ಅರೆ ಉಪದ್ರ ಕೊರಿಯರು ಮಲ್ಲ ಅಮೌಂಟ್ ಎಂಕ್ಲೆ ಕೊರ್ದು ಪ್ರತಿಯೊರ್ಲ ಪಕ್ಕ ಕೇಂದ್ರ ಲಕ್ಕೀರು ಬೊಕ್ಕ ಬಂದಿರು ದಯಮಂತದ ಇರ ಹೆಂಗೆ ಎನ್ನ ಪಾಡ್ನೆ ಅಮೌಂಟ್ ದೆಪ್ಪುಲೆ ಅಂಚದು ಪುನಾಗ ಕೃಷ್ಣನ್ನೇ ಒಂಜಿ ಬಾಲಿ ಮಲ್ಲ ದಾನಿ ಆರು ಕೊರೋನಾ ಏರಿಯಾಗಳು ಗೊತ್ತಾದಪ್ಪ ಅಂದು ಆರು ಈ ಪರಿಸರಡು ಎನ್ನ ಗೊತ್ತರು ಕೋಟಿಗಟ್ಟಲೆ ದುಡ್ಡು ಕೊಡ್తున్నారు ಮಸ್ತ್ ಸಾಕಾರ ಮಂದಿರು ಬಹುಶಃ ಎಂಕ್ಲು ಪ್ರತಿ ಸತಿ ಲೆಪ್ಪುನಾಗಲಾರು ಅರ್ನ ಬೇತೆ ಬೇತೆ ಕಾರಣ ಬೈದಿದ್ದೀರಿ ಇನಿಯೇ ದಾದನ ಒಂಜಿ 10 ಎಂಗ್ಲ ಕಾಗಜ ಪೆಂಟನ ಬಂಡೇರು ಶ್ರೀನಿವಾಸನ್ನ ನಮ್ಮ ಅನ್ನದಾನ ಏ ಪಾಪನು ಯಾನ ಈಕ್ ಪೂರ್ತಿ ಅರಿಕೊರ್ಪೇನ್ ಈರ್ ಅನ್ನದಾನ ಈರ್ ಬರೋಡು ಬಂಡ್ಯಾನ ಈರ್ ಬಾರಿಗೆ ಒಂಜಿ ಪೊರ್ತರು ಫೋನ್ ಮಾಡ್ತಾರೆ ಇರ ನೆನಪು ಮಂತನ ಬಾರಿ ಎಡ್ಡಾನು ಈ ಸರ್ತಿ ಈ ಕಾರ್ಯಕ್ರಮಕ್ಕೆ ತಪ್ಪಾರ ಬಲ್ಲಿಂದು ಬಹುಶಃ ಅವ್ರು ಏತು ಚಟುವಟಿಕೆ ಇಡಿದ್ರಲ್ಲ ನೀನು ಬೈದಿರಿ ನಂಗೆ ಭಾರಿ ಖುಷಿದ ವಿಚಾರ ದಯಪಂಡ ಕೃಷ್ಣನನ್ನು ತೂಂಡ ಎಂಕ್ಲಿಗೆ ದಾದನ ಒಂಜಿ ಧೈರ್ಯ ಬರ್ಬೋದು ನಮ್ಮ ಒಂಜಿ ಆಪತ್ ಕಾಲದ ಬಂದು ಅವ್ರು ಅಂಚಾದ ಪುನಾಗ ದೇವರು ಯಾರನ್ನ ಆರೋಗ್ಯಲ ಪಾಪ ಮರಣಿ ಹಾಸ್ಪಿಟಲ್ ಇತ್ತೇರಿ ಅನ್ನ ಸೊಂಟದ ಬೇನೆಡಿ ಆರ್ನ ಒಂಜಿ ದೇವರು ಅಯ್ಯಪ್ಪಿ ಪೂರ್ಣ ಪ್ರಮಾಣದಾರಿಗೆ ಆರೋಗ್ಯ ಕೊರೋಡು ಈ ಸಂದರ್ಭಡಿ ಅನ್ನ ನಟ್ಟುವೆ ಆರ್ನ ಅರ್ನ ನಲ್ಲ ಮಸ್ತ್ ಜನಕ್ಕೆ ಉಪಕಾರ ಇರೋದು ಅರೆ ದೇವರ ಆರೋಗ್ಯ ಕೊರಡು ಆರ್ನ ಮಗೆಲ ಎಡ್ಡೆ ಒಂಜಿ ಪೋಸ್ಟ್ ಉಳ್ಳೇರು ಒಂಜಿ ಪೈಲಟ್ ಆದ ವಿಮಾನದ ಒಂಜಿ ಪೈಲಟ್ ಆದ ಇನ್ನು ಕೆಲಸ ಮಂತಂದುಳ್ಳೇರು ಬಂಡ ಎಂಕ್ಲೆ ಮಾತಾಡಲು ಖುಷಿದ ವಿಚಾರ ಈ ಒಂಜಿ ಈ ಕಾರ್ಯಕ್ರಮ ಮಾಡಿ ಇನಿ ಎಂಕ್ಲನ ಅಸಿಸ್ಟೆಂಟ್ ಕಮಾಂಡೆಂಟ್ ಉಳ್ಳೇರು ಆರ್ಲ ಎಂಕ್ಲ ಕಾರ್ಯಕ್ರಮ ಪ್ರತಿ ಸಂದರ್ಭ ಬರ್ತೀರಿ ಇತ್ತೆ ಯಾರು ಮಂಗಳೂರದ ವರ್ಗ ಆದ ಪುರ ಇಡೆ ಬತ್ತನ ಎಂಕ್ಲೆ ಭಾರಿ ಖುಷಿ ಎಂಕ್ಲ ಮಿತ್ ಏಪಲ ಪ್ರೀತಿದಿದ್ದು ಎಂಕ್ಲ ಕಾರ್ಯಕ್ರಮಗಳು ಇಪ್ಪನ ಬರ್ಪುನಾರು ಆರ್ಲ ಇನಿ ವೇದಿಕೆ ಉಳ್ಳೇರು ಇನಿ ಎಂಕ್ಲಿಗೆ ಭಾರಿ ಶೋಕದೊಂದು ಅಧ್ಯಕ್ಷ ತಿಕ್ಕಿದೇರು ಭಜನದ ಮುಪ್ಪದಿಂತ ಒಂಜಿ ರವಿಯನ್ನೇನಿ ಕಾರ್ಯಕ್ರಮ ಮನ್ಪನಾಗ ರವಿಯನ್ನ ಪುದರ್ ಬರ್ತೇನೆ ಎಂಕ್ಲು ಬೊಲ್ಪು ಹೋದು ಕೇನ್ನಾಗ ಯಾರು ಮೆಕ್ಲು ಬಂಡ್ಯಾರ ಯಾರು ಗೊತ್ತೋನೇರ ಅಂದ ಆಂಡ ದಾದಾನ ಒಂಜಿ ನೆಟ್ಟು ನಂಗೆ ಗೊತ್ತೀರಿ ಈ ಕಾರ್ಯಕ್ರಮಕ್ಕೆ ಒಂಜಿ ಅರೆಡ್ದು ವೇಗ ತಿಕ್ಕದಂಡು ಈ ಒಂಜಿ ಕಾರ್ಯಕ್ರಮ 30 ದಿನ ಪೊರ್ಲು ಆಪ್ನಿಗೆ ದಾಲ ಸಂಶಯ ಆಜಿ ಭಾರಿ ಚುರುಕುದ ವ್ಯಕ್ತಿ ಒಂಜಿ ನಿಮಿಷ ಸಮಯ ವೇಸ್ಟ್ ಮನ್ಪುಜಾರು ಭಾರಿ ಬೇಗ ಲಕ್ಕೇರಿ 4-5 ಗಂಟೆ ಲಕ್ಕದ ಆಂಡಾರು ಆರು ನಿತ್ಯ ನಿರಂತರ ಚಟುವಟಿಕೆ ಇಪ್ಪೇರಿ ಈ ಒಂಜಿ ಕಾರ್ಯಕ್ರಮ ಎಂಕ್ಲಿ ಈತ್ ಕಾರ್ಯಕ್ರಮ ಮನ್ಪಡೋಣ ಒಂಜಿ 10-15 ಸರ್ತಿ ಬರ್ತದ ಮೀಟಿಂಗ್ ಬಂತದ್ದು ನಂಗೆ ದಾದ ಮಾತ ಗೋವಾಡು ಬಂದದು ಸುರುಟು ಎಂಕ್ಲಿಗೆ ಒಂಜಿ 50,000 ಕೊರ್ದು ಮೂಲ ಒಂಜಿ 3-4 ಲಕ್ಷದ ಬೇಲೆ ಒಂದು ಉಂಡಿತ್ತು ಆ ಬೇಲೆಗಿಂದ 50,000 ಬಂದದು ಸುರುಟು ಕೊರ್ದು ಎಂಕ್ಲಿ ಒಂಜಿ ಪ್ರೋತ್ಸಾಹ ಮಂದಿರಿ ಅಂಚದ ಪುನಗ ರವೀಣ್ಣ ಮುಲ್ಪದ ಒಂಜಿ ನಿಕಲ್ ನಂಗೆ ಗೊತ್ತು ಗುಲ್ಗಜ್ಜ ಕೊರಗಜ್ಜಾಡಿ ಅರ್ಧ ಕಿಲೋ ಒಂಜಿ ಬಂಗಾರದ ಮುಟ್ಟಲಾಡೋಣ ಅವ್ರನ್ನ ಪ್ರಮುಖ ಪಾತ್ರ ಉಂಟು ಬಾಂಬೆ ಪೂರ ಕಲೆಕ್ಷನ್ ಮಂತದು ಈ ಬಂಗಾರಿಗೆ ಅಪಗ 7 ಗ್ರಾಮ್ ಇತ್ತು ಇತ್ತೆ ಇನಿ ಖಾಲಿ ಒಂಜಿ 2-3 ತಿಂಗಳು 10-11 ಸಾವಿರ ಬಹುಶಃ ಇತ್ತೆ ಅವೇ ನೇಕೊಂಜಿ 20 ಲಕ್ಷದ ವ್ಯಾಲ್ಯೂ ಜಾಸ್ತಿ ಅಲ್ಲ ಅಂಚದು ಪುನಗ ರವಿಯನ್ನ ಪಾತ್ರ ಬಾರಿ ಮಲ್ಲೆ ಉಂಟು ವಿಶೇಷವಾದ ಗಣೇಶನಳ್ಳಿ ಮಾದರಿಗಳ ಎಂಕ್ಲು ಈ ವೇದಿಕೆ ಇತ್ತನ ಮಾದರಿಗಳ ಒಂಜಿ 2 ಎಂಕ್ಲ ಆತ್ಮೀಯರಿನ ಬೈದಿರ ಬಾರಿ ಖುಷಿದ ವಿಚಾರ ಅಯ್ಯಪ್ಪ ಮಂದಿರ ಇನಿ ರಡ್ಡು ಪೊರ್ತು ಪಂಚಲೋಹದ ಮೂರ್ತಿ ಪೂಜಾಪನ ಕ್ಷೇತ್ರ ಬಹುಶಃ 10-40 ವರ್ಷ ಅಂಡು ಈ ಒಂಜಿ ಕ್ಷೇತ್ರನ ಸುರುಟು ಮಾಲೆ ಪಾಡ್ದುಪ್ಪನಾಗ ಅವೇ ಒಂಜಿ ಮೂಲಭೂತ ಸೌಕರ್ಯ ಜಂದೆ ಅಪಗ ಒಂಜಿ 5,000 ಒಂಜಿ ಮಂದಿರ ಮಂತದು ಆ ಮಂದಿರ ಸುರುಮಂತದು ಇನಿ ಈ ಒಂಜಿ ಮಟ್ಟಕ್ಕೆ ಬೈದಿನಿ ನೆಕ್ ಮಾತೇನಲ್ಲ ಸಾಕಾರ ಉಂಟು ಆಯಂಬಿ ಎಂಕ್ಲಿ ಪಂಡ್ರೆಜ್ಜಿ ಇನಿ ಈ ಪರಿಸರ ಇತ್ತನಕಲು ಜೀರ್ಣೋದ್ಧಾರ ಅನಾಗ ಮಸ್ತ್ ಜನ ಸಾಕಾರ ಉಂಡು ಇನಿ ಚಂದ್ರಶೇಖರ ಮಂಟಪ ಎಲ್ಲಿರಿ ನಮ್ಮ ವಿಶ್ವನಾಥನ್ ಎಲ್ಲಿರಿ ನಮ್ಮ ಮಂಜುನಾಥಾಳು ಇರಲಿ ಅಕ್ಕಳು ನಿತ್ಯ ನಿರಂತರ ಬೇತೆ ಬೇತೆ ನೆಟ್ಟು ತಿಂಗಳು ಗಟ್ಲೆಡು ಮಾತಾಡಲ್ಲ ಕಲೆಕ್ಷನ್ ಮಂತ್ ಗ್ರೂಪ್ ನೆಡ್ದು ಬತ್ತನ ನೆಟ್ಟು ಇಂದುಂಡು ಅಂಚನೆ ಎಂಕ್ಲಿ ಈ ಒಂಜಿ ಕ್ಷೇತ್ರಡು ಪ್ರತಿ ಶನಿವಾರ ಪ್ರತಿ ಸಂಕ್ರಮಣಕ್ಕೆ ಅನ್ನದಾನ ಮಂತಂದುಲ್ಲ ಏತ್ ಕಷ್ಟ ಅಲ್ಲ ಎಂಕ್ಲಿ ಒಂಜಿ 10-35 ರೂಪಾಯಿ ಮುಟ್ಟ ಖರ್ಚುಂಡು ಅಂಜನೆ ರಡ್ಡು ಬರ್ತದ ಪೂಜೆ ಗುರುಸ್ವಾಮಿ ನಕಲು ಮನ್ಪೀರಿ ಅಕ್ಲು ಹೋಗ್ಲ ಒಂಜಿ ಸಂಬಳ ರಹಿತವಾದ ಐನೊಂಜಿ ಬಾರಿ ಅಚ್ಚುಕಟ್ಟವಾದ ಭಕ್ತಿರ್ ಮಂತೊಂದು ನೆಟ್ಟು ಎಂಕ್ಲಿಗೆ ಪಿರಲ್ಲ ಒಂಜಿ 50,000 ಐಟು ಒರಿಪು ಅಂಚದಪ್ಪನಾಗ ಇನಿ ಒಂಜಿ ಮೇಂಟೆನೆನ್ಸ್ ಮಾಡಿದ ಒಂಜಿ 50,000 ರೂಪಾಯಿದು ಮಿತ್ತು ಪೋಪುನಂಚಿನ ಪರಿಸ್ಥಿತಿ ಈ ಒಂಜಿ ಅಯ್ಯಪ್ಪ ಮಂದಿರನು ಒಂಜಿ ಮಾತೆರಲ ಸಾಕಾರುಡು
ಇನ್ನು ಒಂಜಿ ಈ ಕಾರ್ಯಕ್ರಮ ಆವೊಂದುಂಡು ಧಾರ್ಮಿಕ ಕ್ಷೇತ್ರಡ್ ಕೆಲಸ ಮಲ್ಪುನಾತ್ ಎಡ್ಡೆ ಆರ್ಥಿಕ ಸಂಪನ್ಮೂಲ ಬೋರ್ಡು ಊರ್ದಕ್ಕಲ ಸಹಕಾರಡು ಬಾರಿ ಪೊರ್ಲು ನಡತೊಂದುಂಡು. ಈ ಒಂಜಿ ಪ್ರಾಸ್ತಾಪನೆ ಪಾತೆರ್ನ ಮಸ್ತ್ ಪಾತೆರೊಲಿ ಆಂಡ ಮಸ್ತ್ ಜನ ಪಾತೆರ ಎತ್ತಿ ನಡೆದ ಹತ್ರ ಎನ್ನ ರಡ್ಡು ಪಾತ್ರೆಗೆ ವಿರಾಮ ಕೊರ್ದು ಸ್ವಾಮಿ ಶರಣಮಯ್ಯಪ್ಪ ಉಂತವೆ. ಧನ್ಯವಾದಗಳು. ನಮ್ಮ ಟ್ರಸ್ಟ್ನ ಅಧ್ಯಕ್ಷರು ಕಾರ್ಯಕ್ರಮದ ಹಿನ್ನೋಟವಾಗಿ ಪ್ರಸ್ತಾವನೆ 2 ನುಡಿಗಳನ್ನು ಆಡಿದ್ದಕ್ಕೆ ತಮಗೆ ಧನ್ಯವಾದಗಳು. ಇದೀಗ ದೀಪ ಪ್ರಜ್ವಲನೆ, ಸಭಾ ಕಾರ್ಯಕ್ರಮದ ದೀಪ ಪ್ರಜ್ವಲನೆ ಮಾತ್ರ ಅಲ್ಲದೆ ಸಂಧ್ಯಾ ಭಜನ ಸಂಕೀರ್ತನ ಕಾರ್ಯಕ್ರಮದ ಉದ್ಘಾಟನೆಯಾವುದು ನಮ್ಮೆಲ್ಲರ ಹಿರಿಯರು, ಮಾರ್ಗದರ್ಶಕರು, ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ನಿಯಮಿತ ಬೆಂಗಳೂರು ಇದರ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದಂತಹ ಶ್ರೀಯುತ ರಾಜನ ಭಟ್ರವರು ದೀಪ ಪ್ರಜ್ವಲನೆ ಮಾಡುವ ಮುಖೇನ ನಮ್ಮ ಸಂಧ್ಯಾ ಭಜನ ಸಂಕೀರ್ತನ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು ಅಂತೇಳಿ ಬಹಳ ಪ್ರೀತಿಯಿಂದ ವಿನಂತಿ ಮಾಡಿಕೊಳ್ತೇವೆ. ದಯವಿಟ್ಟು ಎಲ್ಲ ಟ್ರಸ್ಟಿ ಅವರು ಕೂಡ ನಿಲ್ಬೋದು, ಪರವಾಗಿಲ್ಲ, ಟ್ರಸ್ಟಿ ಅವರು ಸೇರಿಕೊಳ್ಬೋದು. ಉದ್ಘಾಟನೆ ಮಾಡಿದಂಥ ಎಲ್ಲ ಸರ್ವ ಅತಿಥಿ ವರ್ಯರಿಗೆ ವಂದನೆಗಳನ್ನ ಸಲ್ಲಿಸ್ತೇವೆ. ನಮ್ಮ ಇವತ್ತಿನ ಮುಖ್ಯ ಅತಿಥಿಗಳು, ಇವತ್ತು ಒಂದು ಸಮಾಜದಲ್ಲಿ ಶಾಂತಿ ಲಭಿಸ್ತದೆ ಅಂತ ಹೇಳಿದ್ರೆ ಅದು ಪೊಲೀಸ್ ಅಧಿಕಾರಿಗಳ ಕರ್ತವ್ಯ ನಿಷ್ಠೆ, ಪ್ರಾಮಾಣಿಕತೆ, ದಕ್ಷತೆ, ಬದ್ಧತೆಯಿಂದ ಕೂಡಿರ್ತದೆ ಅಂತೇಳಿ ಹೇಳಿಕೊಳ್ತಾ ನಮ್ಮ ಕರೆಗೆ ಹೋಗಟ್ಟು ಬಹಳ ಪ್ರೀತಿಯಿಂದ ಆಗಮಿಸಿದವರು ಶ್ರೀಯುತ ನಾಗರಾಜ್ ಎಸ್ ಉಪನಿರೀಕ್ಷಕರು, ಕೊಣಾಜ ಆರಕ್ಷಕ ಠಾಣೆ, ಬಹಳ ಪ್ರೀತಿ ಇಟ್ಟು ಕಾರ್ಯಕ್ರಮಕ್ಕೆ ಆಗಮಿಸಿದಿರಿ. ಅವರಿಗೆ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಚೇತನ್ ಕುಮಾರ್, ಚೇತನ್ ಸೈಟ್ ಶಾಲು ಹೊದಿಸಿ ನೆನಪಿನ ಕಾಣಿಕೆ ನೀಡಿ ಶ್ರೀಯುತ ನಾಗರಾಜ್ ಅವರನ್ನ ಗೌರವಿಸಬೇಕು ಅಂತೇಳಿ ಸಂದರ್ಭದಲ್ಲಿ ವಿನಂತಿ ಮಾಡ್ತೇವೆ. ಎಲ್ಲರ ಕರತಾಳದೊಂದಿಗೆ ನಾಗರಾಜ್ ಅವರನ್ನ ಸ್ವಾಗತ ಮಾಡ್ತೇವೆ. ಬಂಧುಗಳೇ, ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ಬದಲಾವಣೆ ಅಂತ ಹೇಳಿದ್ರೆ, ತಮಗೆಲ್ಲ ಗೊತ್ತಿರುವ ಹಾಗೆ ಇಂದು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಮತ್ತು ಸಹಕಾರಿ ಕ್ಷೇತ್ರದಲ್ಲಿ ಗಣನೀಯವಾಗಿ ಸಾಧನೆ ಮಾಡಿ ನಮ್ಮೆಲ್ಲರ ಪ್ರೀತಿಗೆ ಪಾತ್ರರಾದವರು, ನಮ್ಮ ಯಾವುದೇ ಕಾರ್ಯಕ್ರಮ ಆಗಲಿ ಅದಕ್ಕೆ ಕೊಡುಗೆ ದಾನಿಗಳಾಗಿ ಮಾತ್ರವಲ್ಲದೆ ಒಳ್ಳೆಯ ಮಾರ್ಗದರ್ಶನ ನೀಡಿಕೊಂಡು ಬಂದವರು ಶ್ರೀಯುತ ರಾಜಾರಾಮ್ ಭಟ್ ಅವರು. ಇವತ್ತು ಅವರಿಗೆ ರಾಜ್ಯ ಮಟ್ಟದ ಸಹಕಾರ ರತ್ನ ಪ್ರಶಸ್ತಿ ಸಿಕ್ಕಿದ ಕೂಡಲೇ ನಮ್ಮ ಅಯ್ಯಪ್ಪ ಮಂದಿರದ ಎಲ್ಲ ಭಕ್ತಾದಿಗಳಿಗೆ ಒಂದು ಸಂತಸದ ನೆಲೆ. ಹಾಗಾಗಿ ರಾಜಾರಾಮ್ ಭಟ್ ಅವರಿಗೆ ಒಂದು ಸನ್ಮಾನ ಇದೆ. ತದನಂತರ ಅವರು ಉದ್ಘಾಟನಾ ಭಾಷಣವನ್ನು ಮಾಡಬೇಕು ಅಂತೇಳಿ ವಿನಂತಿ ಮಾಡ್ತೇವೆ. ಇದೀಗ ಉದ್ಘಾಟನಾ ಭಾಷಣವನ್ನ ನೆರವೇರಿಸಿಕೊಳ್ಳಲಿಕ್ಕಿದ್ದಾರೆ ಶ್ರೀಯುತ ರಾಜಾರಾಮ್ ಭಟ್ ಅವರು. ದುರಿತಗಳಿಂದ ಬಿಡುಗಡೆ ಮಾಡಬಲ್ಲಂತಹ, ನಮಗೆ ಸನ್ಮಾರ್ಗವನ್ನು ತೋರಬಲ್ಲಂತಹ ಒಂದು ಧಾರ್ಮಿಕ ಮಾಧ್ಯಮ ಇದ್ದರೆ ಅದು ಭಜನೆ. ಮಲಗಿ ಪರಮಾದರಲ್ಲಿ ಹಾಡಲು, ಕುಳಿತು ಕೇಳುವ, ಕುಳಿತರೆ ನಿಲ್ಲುವ, ನಿಂತರೆ ನಲಿವ, ನಲಿದರೆ ನಾನು ನಿನಗೆ ಒಲಿವೆ ಅಂತ ಹೇಳುವಂಥ ದೇವರನ್ನ ಅರ್ಚನೆ ಮಾಡುವುದಕ್ಕೆ ಬಹುಶಃ ಭಜನೆ ಅಂತ ಉತ್ತಮ ಮಾಧ್ಯಮ ಇನ್ನೊಂದಿಲ್ಲ ಅಂತ ನಮಗೆ ನಮ್ಮ ಹಿರಿಯರು ಕಲಿಸಿಕೊಟ್ಟಿದ್ದಾರೆ. ಕನಕದಾಸ ಇರ್ಬೋದು, ಪುರಂದರದಾಸ ಇರ್ಬೋದು, ಸಂತ ಕಬೀರ ಇರ್ಬೋದು, ಹೀಗೆ ತುಂಬ ಮಂದಿ ಭಜನಾ ಮಾರ್ಗದ ಮೂಲಕ ಮುಕ್ತಿಯನ್ನು ಹೇಗೆ ಪಡೆಯಬಹುದು ಅಂತೇಳಿ ಬೇರೆ 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 ರೀತಿಯ ಭಜನೆಗಳನ್ನು ನಮಗೆ ಹೇಳಿಕೊಟ್ಟಿದ್ದಾರೆ. ಅಂಬಿಗಾ ನಾನಿನ ನಂಬಿದೆ ಅಂತ ಹೇಳುವಂಥ ಒಂದು ಭಜನೆ. ಬಹುಶಃ ನಮ್ಮ ಮನೆ ಮಕ್ಕಳಿಗೆ ದೇವರು, ಧರ್ಮ, ಮುಕ್ತಿ ಇದೆಲ್ಲ ಕಲಿಸುವಂಥ ಒಂದೇ ಒಂದು ಭಜನೆ, ಅದು ಅಂಬಿಗಾ ನಾನಿನ್ನ ನಂಬಿದೆ. ರಾಮಾಯಣ ಪುಸ್ತಕವನ್ನು ಬಿಡಿಸಿ ಪೂರ ಪಾಠ ಮಾಡಿಸಿದ ಮೇಲೆ, ಮಹಾಭಾರತವನ್ನು ಅಧ್ಯಯನ ಮಾಡಿಸಿದ ಮೇಲೆ
ಉಳಿಯುವಂಥ ಎಲ್ಲ ಪ್ರಶ್ನೆಗೆ ಉತ್ತರ ಅಂಬಿಗಾ ನಾನಿನ್ನ ನಂಬಿದೆ ಅನ್ನುವಂಥ ಒಂದು ಭಜನೆ. ದಾಸವರೇಣ್ಯರು ಬೇರೆ ಬೇರೆ ರೀತಿಯ ಭಜನೆಗಳ ಮೂಲಕ ನಮ್ಮ ಮನಸ್ಸನ್ನು ಅರಳಿಸುವ ಕೆಲಸವನ್ನು ಮಾಡಿದ್ದಾರೆ. ಮನಸ್ಸನ್ನು ಕೆರಳಿಸುವಂತಹ ಈಗಿನ ಈ ವಾಟ್ಸಪ್ ಯುಗದಲ್ಲಿ, ಯೂಟ್ಯೂಬ್ ಯುಗದಲ್ಲಿ ನಮ್ಮನ್ನು ಸನ್ಮಾರ್ಗಕ್ಕೆ ಒಯ್ಯುವಂಥ ಒಂದೇ ಒಂದು ದಾರಿ ಇದೆ, ಅದು ಭಜನೆ. ಈ ಭಜನೆಯನ್ನು ನಂಬಿ ಈ ಅಯ್ಯಪ್ಪ ಸೇವಾ ಸಮಯ, ಅಯ್ಯಪ್ಪ ದೇವಸ್ಥಾನ ಒಂದು ಅಖಂಡ ಭಜನಾ ಕಾರ್ಯಕ್ರಮವನ್ನು ಏರ್ಪಾಟು ಮಾಡಿದ್ದು ಮನಸ್ಸಿಗೆ ತುಂಬ ಸಂತೋಷವನ್ನು ಕೊಟ್ಟಿದೆ. ಈ ಸಂಧ್ಯಾ ಭಜನೆಯ ಉದ್ದೇಶ ಲೋಕ ಕಲ್ಯಾಣಾರ್ಥವಾಗಿ ಅಂತ ಹೇಳಿದೆ. ನಮ್ಮ ಸನಾತನ ಸಂಸ್ಕೃತಿಯ ಮೂಲ ಸಾರ ಇರುವುದು ಇಷ್ಟೇ, ಲೋಕ ಕಲ್ಯಾಣ ಆಗಬೇಕು. ಲೋಕ ಸಮಸ್ತ ಸುಖಿನೋ ಭವಂತು ಅಂತೇಳಿ ಹಿರಿಯರು ಆಶೀರ್ವಾದ ಮಾಡ್ತಾರೆ. ಸಮಸ್ತ ಲೋಕ ಸುಖಿನೋ ಭವಂತು ಅಂತ ತಿಳಿದವರು ಆಶೀರ್ವಾದ ಮಾಡಿದ್ದಾರೆ. ಲೋಕದಲ್ಲೂ ಎಲ್ಲರೂ ಕೂಡ ಸುಖಿಗಳಾಗಿರಲಿ ಅಂತ ಬಲ್ಲವರು ಹೇಳಿದರೆ, ಎಲ್ಲ ಲೋಕದವರು ಕೂಡ ಸುಖಿಗಳಾಗಿ ಅಂತ ತಿಳಿದವರು ನಮಗೆ ಆಶೀರ್ವಾದ ಮಾಡಿದ್ದಾರೆ. ಇದೆಲ್ಲಕ್ಕೂ ಮೂಲ ಕಾರಣ ಯಾವುದು ಅಂತೇಳಿದರೆ ಭಜನೆ. ಭಜನೆಯ ಮೂಲಕ ನಾನೆಲ್ಲೋ ಸಾಧಿಸಬಲ್ಲೆ ಅಂತ ಹೇಳುವಂಥ ಒಬ್ಬ ಭಜನೆಯ ದಾಸ, ನಾನು ಜಾತಿಯ ದಾಸನ ಹೇಳ್ತಾ ಇರೋದಲ್ಲ, ಭಜನೆಗೆ ದಾಸನಾಗಿರುವವನು, ಭಜನೆಗೆ ದಾಸನಾಗಿರುವವನು. ಅವನು ದಿವಸ ಇಡೀ ಭಜನೆ ಮಾಡ್ತಾ ಇದ್ದ, ದಿವಸ ಇಡೀ ಭಜನೆ, ಕಾಪಾಡು ಶ್ರೀ ಸತ್ಯನಾರಾಯಣ ಅಂತ ಭಜನೆ. ಸತ್ಯನಾರಾಯಣ ದೇವರ ಮೇಲೆ ಅವನಿಗೆ ಅಖಂಡವಾದ ಭಕ್ತಿ. ಇಡೀ ದಿವಸ ಭಜನೆ ಮಾಡೋದು, ಬೆಳಗ್ಗೆ ಎದ್ದು ಮುಖ ತೊಳೆಯೋದು ಭಜನೆ ಮಾಡೋದು, ಬೆಳಗ್ಗಿನ ಉಪಹಾರ ಮಾಡೋದು ಭಜನೆ ಮಾಡೋದು, ಸ್ನಾನ ಮಾಡೋದು, ಮಧ್ಯಾಹ್ನ ಊಟ ಮಾಡೋದು ಭಜನೆ ಮಾಡೋದು, ಸಾಯಂಕಾಲದವರೆಗೆ ಭಜನೆ ಮಾಡೋದು, ರಾತ್ರಿ ಸ್ನಾನ ಮಾಡೋದು, ಊಟ ಮಾಡೋದು, ಭಜನೆ ಮಾಡೋದು. ಈ ರೀತಿ ದಿನನಿತ್ಯ 24x7 ರೌಂಡ್ ದ ಕ್ಲಾಕ್ ಥ್ರೂ ಔಟ್ ದ ಕ್ಯಾಲೆಂಡರ್ ಅವನ ಭಜನೆ ಮಾಡೋದೇ ಅವನ ಜೀವನ ಧರ್ಮ ಆಗಿ ಅವನು ಮಾಡ್ತಾ ಇದ್ದ. ಆತನಿಗೆ ವಿಶ್ವಾಸ ಇತ್ತು, ನನ್ನನ್ನು ದೇವರು ಪಾರು ಮಾಡ್ತಾರೆ, ನನಗೆ ದೇವರು ಮುಕ್ತಿಯ ದಾರಿ ಕೊಡ್ತಾರೆ ಅಂತ ವಿಶ್ವಾಸ ಇತ್ತು. ಒಂದು ದಿವಸ ಆ ಊರಿಗೆ ಮಳೆ ಬರ್ತದೆ. ನಮಗೆ ಗೊತ್ತಿದೆ ಹೊಳೆ ಬದಿಯ, ನಿಮಗೆ ನಾನು ಹೇಳಬೇಕು ಅಂತ ಲಸೆಗುಳಿಯವರಿಗೆ, ಗೊಳಮದ ಬದಿಯಲ್ಲಿ ನಾನು ಹೇಳಬೇಕಾಗಿಲ್ಲ. ಮಳೆ ಬಂದರೆ ಪ್ರವಾಹ ಮೇಲೆ ಬರ್ತದೆ. ಈ ಭಜನೆಯವನ ಮನೆಗೆ ಕೂಡ ಪ್ರವಾಹ ಬಂತು. ಪ್ರವಾಹ ಬಂದಾಗ ಊರಿನ ಹುಡುಗರು ಹೋಗಿ ಆತನ ಕರೀತಾರೆ, ಬಲೆ ಅಣ್ಣ ಭಜನೆ ಒಂದರ ಉಂತಲೆ ಯಾರು ಈರ್ನ ಜಾಲ ಮುಟ್ಟ ಬೊಳ್ಳ ಬತ್ತದ ಆಂಡ ಬಲೆ ಪೋಯಿ ನಮ್ಮ ಪೊದು ಗುಡ್ಡೆಡು ಕುಲೋನ್ಗ ಕಾಂಡೆ ತೂಕ ಭಜನೆ ಬೊಕ್ಕ ಮಲ್ಪೂಲಿ ಅಂತ ಆತನ ಕರೀತಾರೆ. ಆತ ಹೇಳ್ತಾನೆ, ನೀನು ಯಾಕು, ನಿನ್ನ ಹಂಗೆ ಯಾಕು, ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು, ನಿಮ್ಮ ಹಂಗು ನನಗೆ ಯಾಕೆ, ನಾನು ಆ ದೇವರನ್ನು ಆರಾಧನೆ ಮಾಡುವವನು, ಅವನ ಹೆಸರನ್ನ ಬಲ ಹೊಂದಿದ್ದರೆ ನಾನು ಯಾವನ್ನೂ ಕೂಡ ಮಾಡಬಲ್ಲೆ, ಒಲೆ ಮುಲ್ತು ಅಂತ ಕಳಿಸ್ತಾರೆ. ಸ್ವಲ್ಪ ಹೊತ್ತಿಗೆ ಮಳೆ ಜಾಸ್ತಿ ಆಗ್ತದೆ, ಪ್ರವಾಹ ಮೇಲೆ ಬರ್ತದೆ, ಮನೆಯ ಗೋಡೆಯವರೆಗೆ ಕೂಡ ಪ್ರವಾಹ ಬರ್ತದೆ. ಒಂದಷ್ಟು ಹುಡುಗರು ತುಂಬ ಉತ್ಸಾಹಿಗಳು, ಸಮಾಜ ಸೇವೆ ಮಾಡೋ ಹುಡುಗರು, ಅವರು ಓಡ್ಕೊಂಡು ಬರ್ತಾರೆ, ಇವರನ್ನು ಕರೀತಾರೆ, ಬಲೆ ಅಣ್ಣ ಒಯ್ ಯಾರು ಈಗಿನ ಭಜನೆ ಎಲ್ಲೇ ತೂಕ. ಅವನು ಹೇಳ್ತಾನೆ, ಅಂಬಿಗ ನಾನಿನ್ನ ನಂಬಿದೆ, ನಿಖಲ್ನ ಇಂಚಿನೆಯ ಎಂಕ್ ಮಿತ್ತದ ದೇವರು ಆಯ್ ಓಡ ನಡಪವನೆ, ನನ್ನ ಜೀವನದ ಸಾದಿ ನಡಪವನೆ ಆಯ್ ಒಲೆ ಮುಲ್ತು ಅಂತ ಕಳಿಸ್ತಾನೆ. ಸ್ವಲ್ಪ ಹೊತ್ತಿಗೆ ಪ್ರವಾಹ ಮೇಲೆ ಬರ್ತದೆ, ಮಾಡಿನ ಮೇಲೆವರೆಗೆ ಪ್ರವಾಹ ಬರ್ತದೆ. ಈತ ಹೋಗಿ ಮಾಡಿನ ಮೇಲೆ ಕೂತ್ಕೊಳ್ತಾನೆ, ಭಜನೆ ಮಾಡ್ತಾನೆ, ಇಂದು ನನಗೆ ಗೋವಿಂದ, ನನಗೆ ಗೋವಿಂದನೇ ಗತಿ, ನನಗೆ ಗೋವಿಂದನೇ ಗತಿ, ಇಂದು ನನಗೆ ಗೋವಿಂದ ಅಂತ ಪ್ರಾರ್ಥನೆ ಮಾಡ್ತಾನೆ, ಭಜನೆ ಮಾಡ್ತಾನೆ. ಆದರೆ ಹಾಗೆಲ್ಲ ಕೇಳಿದ್ರೆ ಗೋವಿಂದ ಬರೋದಿಲ್ಲ ಅಂತ ನಮಗೆ ಗೊತ್ತಿದೆ. ಯಾರ ಊರಿನಲ್ಲೊಬ್ಬ ಸಮಾಜ ಸೇವಕ, ಊರಿನ ಸಮಾಜ ಸೇವಕ ಹುಡುಗರು ಹೋಗಿ DC ಗೆ ಫೋನ್ ಮಾಡ್ತಾರೆ, ಜಿಲ್ಲಾಧಿಕಾರಿಗೆ ಫೋನ್ ಮಾಡ್ತಾರೆ, ಇಲ್ಲೊಬ್ಬ ಸಾರ್ ಹುಚ್ಚ ಇದ್ದಾನೆ, ಅವನಿಗೆ ಹುಚ್ಚನ ಪಟ್ಟ ಬಂತು, ಸಾರ್ ಇಲ್ಲೊಬ್ಬ ಹುಚ್ಚ ಇದ್ದಾನೆ, ಅವನು ನಾವೆಷ್ಟು ಕರೆದು ಕೂಡ ಬರೋದಿಲ್ಲ, ಏನು ಸಹಾಯ ಮಾಡಬಹುದೇ ಅಂತ ಕೇಳ್ತಾರೆ.
ಜಿಲ್ಲಾಧಿಕಾರಿಗಳು ಹೆಲಿಕಾಪ್ಟರ್ ಕಳಿಸ್ತಾರೆ. ಹೆಲಿಕಾಪ್ಟರ್ನಲ್ಲಿ ಹಗ್ಗದ ಏಣಿ ಕೆಳಗೆ ಇಳಿತದೆ. ಆ ಹಗ್ಗದ ಏಣಿಯಲ್ಲಿ ನಮ್ಮ ನಾಗರಾಜ್ ಸರ್ನ ಗೆಳೆಯರು ಪೊಲೀಸರು ಕೆಳಗೆ ಇಳಿತಾರೆ ಹೆಲಿಕಾಪ್ಟರ್ನಲ್ಲಿ. ಬನ್ನಿ ಸ್ವಾಮಿ ಮೇಲೆ ಅಂತ ಕರೀತಾರೆ. ಛೇ ತೊಲಗಾಚೆ, ನನಗೆ ದೇವರಿದ್ದಾನೆ, ನನಗೆ ದೇವರಿದ್ದಾನೆ, ನಿಮ್ಮ ಹೆಲಿಕಾಪ್ಟರ್ ಬೇಡ, ಹಗ್ಗದ ಏಣಿ ಬೇಡ ಅಂತ ಹೇಳ್ತಾರೆ. ಸ್ವಲ್ಪ ಹೊತ್ತಿಗೆ ಪ್ರವಾಹದ ನೀರು ಮೇಲೆ ಬರ್ತದೆ, ಈತ ಪ್ರವಾಹಕ್ಕೆ ಹೋಗ್ತದೆ. ನಾವು ನಂಬಿದ ಧರ್ಮಶಾಸ್ತ್ರ ಏನು ಹೇಳ್ತದೆ ಅಂತ ಹೇಳಿದ್ರೆ, ಮೇಲೆ ಒಂದು ಲೋಕ ಇದೆ, ನಾವು ಮಾಡಿದ ಒಳ್ಳೆಯದು ಕೆಟ್ಟದು ಅಲ್ಲಿ ತನಿಖೆ ಆಗ್ತದೆ, ವಿಚಾರಣೆ ಆಗ್ತದೆ. ನಾವು ಮಾಡಿದಲ್ಲಿ ಏನಾದರೂ ಒಳ್ಳೆಯದಿದ್ದರೆ ಸ್ವರ್ಗ ಒಮ್ಮೆ ಹೀಗೆ ತೋರಿಸ್ತಾರೆ. ಏನು ಸ್ವಲ್ಪ ಹೆಚ್ಚು ಒಳ್ಳೆಯದು ಮಾಡಿದ್ದಿದ್ದರೆ ಸ್ವರ್ಗದ ಒಳಗೆ ಹೋಗಿ ಬರಲಿಕ್ಕೂ ನಾವು ಒಂದು ಅವಕಾಶ ಕೊಡ್ತಾರೆ. ನಾವು ಜೀವನದಲ್ಲಿ ಒಳ್ಳೆಯದೇ ಮಾಡದಿದ್ದರೆ ಸ್ವರ್ಗದಲ್ಲೇ ಉಳಿಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಹೊರತು ನನ್ನಂಥ ಪಾಪಿಗಳು ಮಾಡಿದ ತಪ್ಪಿಗೆ ನರಕ ಪ್ರಾಪ್ತಿಯೇ ಆಗ್ತದೆ, ನರಕ ಪ್ರಾಪ್ತಿಯೇ ಆಗ್ತದೆ. ಅಲ್ಲಿ ಕರೀತಾರೆ, 3 ಸಲ ಕರೀತಾರೆ ಬಲಯ ಎದುರುಂಟು. ನೀನನ್ನು ಎನ್ಕ್ವೈರಿ ಮಲ್ಪೇರುಂಡು, ನಾಗರಾಜ್ ಸರ್ ಪನ್ಪೇರು ಸ್ಟೇಷನ್ ಹೇಳ್ತಾರೆ, ಏಯ್ ಬನ್ನಿರಿ ನಿಂತ್ಕೊಳ್ಳಿ ಅಂತ ಕರೆದ ಹಾಗೆ. ಆಗ ಈತ ಹೇಳ್ತಾನೆ, ಒಂತಾವಿಯ ನಿನ್ನ ವಿಚಾರಣೆ, ತೂತೆ ಭಾರಿ ತೂತೆ ನಿನ್ನ ವಿಚಾರಣೆ, ಜೀವ ಮಾಡಿ ಆ ನಿನ್ನ ಭಜನೆ ಮಲ್ತೆ ಎಂಕುಕೊರ್ನ ಮರಣ ಅಂದುವ ಬೊಳ್ಳೊಡುಬೋದು ಸೈಪನ ಮರಣನ ಇಂದು ನಿನ್ನ ನ್ಯಾಯನ ಅಂತ ಆತ ಕೇಳ್ತಾನೆ. ಆಗ ದೇವರು ಹೇಳ್ತಾರೆ, ನಿನ್ನ ಊರಿಗೂ ಬರ್ಸ ಬತ್ತಂಡ ಅಂದು ಬರ್ಸ ಕಡಪುಡ್ನೆ ಯಾನೆ ಒಂದೇ ಪುರ್ತಗೂ ಊರು ಜವನಿರ ಬತ್ತಿ ಲೆತ್ತೇರು ಜವನಿನ ಕಡಪುಡ್ನೆಲ್ಲ ಯಾನೆ ಗೋಡೆ ಮುಟ್ಟ ಬೊಳ್ಳ ಬತ್ತದ ಅನಗ ಜವನೀರು ಓಡ ಬತ್ತ ಬತ್ತೇರು ಓಡದ ರೂಪ ಓಡ್ಲ ಬತ್ತನ ಯಾನೆ ಒದ್ದೆ ಪೊರ್ತಾನೆ ಹೆಲಿಕಾಪ್ಟರ್ ಬಳ್ಳದ ಏಣಿ ತೀರ್ತಿ ಜಾತಂಡ ಅಂದು ಬಳ್ಳದ ಏಣಿದ ರೂಪ ಬತ್ತನಲ್ಲ ಯಾನೆ. ಈ ಐನೂ ಇಲ್ಲ ಯೋಚನೆ ಮಲ್ತಜ, ಈ ಭಜನೆನೇ ಮಲ್ತಾ ಖಾಲಿ ಭಜನೆ ಮಲ್ತಾನೆ ಯಾವಂದು ಭಜನೆ ಉಳವಿಪುನ ಅರ್ಥ ಎಂಚಿನ ಐನು ತೀರಿಯು ನೋಡು. ಶ್ರೀಕೃಷ್ಣೇ ಭಗವದ್ಗೀತೆ ಪಂತೆ ಎಂಜಿನ ಪಂತೆ ಈ ಬೇಲೆ ಮಲ್ಪುನ ಮಾತ್ರ ಆ ಬೇಲಿಗೆ ಫಲ ಕೊರ್ಪುಣ ಯಾನ್, ಆ ಬೇಲೆಗೆ ಫಲ ಕೊರ್ಪುಣ ಯಾನ್. ಈ ಮಲ್ತನ ಎಡ್ಡೆ ಬೇಲೆಗೆ ಎಡ್ಡೆ ಫಲ ಕೊರ್ಪೆ, ಹಾಳು ಬೇಲೆಗೆ ಹಾಳು ಬೇಲೆ ಕೊರ್ಪೆ. ಎಡ್ಡೆ ಬೇಲೆ ಮಲ್ಪು ಎಂದು ಭಗವದ್ಗೀತೆ ಶ್ರೀಕೃಷ್ಣ ಅರ್ಜುನ ಪಂಡು ಜೀವನ ಎಡ್ಡೆ ಬೇಲೆ ಮಲ್ತನ್ನ ಎಡ್ಡೆ ಬೇ ಸಾಯ ತೋಜಾದುವೆ. ಈ ಭಜನೆ ಮಾತ್ರ ಮಲ್ತ ನಿನ್ನ ಬುದ್ಧಿನ ಖರ್ಚು ಮಲ್ತಿಜ ಅಂತ ದೇವರು ಹೇಳ್ತಾರೆ. ಇದನ್ನು ಕೇಳಿ ಇವನಿಗೆ ತಲೆ ಬಿಸಿ ಆಯಿತು. ಇದೆ ಭಜನೆಯಲ್ಲಿ ದಾರಿ ಇದೆ, ಭಜನೆ ದಾರಿ ಇದೆ. ನಮ್ಮನ್ನು ಈ ಭವ ಬಂಧನದಿಂದ ಪಾರು ಮಾಡುವಂಥ ಒಂದು ಭಾರಿ ದೊಡ್ಡ ಪಾಠ ಇದೆ, ಭಾರಿ ದೊಡ್ಡ ಪಾಠ ಇದೆ. ಒಳ್ಳೆಯದು ಮಾಡಿದರೆ ಒಳ್ಳೆಯದಿದೆ, ಹಾಳು ಮಾಡಿದರೆ ಹಾಳಿದೆ ಅಂತ ನಮಗೆ ಪಾಠವನ್ನು ಈ ಭಜನೆ ಕಲಿಸಿಕೊಡ್ತದೆ. ರಾಮಾಯಣ ಓದಬೇಕಾಗಿಲ್ಲ, ಮಹಾಭಾರತವನ್ನು ಅಧ್ಯಯನ ಮಾಡಬೇಕಾಗಿಲ್ಲ, ಯಕ್ಷಗಾನ ಮೇಲೆ ಹೋಗ್ತಿರುವಂಥ ಆಟಗಳಿಗೆ ಹೋಗಿ ನಾವು ಕಲಿಬೇಕಾಗಿಲ್ಲ. ಕೇವಲ ಭಜನೆ ಮೂಲಕ ಎಲ್ಲವನ್ನೂ ನಾವು ಕಲಿಯುವಂಥ ಅವಕಾಶ ಸನಾತನ ಧರ್ಮ ನಮಗೆ ಒದಗಿಸಿಕೊಟ್ಟಿದೆ. ಅದನ್ನು ನಾವು ನಮ್ಮ ಮಕ್ಕಳಿಗೆ ಕಲಿಸಬೇಕಲ್ವಾ. ನಾನು ಈ ಭಾಗದ ಶ್ರದ್ಧೆಯ ತಾಯಿಯಂದರಲ್ಲಿ ಕೈ ಮುಗಿದು ವಿನಂತಿಯನ್ನು ಮಾಡಿಕೊಳ್ತೇನೆ. ನೀವು ನಿಮ್ಮ ಮನೆಯ ಮಕ್ಕಳಿಗೆ ಭಜನೆಯನ್ನು ಕಲಿಸಿಕೊಡ್ಲಿಕ್ಕೆ ಸಾಧ್ಯ ಆದರೆ ಜೀವನದ ಪರಮ ಸತ್ಯವನ್ನು ನೀವು ಆ ಮಕ್ಕಳಿಗೆ ಕಲಿಸಿದಂತಾಗ್ತದೆ. ಜೀವನದಲ್ಲಿ ಒಳಿತು ಕೆಡುಕದ ಅರಿವನ್ನು ಆ ಮಕ್ಕಳಿಗೆ ಕೊಡಲಿಕ್ಕೆ ಸಾಧ್ಯ ಆದರೆ ಬಹುಶಃ ಒಂದು ಸುಖಿ ಸಾಮ್ರಾಜ್ಯ ನಿರ್ಮಾಣ ಆಗ್ತದೆ, ಒಂದು ಸನಾತನ ಧರ್ಮದ ಉಚ್ಛ್ರಾಯಕ್ಕೆ ಬರ್ತದೆ ಅಂತ ನಿಮ್ಮನ್ನ ಕೈ ಮುಗಿದು ವಿನಂತಿಯನ್ನು ಮಾಡಿಕೊಳ್ತೇನೆ. ಇವತ್ತು ಅಯ್ಯಪ್ಪ ದೇವಸ್ಥಾನ ಶ್ರೀನಿವಾಸ ಶೆಟ್ಟಿಯವರ ನೇತೃತ್ವದಲ್ಲಿ ಭಾರಿ ಸುಂದರವಾದ ಒಂದು ಕಟ್ಟಡ, ಕಲ್ಲಿನ ಕಟ್ಟಡ ನಿರ್ಮಾಣ ಆಗಿದೆ. ಆದರೆ ಆ ಕಲ್ಲಿನ ಕಟ್ಟಡ ಒಳಗೆ ನಡೆಯುವಂತಹ ಧಾರ್ಮಿಕ ವಿಧಿವಿಧಾನಗಳನ್ನು ನಾನು ತುಂಬ ಕೂಲಂಕುಷವಾಗಿ ನಾನು ಕಂಡಿದ್ದೇನೆ. ನಾನು ಇಲ್ಲಿಗೆ ಬರೋದು ಈ ವರ್ಷ ಹೊಸದೇನಲ್ಲ, ಇಲ್ಲಿ ನಡೆಯುವಂಥ ಧಾರ್ಮಿಕ ವಿಧಿವಿಧಾನಗಳನ್ನು ನಾನು ಕಂಡಿದ್ದೇನೆ. ಇಲ್ಲಿ ನಡೆಯುವ ಧಾರ್ಮಿಕ ವಿಧಿವಿಧಾನಗಳಲ್ಲಿ ಎಲ್ಲರನ್ನೂ ಸೇರಿಸಿಕೊಂಡು ಮಾಡುವಂಥ ಕೆಲಸವನ್ನು ನಾನು ಕಂಡಿದ್ದೆ.
ಉಡುಪಿಯಲ್ಲಿ ಕನಕದಾಸ ಬಂದು ಶ್ರೀಕೃಷ್ಣನ ಭಜನೆ ಮಾಡಿದಾಗ ಕನಕದಾಸನಿಗೆ ದೇವಸ್ಥಾನ ಒಳಗಡೆ ಬರಲಿಕ್ಕೆ ಅವಕಾಶ ಕೊಡಲಿಲ್ಲವಂತೆ. ಆದರೆ ಕನಕದಾಸ ಅದನ್ನು ಧೃತಿ ಕೆಡಲಿಲ್ಲ. ದೇವಸ್ಥಾನ ಹಿಂದೆ ಹೋಗಿ ನಿಂತು ಭಜನೆ ಮಾಡ್ತಾನೆ, ಶ್ರೀಕೃಷ್ಣನ ಧ್ಯಾನ ಮಾಡ್ತಾನೆ, ಭಜನೆ ಮಾಡ್ತಾನೆ. ಈತನ ಭಜನೆಗೆ ಉಳಿದ ಶ್ರೀಕೃಷ್ಣ ದೇವಸ್ಥಾನದ ಗೋಡೆಯನ್ನು ಒಡೆದು ಹಿಮ್ಮುಖವಾಗಿ ತಿರುಗಿ ಕನಕದಾಸನಿಗೆ ದರ್ಶನ ಕೊಟ್ಟಂಥ ಕಥೆಯನ್ನು ನಾವು ಕೇಳಿದ್ದೇವೆ. ಭಜನೆಯಿಂದ ಎಲ್ಲವನ್ನು ಸಾಧಲಿಕ್ಕೆ ಸಾಧ್ಯ ಆಗ್ತದೆ, ಎಲ್ಲವನ್ನು ಸಾಧಲಿಕ್ಕೆ ಸಾಧ್ಯ ಆಗ್ತದೆ. ಅಂಥ ಭಜನೆಯನ್ನು ಅಖಂಡವಾಗಿ ಭಜನ ಸಪ್ತಾಹವಾಗಿ ಅಖಂಡ ಭಜನ ಸಂಕೀರ್ತನೆ ರೂಪದಲ್ಲಿ ಲೋಕ ಕಲ್ಯಾಣಕ್ಕಾಗಿ ನೀವೇನು ಮಾಡಿದ್ದೀರಿ, ಇದು ಯಶಸ್ವಿ ಆಗ್ತದೆ ಅಂತ ನನಗೇನು ಸಂಶಯ ಉಳಿದಿಲ್ಲ. ನನ್ನ ಆತ್ಮೀಯರಾದ ರವಿ ರೈಯವರು ಈ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ, ಈ ಭಜನಾ ಸಂಕೀರ್ತನ ಸಮಿತಿ ಅಧ್ಯಕ್ಷರಾಗಿದ್ದಾರೆ. ರವಿ ರೈಯವರ ಕೈ ಕೆಲಸ ಮಾಡಿದರೆ ಆ ಸಮಿತಿ ಯಶಸ್ವಿ ಆಗ್ತದೆ ಅನ್ನೋದನ್ನು ನಾವು ಕಂಡಿದ್ದೇವೆ. ಇಲ್ಲಿ ದೈವಗಳ ಕ್ಷೇತ್ರದ ಜೀರ್ಣೋದ್ಧಾರ ಆದಾಗ ರವಿ ರೈಯವರು ಮಾಡಿದ ಕೆಲಸಗಳನ್ನು ನಾವು ಕಂಡಿದ್ದೇವೆ, ನಾವು ಆನಂದ ಪಟ್ಟಿದ್ದೇವೆ. ಆ ಕ್ಷೇತ್ರದ ಜೀರ್ಣೋದ್ಧಾರ ಕಾರ್ಯ, ಆ ಕ್ಷೇತ್ರದ ಬ್ರಹ್ಮಕಲಶದ ಕಾರ್ಯ, ಅಲ್ಲಿ ಕೊರಗಜ್ಜನಿಗೆ ಸಲ್ಲಿಕೆ ಮಾಡಿದಂತಹ ಬಂಗಾರದ ಶಿರಸ್ತ್ರಾಣ ಮುಟ್ಟಾಳೆ, ಇವತ್ತು ಕ್ಷೇತ್ರಕ್ಕೆ ಬಂದು ಭಕ್ತನೊಬ್ಬ ಕ್ಷೇತ್ರದ ಸಾನ್ನಿಧ್ಯಕ್ಕೆ ಕೈ ಮುಗಿದಾಗ ನನ್ನ ಎಲ್ಲ ಕಷ್ಟಗಳು ಪರಿಹಾರ ಆಗ್ತವೆ ಅನ್ನುವಂಥ ವಿಶ್ವಾಸ ಜನಕ್ಕೆ ಬರುವಂಥ ರೀತಿಯಲ್ಲಿ ಆ ಕ್ಷೇತ್ರವನ್ನು ಇವತ್ತು ಕಟ್ಟಿ ಬೆಳೆಸಿದ ಕೀರ್ತಿ ಅದು ರವಿಯವರಿಗೆ ಸಲ್ಲಬೇಕಾದ್ದು. ರವಿಯವರ ನೇತೃತ್ವದಲ್ಲಿ ನೀವೇನು ಇವತ್ತು ಅಖಂಡ ಭಜನಾ ಸಪ್ತಾಹ ಮಾಡಲಿಕ್ಕೆ ಹೊರಟಿದ್ದೀರಿ, ಈ ಸಪ್ತಾಹ ಇದು ಉತ್ತಮವಾಗಿ ನಡಿಬೇಕು ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಕೇವಲ ಭಜನಾ ಸಪ್ತಾಹ ಮಾತ್ರ ಮಾಡಿದರೆ ಸಾಕಾಗೋದಿಲ್ಲ. ಕಾಜರು ಉಂತವೆ ಬಿತ್ತೆ ಉಂಚ ಈರು ವಾಚುತ್ತೀಯ ನಂಚಾರ ಸಾಕಿ ಅಂತ ಯೋಚನೆ ಮಾಡಬೇಕು, ಸಾಕಾಗೋದಿಲ್ಲ. ನಮ್ಮೆಷ್ಟು ಮನೆಗಳಿಂದ ಮಕ್ಕಳನ್ನಲ್ಲಿ ಮಂದಿರಕ್ಕೆ ಕರ್ಕೊಂಡು ಬರಲಿಕ್ಕೆ ಸಾಧ್ಯ ಆಗ್ತದೆ, ನಾವು ಗಂಭೀರವಾಗಿ ಚಿಂತನೆ ಮಾಡಬೇಕಲ್ಲಿ. ಇವತ್ತು ರವಿರಯ್ಯವರೇ, ಈ ಅಯ್ಯಪ್ಪ ದೇವಸ್ಥಾನ ನಡೆಯುವಂಥ ಈ ಅಖಂಡ ಭಜನಾ ಸಂಕೀರ್ತನೆಗೆ ನೀವೇನು ದೀಪೋಜ್ವಲನಕ್ಕೆ ಅತಿಥಿಗಳನ್ನು ಕರೀತೀರಿ, ಅವರು ಬರುವಾಗ ಅವರ ಮನೆ ಮಕ್ಕಳನ್ನು ಕೂಡ ಕರ್ಕೊಂಡು ಬರುವಂಥ ಒತ್ತಾಯವನ್ನು ನೀವು ಮಾಡಲಿಕ್ಕೆ ಸಾಧ್ಯ ಆದರೆ, ಎಲ್ಲ ಮನೆಗಳಿಂದ ಮಕ್ಕಳು ಇಲ್ಲಿಗೆ ಬರಲಿಕ್ಕೆ ಸಾಧ್ಯ ಆದರೆ, ಎನ್ನ ಬಾಲಿಗೆ ಶಾಲೆಗೆ ಬರುಂಡು, ಎನ್ನ ಬಾಲಿಗೆ ಟ್ಯೂಷನ್ ಉಂಡು, ಇಲ್ಲ ಇದು ಸಾಯಂಕಾಲ 6 ಗಂಟೆ ಮೇಲೆ ನಡೀತದೆ, ನೀವು ಕರ್ಕೊಂಡು ಬರಲಿಕ್ಕೆ ಸಾಧ್ಯ ಆದರೆ ಬಹುಶಃ ಆಗ ಹೇಳಿದಂತಹ ಧಾರ್ಮಿಕ ಶಿಕ್ಷಣದ ಕೆಲಸ ತುಂಬ ಸುಲಭವಾಗಿ ನಡೀತದೆ. ನನ್ನ ಸನಾತನ ಧರ್ಮ ಹಿಡಿ ಬಡಿ ಕಡಿ ಕುಲ್ಲು ಇದನ್ನು ಕಲಿಸಿಕೊಡಲೇ ಇಲ್ಲ. ಪುರಾಣದ ಯಾವುದೇ ಪುಸ್ತಕ ತಿರುಗಿ ಹಾಕಿದರೂ ಕೂಡ ಅವನಿಗೆ ಬಡಿ, ಅವನು ಕಡಿ, ಅವನು ಕೊಲ್ಲು ಹೇಳಿಕೊಡಲೇ ಇಲ್ಲ. ಸರಿಯಾದ ದಾರಿಯಲ್ಲಿ ನಡೆ, ಸಚ್ಚಾರಿತ್ಯವಂತನಾಗು ಮತ್ತು ಲೋಕಕ್ಕೆ ಒಳ್ಳೆಯದನ್ನೇ ಮಾಡು ಅಂತ ಹೇಳಿಕೊಟ್ಟ ಉದಾಹರಣೆಗಳೇ ನನ್ನ ಸನಾತನ ಧರ್ಮದ ಎಲ್ಲ ಪುಸ್ತಕಗಳಲ್ಲಿ ಇರುವಂಥದ್ದು. ಆದ ಕಾರಣ ಈ ಅಯ್ಯಪ್ಪ ದೇವಸ್ಥಾನ ಒಂದು ಸನಾತನ ಶಿಕ್ಷಣ ಕೇಂದ್ರವಾಗಲಿಕ್ಕೆ ಸಾಧ್ಯ ಆದರೆ, ಈ ಅಯ್ಯಪ್ಪ ದೇವಸ್ಥಾನದಲ್ಲಿ ಸಂಧ್ಯಾ ಭಜನಾ ಸಂಕೀರ್ತನ ಕಾರ್ಯಕ್ರಮ ಮಾಡಿದ್ದಕ್ಕೆ ಸಾರ್ಥಕ ಅಂತ ಅನಿಸ್ತದೆ. ನನಗೆ ಗೊತ್ತಿಲ್ಲ ಈ ದೇವಸ್ಥಾನ ಒಳಗಡೆ ಅಂತ ಕೆಲಸ ಆಗ್ತದೆ, ನನಗೆ ಗೊತ್ತಿಲ್ಲ. ಆದರೆ ಮುಂದಿನ ದಿವಸಗಳಲ್ಲಿ ಅದು ಆಗಬೇಕಾದ ಅಗತ್ಯ ಇತ್ತು. ವಾರಕ್ಕೊಂದು ದಿವಸ 1 ಗಂಟೆ ನಮ್ಮೆಲ್ಲ ಮನೆಗಳಿಂದ 9 ವರ್ಷದ ಮಕ್ಕಳನ್ನು 7, 8, 9, 10, 11, 12 ವರ್ಷ ಪ್ರಾಯದ ಮಕ್ಕಳನ್ನು ಕರ್ಕೊಂಬಂದು ಸನಾತನ ಧರ್ಮದ ಸಾರ ಸರ್ವಸ್ವವನ್ನು ಕಲಿಸಿಕೊಡುವಂಥ ಹೇಳಬಲ್ಲಂಥ ಜನರನ್ನ ಕರ್ಕೊಂಬಂದು ಏನು ತಲಪಾಡಿಯ ದುರ್ಗಾಪುರ ದೇವಸ್ಥಾನ ಮಾಡ್ತಾರೆ, ಅಂಥ ಕಾರ್ಯಕ್ರಮವನ್ನು ಈ ಅಯ್ಯಪ್ಪ ದೇವಸ್ಥಾನ ಮಾಡಲಿಕ್ಕೆ ಸಾಧ್ಯ ಆಯಿತು ಅಂತ ಆದರೆ ಬಹುಶಃ ಅದು ಒಂದು ಸಾರ್ಥಕ ಸೇವೆ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಮೊನ್ನೆ ನಾನು ಯಾವುದೋ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೆ, ವೈಜ್ಞಾನಿಕ ಕಾರ್ಯಕ್ರಮ, ಇಸ್ರೋದವರು ಅದು ಮಾಡಿದ ಕಾರ್ಯಕ್ರಮ ನಾನು ನೋಡಿದ್ದು ಮೊಬೈಲ್ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯವರು ತಯಾರು ಮಾಡಿದ ಒಂದು ಕಾರ್ಯಕ್ರಮ. ಆ ಕಾರ್ಯಕ್ರಮ ಏನು ಹೇಳ್ತದೆ ಅಂತ ಹೇಳಿದ್ರೆ, ಒಂದು ಮಗು ಹುಟ್ಟಿದ ಮೇಲೆ 9 ವರ್ಷದವರೆಗೆ
ಮಗುವಿನ ಮೆದುಳಿನಲ್ಲಿ ಜೀವಕೋಶಗಳು ಬೆಳೀತಾನೇ ಹೋಗ್ತವೆ. ಒಂದೇ ಒಂದು ಜೀವಕೋಶ 9 ವರ್ಷ ಪ್ರಾಯದವರೆಗೆ ಮಗುವಿನ ಬೆನ್ನುಳಲ್ಲಿ ಸಾಯುವುದಿಲ್ಲ. ಒಂದೇ ಒಂದು ಜೀವಕೋಶ ಸಾಯುವುದಿಲ್ಲ. ಶ್ರೀನಿವಾಸ ಶೆಟ್ಟರೆ, ಒಂದೇ ಒಂದು ಜೀವಕೋಶ ಸಾಯುವುದಿಲ್ಲ. ಅಲ್ಲಿವರೆಗೆ ಮೆದುಳಿನ ಜೀವಕೋಶಗಳ ಬೆಳವಣಿಗೆ ಗ್ರಾಫ್ ಒಂದೇ ಸಮನೆ ಮೇಲ್ಮುಖವಾಗಿ ಸಾಕ್ತದೆ. ಅದನ್ನೊಂದು ಗ್ರಾಫ್ ಮೂಲಕ ವಿವರಿಸಲು ಸಾಧ್ಯ ಆದರೆ ಒಂದೇ ಸಮ ಮೇಲೆ ಹೋಗ್ತದೆ. 9 ವರ್ಷ ಆದಮೇಲೆ ಮಗುವಿನ ಮೆದುಳಿನ ಜೀವಕೋಶಗಳು ಸಾಯಲಿಕ್ಕೆ ಆರಂಭ ಆಗ್ತವೆ. ಜೀವಕೋಶಗಳ ಬೆಳವಣಿಗೆ ಹಾಗೆ ಮುಂದುವರಿತದೆ. ಆದರೆ ಜೀವಕೋಶಗಳ ಸಂಖ್ಯೆ ನಾಶ ಕೂಡ ಆಗ್ತದೆ, ಸಾಯ್ತದೆ. ಅಂದರೆ ಬೆಳವಣಿಗೆಯ ಏರುಗತಿಯ ಗ್ರಾಫ್ ಅದು ಸ್ವಲ್ಪ ಇಳಿಮುಖ ಆಗಲಿಕ್ಕೆ ಆರಂಭ ಆಗ್ತದೆ. 9 ವರ್ಷದವರೆಗೆ ನಮ್ಮ ಮಕ್ಕಳಿಗೆ ನಾವು ಏನನ್ನು ಕಲಿಸಿಕೊಡ್ತೇವೋ ಆ ಸಂಗತಿ ಎಲ್ಲವನ್ನು ಕೂಡ ಆ ಮಗು ಕಲಿತುಕೊಳ್ತದೆ. ಪಜಿ ಮಣ್ಣಗೆ ಕಲ್ಲದಕ್ಕಿಲ್ಲ, ಹಸಿ ಗೋಡೆಗೆ ನಾವು ಕಲ್ಲು ಹೊಡೆದ ಹಾಗೆ, ಹಸಿ ಗೋಡೆಗೆ ಸುಣ್ಣದ ಬೊಟ್ಟು ಹಾಕಿದ ಹಾಗೆ ನಮ್ಮ ಮಕ್ಕಳ ಮನಸ್ಸಿಗೆ ಏನೆಲ್ಲ ನಾವು ತುಂಬುತ್ತೇವೋ ಅದು ಶಾಶ್ವತ ಉಳಿತದೆ. ನಮ್ಮ ಶಾಲೆಗೆ ಒಬ್ಬ ಹುಡುಗ ಬರ್ತಾ ಇದ್ದ, ಈಗಲೂ ಬರ್ತಾನೆ. ಅವನಿಗೊಂದು ಕೆಟ್ಟ ಅಭ್ಯಾಸ, ಕೆಟ್ಟ ಶಬ್ದಗಳು, ಅಪಶಬ್ದಗಳು. ನಾನು ಇಲ್ಲಿ ಸಭ್ಯರ ವೇದಿಕೆಯಲ್ಲಿ ಮಾತಾಡಬಾರದಾದ ಶಬ್ದಗಳು, ನಮ್ಮ ತುಳುನಾಡು ಎಲ್ಲರೂ ಉಪಯೋಗ ಮಾಡುವಂಥ ಒಂದು ಶಬ್ದ. ಎಲ್ಲರನ್ನು ಹಾಗೆ ಬೈಯುವುದು. ಅವನು ನನ್ನನ್ನು ಬೈತಾನೆ ಹಿಂದೆ ಗೊತ್ತಿಲ್ಲ. ಹಾಗೆ ಅವರ ಅಪ್ಪನನ್ನು ಬರಲಿಕ್ಕೆ ಹೇಳಿದ್ರು. ತಂದೆ ತಾಯಿ ಜೊತೆಗೆ ಬಂದರು. ಅಣ್ಣ ಈರ್ನ ಬಾಲೆ ಮೂಲು ಬೊಟ್ಟು ಚಂದನ ಪಾತಿಯವ್ರನ್ನು ಒಂತೆ ಕಲ್ಪೆರ ಬಲ್ಯ ಬಾಲೆಗೆ ಎಡ್ಡೆ ಬುದ್ಧಿ ಅಂದ ನೆರ್ಪೆ ಇಂಚೆ ನೆರ್ಪೆ ತಕ್ಬೆ ಅಂತ ಅಪ್ಪ ಮಗನಿಗೆ ಅಲ್ಲಿಗೆ ಬೈತು. ನನಗೆ ಅರ್ಥ ಆಯ್ತು, ಇದು ಬಂದು ಬಳುವಳಿ, ಇದು ಮನೆಯ ಬಳುವಳಿ. ನಾನು ನಿಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡಿಕೊಳ್ಳೋದು, ಮನೆಯ ಬಳುವಳಿ, ಕೆಟ್ಟ ಬಳುವಳಿಯನ್ನು ನಿಮ್ಮ ಮಕ್ಕಳಿಗೆ ಕೊಡಬೇಡಿ, 9 ವರ್ಷವರೆಗೆ ನೀವು ಕೊಟ್ಟು ಎಲ್ಲವನ್ನು ಕೂಡ ಆ ಮಗು ಸ್ವೀಕಾರ ಮಾಡ್ತದೆ. ನನ್ನಮ್ಮ ಹೇಳಿದ್ದೇ ಸರಿ, ನನ್ನ ಅಪ್ಪ ಹೇಳಿದ್ದೇ ಸರಿ, ನನ್ನ ಟೀಚರ್ ಹೇಳಿದ್ದೇ ಸರಿ ಅಂತ ಆ ಮಗು ವಾದ ಮಾಡ್ತದೆ. ನೋಡೋಣ, 2ನೇ ಕ್ಲಾಸಿನ ಮಕ್ಕಳು 3ನೇ ಕ್ಲಾಸ್ ವಿದ್ಯಾರ್ಥಿ ನೋಡ್ಸ್ಬೋದು ಅಂತ ತೆಗೆದು ಇದು ಹೀಗೆ ಅಲ್ಲಪ್ಪ, ಇದು ತಪ್ಪಾಗಿದೆ, ಸರಿ ಮಾಡು ಅಂತ ಹೇಳಿ ನೋಡಿ. ಇಲ್ಲ, ನನ್ನ ಟೀಚರ್ ಹೀಗೆ ಹೇಳಿ. ಶಾಲೆ ಟೀಚರ್ ಬಂದು ಪುಸ್ತಕ ತೆಗೀಲಿ, ನೀನು ನೋಡ್ಸ್ಬೋದು ತಪ್ಪಾಗಿದೆಯಪ್ಪ. ಇಲ್ಲ, ನನ್ನ ಅಮ್ಮ ಹೇಳಿಕೊಟ್ಟದ್ದು ಹಾಗೆ. ಅದು ಆ ಮಗುವಿನ ಮನಸ್ಸು ಸೀಲ್ ಆಗಿರ್ತದೆ. ಸೀಲು ಮಾಡೋ ಕೆಲಸವನ್ನು ತಾಯಿಯನ್ನು ಮಾಡಲಿಕ್ಕೆ ಸಾಧ್ಯ ಆದರೆ ಬೆಳಗಾಗಿದ್ದು ತಲೆಗೆ ಸ್ನಾನ ಮಾಡಿ ತುಳಸಿಗೆ ನೀರಿಡುವ ಸಂದರ್ಭದಲ್ಲಿ ತುಳಸಿ ಕಟ್ಟೆಯ ಮೇಲೆ ನೀರಿಟ್ಟು ಆ ತುಳಸಿ ಗಿಡಕ್ಕೆ 3 ಸುತ್ತು ಬಂದು ಆ ತುಳಸಿಯ ಎಲೆಗೆ ನೀರು ಎರೆದು ಅದನ್ನು ತೀರ್ಥ ಅಂತ ಸ್ವೀಕಾರ ಮಾಡೋ ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ಮಗು ಬಂದಿದ್ದರೆ ಚಾಪೆಯಿಂದ ಎಬ್ಬಿಸಿ ನೀವು ಮಗುವನ್ನು ಕರ್ಕೊಂಡು ಬಂದಿದ್ದರೆ ಆ ಮಗು ಬಾಲಸರ ಸ್ವಭಾವದಲ್ಲಿ ತುಳಸಿ ಗಿಡ ಎಳೀತಾರೆ. ವೈಪರ್ಯ ಬಲ್ಲಿ ಮಗ, ಅವು ದೇವರ ಮಗ ಅಂತ ತಾಯಿ ಮಗುವಿಗೆ ಕಲಿಸಿಕೊಡ್ಲಿಕ್ಕೆ ಸಾಧ್ಯ ಆದರೆ ಬೆಳಗಾಗಿದ್ದು ಕರಾಗ್ರೆ ವಸತಿ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತ ಗೌರಿ, ಪ್ರಭಾತೆ ಕರದರ್ಶನಂ ಅಂತೇಳಿ ಕೈಯನ್ನು ಉಜ್ಜಿ ಅದನ್ನು ಕಣ್ಣಿಗೆ ಆ ಬಿಸಿಯನ್ನು ಶಾಖವನ್ನು ತೆಗೆದುಕೊಂಡು ಸಮುದ್ರೇ ವಸನೆ ದೇವಿ ಪರದಸ್ತನ ಮಂಡಲೆ ವಿಷ್ಣು ಪತ್ನಿ ನಮಸ್ತು ಪಾದಸ್ಪರ್ಶಂ ಕ್ಷಮೆ ಅಂಥೇಳಿ ವಿಷ್ಣು ಪತ್ನಿಗೆ ನಮಸ್ಕಾರ ಮಾಡಿ ಕ್ಷಮೆ ಕೇಳಿ ನೆಲಕ್ಕೆ ಪಾದಸ್ಪರ್ಶ ಮಾಡುವುದನ್ನು ಮಗು ಚಾಪೆಯಲ್ಲಿ ಮಲಗಿ ಮಿಕ ಅಂತ ನೋಡ್ಕೊಂಡಿರ್ತದೆ. ಎಂಚಿನ ಪಣ್ಯಮ್ಮೀರು ಅಂತ ಮಗು ಕೆಡ್ತದೆ. ಹೊರ ಮನೆ ಬಂದುಕೊಳ್ಳು ನಿಗ್ರಹ ಅಂತ ತಾಯಿ ಜೋರು ಮಾಡದೆ ಇದನ್ನು ಮಗುವಿಗೆ ಸರಿಯಾದ ರೀತಿ ಕಲಿಸ್ಕೊಡ್ಲಿಕ್ಕೆ ಸಾಧ್ಯ ಆದರೆ ತುಳಸಿಗೆ ನೀರು ಎರೆದ ಮೇಲೆ ಹಟ್ಟಿಗೆ ಹೋಗಿ ಹಟ್ಟಿಯಲ್ಲಿರುವಂತಹ ಹಸೆಗಳು ಸೈಟಲ್ಲಿ ಹಟ್ಟಿಯಲ್ಲಿ ಎಲ್ಲಿ ನಾನು ದನ ಹುಡುಕ್ಲಿಕ್ಕೆ ಹೋಗೋದು. ಹಟ್ಟಿಯಲ್ಲಿರುವಂತಹ ದನದ ಬಳಿಗೆ ಹೋಗಿ ದನಕ್ಕೆ 3 ಸುತ್ತು ಬಂದು ದನದ ಬಾಲವನ್ನು ಹಿಡಿದು ಎಡಗೈಯಲ್ಲಿ ದನದ ಬಾಲ ತೂದಿಗೆ ನೀರು ಹಾಕಿ ಅದು ತೀರ್ಥ ಅಂತ ಕುಡಿಯುವಾಗ ಬಾಲ ಸ್ವಭಾವದಿಂದ ಮಗು ದನದ ಮುಖಕ್ಕೆ ತುಳಿತದೆ, ದನದ ಕಿವಿಯನ್ನು ಎಳೀತದೆ, ದನದ ಬಾಲವನ್ನು ಎಳೀತದೆ, ದನದ ಹೊಟ್ಟೆಗೆ ಬಡಿಯುತ್ತದೆ. ಬಲ್ಲಿ ಮಗ, ಅವು ದೇವರ ಮಗ ಅಂತ ಮಗುವಿಗೆ ತಾಯಿ ಹೇಳಿಕೊಡ್ಲಿಕ್ಕೆ ಸಾಧ್ಯ ಆದರೆ ನನ್ನ ಮಗು ದಾರಿ ತಪ್ಪಲಿಕ್ಕೆ ಹೇಗೆ ಸಾಧ್ಯ? ಮಗು ಶಾಲೆಗೆ ಹೋಗುವಾಗ ಮೈ ಇಡೀ ಮುಚ್ಚುವಂಥ ಬಟ್ಟೆಯನ್ನು ಮಗು ಹಾಕೊಂಡು ಶಾಲೆಗೆ ಹೋಗ್ತದೆ ಅಂತ
ತಾಯಿ ಅದನ್ನು ನೋಡಿ ಕನ್ಫರ್ಮ್ ಮಾಡಲಿಕ್ಕೆ ಸಾಧ್ಯ. ಆದರೆ ನನ್ನ ಮಗು ಶಾಲೆಗೆ ಹೋಗುವಾಗ, ಸ್ನಾನ ಮಾಡಿ ಶಾಲೆಗೆ ಹೋಗುವಾಗ ಮುಖಕ್ಕೆ ಹಣೆಗೆ ಕುಂಕುಮ ಇಟ್ಟು ಮಗು ಶಾಲೆಗೆ ಹೋಗ್ತದೆ ಅಂತ ತಾಯಿ ಕನ್ಫರ್ಮ್ ಮಾಡಲಿಕ್ಕೆ ಸಾಧ್ಯ. ಆದರೆ ಮಗು ಶಾಲೆಗೆ ಹೋಗುವಾಗ ಕೈಯಲ್ಲಿ ಹಿಡ್ಕೊಂಡು ಹೋಗೋ ಮೊಬೈಲ್ ಅದು ನಾನೇ ತೆಗೆದುಕೊಟ್ಟ ಮೊಬೈಲ್ ಅಂತ ತಾಯಿ ಕನ್ಫರ್ಮ್ ಮಾಡಲಿಕ್ಕೆ ಸಾಧ್ಯ. ಆದರೆ ನನ್ನ ಮಗು ಶಾಲೆಗೆ ಹೋಗುವಾಗ ಮೈಯೆಲ್ಲ ಹರಿದ ಬಟ್ಟೆಯನ್ನು ಹಾಕೋದಿಲ್ಲ, ಜೀನ್ಸ್ ಪ್ಯಾಂಟ್ ಉಂಟಲ್ಲ, ಆ ನಾಯಿ ಕಚ್ಚಿ ಇಳಿಸಿ ಒಂದು ಪ್ಯಾಂಟನ್ನು ಹರಿಸ್ತಾರಲ್ಲ, ಆ ಕಂಪನಿ ಮಾಡೋದು ಹಾಗೆ. ರವೇಣ್ಣ ಐನು ಮಲ್ಪುಣೆ ಗೊತ್ತುಂಡೆ, ಎಡ್ಡೆ ಪ್ಯಾಂಟೆ ಮಲ್ಪುಣೆ ಹಾಕಲು ಐನು ನಾಯಿ ಕೊರ್ಪಣೆ ತುಚ್ಚಿದು ವೈಪರಿ ಅವು ಪರಿಪರಿ ಐನು ಪೊಂಜಿ ಹೋಗ್ಲಿಕ್ಕೆ ಪಾಣ. ಅದನ್ನು ಮಾಡದೆ ಮೈ ತುಂಬ ಮೈ ಮುಚ್ಚುವಂಥ ಸಂಸ್ಕಾರಯುತವಾದ ಬಟ್ಟೆಯನ್ನು ಮಕ್ಕಳಿಗೆ ಹಾಕಲಿಕ್ಕೆ ಸಾಧ್ಯ. ಆದರೆ ನಾಳೆ ನಾವು ಪಶ್ಚಾತ್ತಾಪ ಪಡುವ ಅಗತ್ಯ ಇಲ್ಲ, ನಾವು ನಾಳೆ ಪಶ್ಚಾತ್ತಾಪ ಪಡುವ ಪ್ರಮೇಯವೇ ಬರುವುದು. ಇಂಥ ಒಂದು ಸಂಸ್ಕಾರ ಕೊಡುವ ಕೆಲಸವನ್ನು ಈ ಅಯ್ಯಪ್ಪ ಅಸೇಗೊಳ್ಳಿಯಲ್ಲಿ ಮಾಡಬಹುದು ಅಂತ ನಿಮ್ಮ ಮೇಲೆ ನಿರೀಕ್ಷೆ ಇಟ್ಟುಕೊಂಡು ಇಡೀ ಸಮಾಜ ನಿಮ್ಮ ಕಡೆಗೆ ನೋಡ್ತಾರೆ. ಅಸೇಗೊಳ್ಳಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಸಂಸ್ಕಾರದ ಕೆಲಸವನ್ನು ಕೊಡ್ತಾರೆ, ಸಂಸ್ಕಾರದ ಪಾಠವನ್ನು ಮಕ್ಕಳಿಗೆ ಕೊಡ್ತಾರೆ, ಆ ಮೂಲಕ ಸಂಸ್ಕಾರದಿಂದ ಸಮಾಜವನ್ನು ನಿರ್ಮಾಣ ಮಾಡ್ತಾರೆ ಅನ್ನುವಂಥ ಸಂಗತಿ ಸಮಾಜಕ್ಕೆ ವಿಶ್ವಾಸ ದೇವಸ್ಥಾನ ಮೇಲೆ ಬಂದರೆ ಎಲ್ಲರೂ ನಾಳೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಸಾಷ್ಟಾಂಗ ಪ್ರಣಾಮವನ್ನು ಮಾಡಿ ಏನು ಅಯ್ಯಪ್ಪ ಸ್ವಾಮಿ ಬಗ್ಗೆ ಏನು ಇವತ್ತು ಶ್ಲೋಕವನ್ನು ಶ್ರೀನಿವಾಸ ಶೆಟ್ಟರು ಹೇಳಿದಾರಲ್ಲ, ಆ ಶ್ಲೋಕವನ್ನು ಎಲ್ಲರೂ ಕೂಡ ಅಧ್ಯಯನ ಮಾಡಲು ಸಾಧ್ಯ, ಮನನ ಮಾಡಲಿಕ್ಕೆ ಸಾಧ್ಯ. ಆದರೆ ಅಯ್ಯಪ್ಪ ಸ್ವಾಮಿಗೆ ಪ್ರಾರ್ಥನೆ ಮಾಡಿ, ನನಗೆ ನೀನು ಕಂಗಳಿದ್ದು ಕೂಡ ತಂದೆ, ನೀನು ಯಾಕೆ ಕಣ್ಣು ಮುಚ್ಚಿಕೊಂಡಿದ್ದೆ ನನ್ನ ಪ್ರಾರ್ಥನೆಗೆ? ಕಂಗಳಿದ್ದು ಕೂಡ ನೀನು ಯಾಕೆ ಕಣ್ಣು ಮುಚ್ಚಿಕೊಂಡಿದ್ದೀಯಪ್ಪ, ನನ್ನ ಮೇಲೆ ಕೃಪೆಯ ದೃಷ್ಟಿ ಬೀರು ಅಂತ ದೇವರ ಪ್ರಾರ್ಥನೆ ಮಾಡುವಂಥ ಮನೋಭಾವ ನಮ್ಮ ಮಕ್ಕಳು ಬೆಳೆಸಿಕೊಳ್ಳಲಿಕ್ಕೆ ಸಾಧ್ಯ. ಆದರೆ ಅಜ್ಞಾನ ದಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಮೇನ ತಸ್ಮೈ ಶ್ರೀ ಗುರವೇ ನಮಃ. ನನ್ನನ್ನು ಅಜ್ಞಾನ ಅಂಧಕಾರದಲ್ಲಿ ತೊಳಲಾಡ್ತಾ ನನಗೆ ಜ್ಞಾನದ ಜ್ಯೋತಿಯನ್ನು ಬೀರಿ ನನ್ನ ಕಣ್ಣನ್ನು ಕಣ್ಣಿಗೆ ದಿವ್ಯ ದೃಷ್ಟಿ ಕೊಟ್ಟಂತಹ ಆ ಗುರುಗೆ ನಮಸ್ಕಾರ ಮಾಡುವಂಥ ಕೆಲಸವನ್ನು ಈ ಅಯ್ಯಪ್ಪ ಸ್ವಾಮಿ ಮಂದಿರ ಕೊಡಲಿಕ್ಕೆ ಸಾಧ್ಯ. ಆದರೆ ಈ ಸಂಧ್ಯಾ ಭಜನ ಸಂಕೀರ್ತನ ಯಶಸ್ವಿ ಆಗ್ತದೆ ಅಂತ ಹೇಳ್ಕೊಂಡು ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕರಿಸಿ ನಾನು ಮಾತ್ರ ಮುಕ್ತ ಮಾಡಿ ನಮಸ್ಕಾರ. ನಮ್ಮ 30 ದಿವಸಗಳ ಕಾಲ ನಡೆಯತಕ್ಕಂಥ ಈ ಒಂದು ಸಂಧ್ಯಾ ಭಜನೋತ್ಸವ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿ ನಮಗೆಲ್ಲರಿಗೂ ಮಾರ್ಗದರ್ಶನ ನೀಡಿದ್ದಾರೆ. ವಿಶೇಷವಾಗಿ ಭಜನಾ ಕಾರ್ಯಕ್ರಮದ ಮಹತ್ವವನ್ನು ಕೂಡ ತಿಳಿಸಿಕೊಟ್ಟಂತಹ ನಮ್ಮೆಲ್ಲರ ಮಾರ್ಗದರ್ಶಕರಾದ ರಾಜಾರಾಮ್ ಭಟ್ರವರಿಗೆ ಹೃದಯಪೂರ್ವಕ ವಂದನೆಗಳು. ಇದೀಗ ನಮ್ಮ ಮುಖ್ಯ ಅತಿಥಿಗಳಲ್ಲಿ ಬರುವವರಾಗಿರುವಂತಹ ಶ್ರೀಯುತ ಸುರೇಶ್ ಅಸೈ, ಮಾಲಕರು ಲಕ್ಷ್ಮೀ ಕನ್ಸ್ಟ್ರಕ್ಷನ್ ಮಂಗಳೂರು, ಉತ್ತಮ ಕೊಡುಗೆ ದಾನಿಗಳು, ಸಾಮಾಜಿಕವಾಗಿ ಧಾರ್ಮಿಕವಾಗಿ ಈ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡವರು, ನಮ್ಮ ಅಯ್ಯಪ್ಪ ಸ್ವಾಮಿಯ ಭಕ್ತರಲ್ಲಿ ಒರುವರಾಗಿರುವಂತಹ ಶ್ರೀಯುತ ಸುರೇಶನ್ನ ಎಲ್ಲ ಭಕ್ತ ಸಮುದಾಯದವರ ಪರವಾಗಿ ಹೃದಯಪೂರ್ವಕವಾಗಿ ಸ್ವಾಗತ ಮಾಡ್ತೇವೆ. ಜಗನ್ನಾಥ ಗುರುಸ್ವಾಮಿ ಅವರು ಅವರನ್ನ ಶಾಲೆ ಹೊರಿಸಿ ನೆನಪಿನ ಕಾಣಿಕೆ ನೀಡಿ ಗೌರವಿಸಬೇಕು ಅಂತೇಳಿ ನಮ್ಮ ಗುರುಸ್ವಾಮಿಗಳು ಆಗಿರುವಂತಹ ಶ್ರೀಯುತ ಜಗನ್ನಾಥ ಗುರುಸ್ವಾಮಿ ಅವರನ್ನ ವಿನಂತಿ ಮಾಡ್ತೇನೆ. ಹಲವಾರು ಒತ್ತಡಗಳ ಮಧ್ಯೆ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದವರು ಶ್ರೀಯುತ ಶರತ್ MA ಸಹಾಯಕ ಕಮಾಂಡೆಂಟ್ ಆಗಿರುವವರು. ಸರ್, ನಮ್ಮನ್ನು ಉದ್ದೇಶಿಸಿ ಒಂದೆರಡು ಚುಟುಕು ಭಾಷಣ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಆತ್ಮೀಯತೆಯಿಂದ ವಿನಂತಿ ಮಾಡ್ತೇನೆ ಸರ್. ಈ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಕಮಿಟಿಯ ಅಧ್ಯಕ್ಷರು ಹಾಗೂ ಸದಸ್ಯರೇ ಹಾಗೂ ಎಲ್ಲ ಅಯ್ಯಪ್ಪ ಸ್ವಾಮಿ ಭಕ್ತರೇ ಹಾಗೂ ಭಜನಾಸಕ್ತರು, ಬಹುಶಃ ಹಿರಿಯರು ಈಗಾಗಲೇ ಸಾಕಷ್ಟು ಮಾತಾಡಿದ್ದಾರೆ, ಅದ್ಭುತವಾಗಿ ಮಾತಾಡಿದ್ದಾರೆ. ನಾನು ಚೊಕ್ಕದಾಗಿ 2 ಮಾತಲ್ಲಿ ಮುಗಿಸ್ತೇನೆ. ಮೊದಲನೇದಾಗಿ ಕಳೆದ ಕೆಲವು ವರ್ಷಗಳಿಂದ ಈ ಸಂಧ್ಯಾ ಭಜನೆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ಕೊಬರ್ತಾ ಇದ್ದಾರೆ. ಅವರಿಗೆ, ಆ ಕಮಿಟಿಯವರಿಗೆ ನಾನು ಅಭಿನಂದನೆ ಹೇಳೋಕ್ಕೆ ಇಷ್ಟಪಡ್ತೇನೆ. ನಮ್ಮ KSRPಯ ಅಧಿಕಾರಿ ಸಿಬ್ಬಂದಿಗಳಿಗೆ ತುಂಬ ಹತ್ತಿರವಾದ ದೇವಸ್ಥಾನ ಈ ನಮ್ಮ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ. ಬಹುಶಃ ಭೌಗೋಳಿಕ ಮಾತ್ರವಲ್ಲ, ಹೃದಯಕ್ಕೆ ತುಂಬ ಹತ್ತಿರವಾದ ದೇವಸ್ಥಾನ. ಯಾಕಂದರೆ ನಾನು ಹಲವು ವರ್ಷದಿಂದ ನೋಡ್ತಾ ಇದ್ದೀನಿ, ಇಲ್ಲಿ ನಡೆಯುವಂಥ ಎಲ್ಲ ಧಾರ್ಮಿಕ ಕಾರ್ಯಗಳಿಗೆ ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಭಾಗವಹಿಸ್ತಿರ್ತಾರೆ. ಬಹುಶಃ ಎಂಥ ದೊಡ್ಡ ಹುದ್ದೆಯಲ್ಲಿದ್ದರೂ ಅಥವಾ ಯಾವ ಹುದ್ದೆಯಲ್ಲಿದ್ದರೂ ಕೂಡ ಒಂದು ದೈವಬಲ ಅನ್ನೋದು ಎಲ್ಲರಿಗೂ ಬೇಕಾಗೇ ಆಗುತ್ತೆ. ಒಂದು ದೇವಸ್ಥಾನ ಆಗಿರ್ಬೋದು ಅಥವಾ ಅವರ ಧಾರ್ಮಿಕ ಶ್ರದ್ಧೆಯಲ್ಲಿ ಯಾವುದೇ ಕೇಂದ್ರ ಆಗಿರ್ಬೋದು, ಅದನ್ನು ನಮಗೆ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಕೊಡ್ತಾ ಇರೋದು ಈ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಅಂತೇಳಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಈ ಕಾರ್ಯಕ್ರಮ ಏನು ಮಾಡ್ತಾ ಇದ್ದೀರಾ, ಬಹುಶಃ ಇನ್ನೂ ಯಶಸ್ವಿಯಾಗಿ ಮಾಡಲಿ, ಇನ್ನೂ ಶ್ರದ್ಧೆಯಿಂದ ಮಾಡಲಿ ಅಂತ ಹೇಳ್ಕೊಳ್ತಾ ನಾನು 2 ಭಾಷೆಗಳನ್ನು ಮುಗಿಸ್ತೇನೆ. ಜೈ ಹಿಂದ್.
ಕಾರ್ಯಕ್ರಮವನ್ನು ಉದ್ದೇಶಿಸಿ ಚುಟುಕು ಭಾಷಣ ಮಾಡಿದಂತಹ ನಮ್ಮೆಲ್ಲರ ಮಾರ್ಗದರ್ಶಕರೂ ಆಗಿರುವಂತಹ ಶರತ್ ಎಮ್ಮೆ ಅವರಿಗೆ ಭಕ್ತಿಯ ವಂದನೆಗಳು ಸರ್. ಎಲ್ಲ KSRP ಬಂಧುಗಳು ಪ್ರತಿ ಶನಿವಾರ ಆಗಿರ್ಬೋದು, ಸಂಕ್ರಮಣ ಪೂಜೆ ಆಗಿರ್ಬೋದು ಕೊಡುವುದರೊಂದಿಗೆ ಇಲ್ಲಿ ಭಕ್ತಿಯಿಂದ ಶ್ರದ್ಧೆಯಿಂದ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಬರ್ತಾ ಇದ್ದಾರೆ. ಎಲ್ಲ KSRP ಅವರ ಪರವಾಗಿ ನಿಮಗೆ ಭಕ್ತಿಯ ವಂದನೆಗಳನ್ನ ಸಲ್ಲಿಸ್ತೇವೆ. ಅನ್ಯ ಕಾರ್ಯ ನಿಮಿತ್ತ ಅವರು ತೆರಳುವುದಿದ್ದಾರೆ. ಮತ್ತೊಮ್ಮೆ 30 ದಿನಗಳ ಕಾಲ ನಡೆಯುತ್ತದೆ ಸರ್. ಕಾರ್ಯಕ್ರಮಗಳು ನಿರ್ವಿಘ್ನವಾಗಿ ನಡೀತಾ ಇರ್ತದೆ. ತಾವುಗಳು ಯಾವಾಗಾದರೂ ಕಾರ್ಯಕ್ರಮಕ್ಕೆ ಬರಬೇಕು, ಭಕ್ತಿಯಿಂದ ಬರ್ತೀರಿ ಎನ್ನುವಂಥ ಆಶಾಭಾವನೆಯೊಂದಿಗೆ ತಮ್ಮನ್ನು ಬೀಳ್ಕೊಡ್ತಾ ಇದ್ದೇವೆ. ಧನ್ಯವಾದಗಳು ಸರ್. ಸನ್ಮಾನ ಕಾರ್ಯಕ್ರಮ ನಡೆಯುತ್ತದೆ. ಬಂಧುಗಳೇ, ಈಗಾಗಲೇ ಪ್ರಸ್ತಾವಿಸಿದಂತೆ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ನಿಯಮಿತ ಬೆಂಗಳೂರು ರಾಜ್ಯ ಮಟ್ಟದ ಸಹಕಾರ ರತ್ನ ಪ್ರಶಸ್ತಿ ಸಿಕ್ಕಿದೆ. ಇವತ್ತು ರಾಜಾರಾಮ್ ಭಟ್ರವರಿಗೆ ಸಹಕಾರ ಪ್ರಶಸ್ತಿ ಸಿಕ್ಕಿದೆ ಅಂತ ಹೇಳಿದರೆ ಅದು ನಮ್ಮ ಜಿಲ್ಲೆಗೆ ಮಾತ್ರ ಅಲ್ಲದೆ ನಮ್ಮ ಉಳ್ಳಾಲ ತಾಲೂಕಿಗೆ ಸಿಕ್ಕಿದಂಥ ಪ್ರಶಸ್ತಿ ಅಂತೇಳಿ ನಾವು ಭಾವಿಸ್ತೇವೆ. ಬಹಳ ಕೊಂಡಾಡ್ತೇವೆ. ಅವರ ಸಹಕಾರ ಕೆಲಸಗಳಾಗಿರ್ಬೋದು, ಸಾರ್ವಜನಿಕ ಕೆಲಸಗಳಾಗಿರ್ಬೋದು, ಹಾಗೆ ಧಾರ್ಮಿಕ ಆಗಿರ್ಬೋದು, ಸಾಮಾಜಿಕ ಆಗಿರ್ಬೋದು, ಎಲ್ಲ ಕೆಲಸ ಕಾರ್ಯಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡು ಒಂದು ಆದರ್ಶ ವ್ಯಕ್ತಿತ್ವವನ್ನು ಕಾಪಾಡಿಕೊಂಡು ಬಂದವರು ಶ್ರೀಯುತ ರಾಜಾರಾಮ್ ಭಟ್ರವರು. ಅವರ ವ್ಯಕ್ತಿ ಪರಿಚಯವನ್ನು ಮಾಡ್ತಾರೆ. ಅದಕ್ಕಿಂತ ಮುಂಚೆ ಸನ್ಮಾನ ಪೀಠವನ್ನು ಅಲಂಕಾರ ಮಾಡಬೇಕು ಶ್ರೀಯುತ ರಾಜಾರಾಮ್ ಭಟ್ರವರು ಅಂತೇಳಿ ವಿನಂತಿ ಮಾಡಿಕೊಳ್ತಾ ಅವರ ವ್ಯಕ್ತಿ ಪರಿಚಯವನ್ನು ಶ್ರೀಮತಿ ಸುಮನ ಗಿರೀಶ್ ಅವರು ವ್ಯಕ್ತಿ ಪರಿಚಯ ಮಾಡಬೇಕು ಅಂತೇಳಿ ಸಂದರ್ಭದಲ್ಲಿ ವಿನಂತಿ ಮಾಡ್ತೇವೆ. ಎಲ್ಲರೂ ಚಪ್ಪಾಳೆಯೊಂದಿಗೆ ಅವರನ್ನು ಅಭಿನಂದಿಸಬೇಕು. ಇದೀಗ ವ್ಯಕ್ತಿ ಪರಿಚಯ ಶ್ರೀಮತಿ ಸುಮನ ಗಿರೀಶ್. ಶನಿವಾರದಂದು ಲೋಕ ಕಲ್ಯಾಣಾರ್ಥಕ್ಕಾಗಿ 30 ದಿನಗಳ ಕಾಲ ನಡೆಯಲಿರುವ ಸಂಧ್ಯಾ ಭಜನಾ ಸಂಕೀರ್ತನೆಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಗಣ್ಯ ಅತಿಥಿಗಳ ಉಪಸ್ಥಿತಿಯಲ್ಲಿ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲ ನಿಯಮಿತ ಬೆಂಗಳೂರು ಇವರಿಂದ ರಾಜ್ಯ ಮಟ್ಟದ ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತ ಶ್ರೀ TG ರಾಜಾರಾಮ್ ಭಟ್ ಸಂಚಾಲಕರು ಶಾರದಾ ಗಣಪತಿ ವಿದ್ಯಾಕೇಂದ್ರ ಕೈರಂಗಳ ಇವರಿಗೆ ಸಮರ್ಪಿಸಿದ ಸನ್ಮಾನ ಪತ್ರ. ಸಾಧಕರೇ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಎನ್ನುವ DVG ಅವರ ಅರ್ಥಪೂರ್ಣ ಸಾಲುಗಳಂತೆ ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ, ಸಹಕಾರಿ ಕ್ಷೇತ್ರದಲ್ಲಿ ಗಣನೀಯ ಸಾಧನೆ ಮಾಡಿರುವ ಶ್ರೀ TG ರಾಜಾರಾಮ್ ಭಟ್ ರವರು ಸರ್ವರಿಗೂ ಪ್ರಿಯರಾಗಿರುವ ಒಬ್ಬ ಆದರ್ಶ ವ್ಯಕ್ತಿತ್ವವನ್ನು ಹೊಂದಿದವರು. ಅಮ್ಮೆಂಬಳ ಮಾಗಣೆಯ ಕುರ್ನಾಡು ಗ್ರಾಮದ ಪ್ರತಿಷ್ಠಿತ ತೆಕ್ಕುಂಜ ಮನೆತನದ ಮಾಜಿ ಪಟೇಲರಾದ ದಿವಂಗತ ಗಣಪತಿ ಭಟ್ ಮತ್ತು ಶಾರದಮ್ಮ ದಂಪತಿಗಳ 4ನೇ ಸುಪುತ್ರರಾಗಿ 1964ರಲ್ಲಿ ಜನಿಸಿದವರು. ಪ್ರಾಥಮಿಕ, ಪ್ರೌಢ, ಪದವಿ ಪೂರ್ವ ಶಿಕ್ಷಣವನ್ನು ಪೂರೈಸಿ BCom ಪದವಿಯನ್ನು ಮಂಗಳೂರಿನ ಗೋಕರ್ಣನಾಥೇಶ್ವರ ಕಾಲೇಜಿನಲ್ಲಿ ಮುಗಿಸಿದರು. ವಿದ್ಯಾರ್ಥಿ ಜೀವನದಲ್ಲಿ ನಾಯಕತ್ವ ಗುಣವನ್ನು ಮೈಗೂಡಿಸಿಕೊಂಡವರು. ಹಲವಾರು ಜನಪರವಾಗಿರುವ ಕಾರ್ಯಕ್ರಮಗಳ ಮೂಲಕ ಗುರುತಿಸಿಕೊಂಡಿರುವ ಇವರು ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ, ಸಹಕಾರಿ ಮೊದಲಾದ ಹಲವು ಸಂಘ ಸಂಸ್ಥೆಗಳಲ್ಲಿ ಜವಾಬ್ದಾರಿಯನ್ನು ಪಡೆದು ಸಾಧನೆಗೈದವರು ತಾವು. ಮುಡಿಪು ಶ್ರೀ ಗಣೇಶೋತ್ಸವ ಸಮಿತಿಯ ಅಧ್ಯಕ್ಷರಾಗಿ, ಮಜಿ ಮಹಾಮಾಯಿ ದೇವಸ್ಥಾನ ಸಮಿತಿಯ ಗೌರವಾಧ್ಯಕ್ಷರಾಗಿ, ಮೂಳೂರು ಶ್ರೀ ಪರಮೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರದಲ್ಲಿ ಮುಂಚೂಣಿಯಲ್ಲಿದ್ದು ಧಾರ್ಮಿಕ ಸೇವೆಯನ್ನು ಗೈದವರು. ಸಹಕಾರಿ ಕ್ಷೇತ್ರದಲ್ಲಿ ಅನನ್ಯ ಸೇವೆ ಸಲ್ಲಿಸಿ ಅಮ್ಮೆಂಬಳ ಸೇವಾ ಸಹಕಾರಿ ಸಂಸ್ಥೆಯನ್ನು ಕಳೆದ 3 ದಶಕಗಳಿಗೂ ಅಧಿಕ ಸಮಯದಿಂದ ಸಮರ್ಥವಾಗಿ ಮುನ್ನಡೆಸಿದವರು ತಾವು. ಪ್ರತಿಷ್ಠಿತ SCDCC ಬ್ಯಾಂಕ್ ನಿರ್ದೇಶಕರಾಗಿ, ಕುರ್ನಾಡು ಹಾಲು ಉತ್ಪಾದಕರ ಸಹಕಾರಿ ಸಂಘ ಮುಡಿಪು, ಗಾಯತ್ರಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಹಾಗೂ ಜಿಲ್ಲೆಯ ಅಡಿಕೆ ಬೆಳೆಗಾರರ ಮಾಸ್ ಲಿಮಿಟೆಡ್ ಮಂಗಳೂರು ಈ 3 ಸಂಸ್ಥೆಯ ಸ್ಥಾಪಕ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ಹಿರಿಮೆ ಇವರದು. ಶಿಕ್ಷಣ ಪ್ರೇಮಿಯಾಗಿರುವ ಇವರು 2006ರಲ್ಲಿ ಕೈರಂಗಳ ಗ್ರಾಮದ ಪುಣ್ಯಕೋಟಿ ನಗರದಲ್ಲಿ ಶಾರದಾ ಗಣಪತಿ ವಿದ್ಯಾಕೇಂದ್ರವನ್ನು ಆರಂಭಿಸಿ ಹಲವಾರು ಮಕ್ಕಳ ಬಾಳಲ್ಲಿ ವಿದ್ಯೆಯ ಜ್ಯೋತಿಯನ್ನು ಬೆಳಗಿದವರು. ಪಠ್ಯ ಮಾತ್ರವಲ್ಲದೆ ಪಠ್ಯೇತರ ಚಟುವಟಿಕೆಗಳಲ್ಲಿಯೂ ಇವರ ಹಲವಾರು ವಿದ್ಯಾರ್ಥಿಗಳು ರಾಜ್ಯ ಮತ್ತು ರಾಷ್ಟ್ರ ಮಟ್ಟವನ್ನು ಪ್ರತಿನಿಧಿಸಿ ಇರುವಂಥದ್ದು ಕ್ರೀಡಾ ಹಿರಿಮೆಗೆ ಮತ್ತು ಸಾಂಸ್ಕೃತಿಕ ವೈಭವಕ್ಕೆ ಸಂದ ಗರಿಯಾಗಿದೆ. ರಾಜಕೀಯ ಕ್ಷೇತ್ರದಲ್ಲಿ ತನ್ನದೇ ಆದ ಛಾಪನ್ನು ಮೂಡಿಸಿದ ಇವರು ಪಂಚಾಯತ್ ಸದಸ್ಯರಾಗಿ, ಕುರ್ನಾಡು ಗ್ರಾಮ ಪಂಚಾಯತಿನ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿ ಸೈಯೆನಿಸಿಕೊಂಡವರು. ಗೋವಿನ ಸೇವೆಯನ್ನು ಹಲವು ವರ್ಷಗಳಿಂದ ಮಾಡಿಕೊಂಡು ಬರುವ ಇವರು ಪುಣ್ಯಕೋಟಿ ನಗರದಲ್ಲಿ ಅಮೃತಧಾರ ಗೋಶಾಲೆಯನ್ನು ಆರಂಭಿಸಿ ಹಲವಾರು ಗೋವುಗಳ ಸೇವೆಯನ್ನು ಕಾಯ ವಾಚ ಮನಸ್ಸ ನಿರ್ವಹಿಸಿಕೊಂಡು ಬರುತ್ತಿರುವವರು.
ಉತ್ತಮ ಸಮಾಜ ಸೇವಕರಾಗಿರುವ ಇವರು ನೆರವಿನ ಆಸರೆ ಯೋಜನೆಯ ಮೂಲಕ ಹಲವು ಆಸಕ್ತರಿಗೆ ಗೃಹ ನಿರ್ಮಾಣ ಮಾಡುವುದರ ಮೂಲಕ ಬಡವರ ಪಾಲಿಗೆ ಬೆಳಕಾಗಿದ್ದಾರೆ. ಮಾತ್ರವಲ್ಲದೆ ಹಲವಾರು ದೇವಸ್ಥಾನಗಳಿಗೆ, ದೈವಸ್ಥಾನಗಳ ಜೀರ್ಣೋದ್ಧಾರ ಮತ್ತು ಬ್ರಹ್ಮ ಕಲಶೋತ್ಸವಗಳಿಗೆ ಉತ್ತಮ ಆರ್ಥಿಕ ನೆರವನ್ನು ನೀಡುತ್ತಾ ಬಂದಿರುತ್ತಾರೆ. ಇಂತಹ ಒಬ್ಬ ಬಹುಮುಖ ವ್ಯಕ್ತಿತ್ವದ ಶ್ರೀ TG ರಾಜಾರಾಮ್ ಭಟ್ ರವರಿಗೆ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ಬೆಂಗಳೂರು ಪ್ರತಿಷ್ಠಿತ ಸಹಕಾರ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿದೆ. ಅಭಿನಂದನೆಗಳು. ನಿಮ್ಮಿಂದ ಸಹಕಾರ ಕ್ಷೇತ್ರ ಹಾಗೂ ಸಮಾಜಕ್ಕೆ ಇನ್ನಷ್ಟು ಸೇವೆ ಲಭಿಸುವಂತಾಗಲಿ ಎನ್ನುವ ಹಾರೈಕೆ ನಮ್ಮದು. ನಿಮಗೆ ಶ್ರೀ ಅಯ್ಯಪ್ಪ ಸ್ವಾಮಿ ದೇವರು ಆಯುರ ಆರೋಗ್ಯವನ್ನು ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುತ್ತೇವೆ. ಅಧ್ಯಕ್ಷರು, ಪದಾಧಿಕಾರಿಗಳು, ಸರ್ವ ಸದಸ್ಯರು, ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್, ಪರಂಜ್ಯೋತಿ ಮಾತೃಮಂಡಳಿ, ಸಂಧ್ಯಾ ಭಜನೋತ್ಸವ ಸಮಿತಿ, ಶ್ರೀ ಅಯ್ಯಪ್ಪ ಸ್ವಾಮಿ ಭಜನಾ ಮಂಡಳಿ, ಶ್ರೀ ಅಯ್ಯಪ್ಪ ಸ್ವಾಮಿ ಮಂದಿರ, ಅಸೈಗೋಳ್. ಸರ್ ಶಾಲೆ ಫುಲ್ಲು ಬಿಸಾಗಿ ಸರ್ ಶಾಲೆ ಫುಲ್ಲು ಸ್ವಾಮಿಯೇ ಶರಣಮಯ್ಯಪ್ಪ. ದಿನಾಂಕ 15/11/2025 ಶನಿವಾರದಂದು ಲೋಕ ಕಲ್ಯಾಣಕ್ಕಾಗಿ 30 ದಿನಗಳ ಕಾಲ ನಡೆಯಲಿರುವ ಸಂಧ್ಯಾ ಭಜನಾ ಸಂಕೀರ್ತನೆಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಗಣ್ಯ ಅತಿಥಿಗಳ ಉಪಸ್ಥಿತಿಯಲ್ಲಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಶ್ರೀ ಗಣೇಶ್ ಎಚ್ ಚಿಪ್ಪಾರು ದೈವ ನರ್ತಕರು ಇವರಿಗೆ ಸಮರ್ಪಿಸಿದ ಸನ್ಮಾನ ಪತ್ರ. ಸಾಧಕರೇ, ಕಾಸರಗೋಡು ಜಿಲ್ಲೆಯ ಬಾಯಾರು ಗ್ರಾಮದ ಚಿಪ್ಪಾರು ಎಂಬಲ್ಲಿ ಶ್ರೀ ಐತಪ್ಪ ಮಾರು ಮತ್ತು ಕುಸುಮ ದಂಪತಿಗಳ ಸುಪುತ್ರನಾಗಿ ಜನಿಸಿದ ತಾವು ತಂದೆಯ ವೃತ್ತಿ ಸೇವೆಯಾದ ದೈವದ ಆರಾಧನೆಯನ್ನು ತನ್ನ ಬದುಕಿನ ವೃತ್ತಿಯನ್ನಾಗಿಸಿದಿರಿ. ತುಳುನಾಡಿನ ಧನ್ಯತೆಯನ್ನು ದೈವೀಕರಿಸಿದ ಭೂತ ಆರಾಧನೆಗೆ ಹೊಸ ಆಯಾಮವನ್ನು ಮಾತ್ರವಲ್ಲದೆ ತುಳುನಾಡಿನಾದ್ಯಂತ ಪಸರಿಸಿರುವ ದೇವಸ್ಥಾನಗಳಲ್ಲಿ ದೈವ ನರ್ತಕರಾಗಿ ಸೇವೆ ಸಲ್ಲಿಸುತ್ತಾ ನಂಬಿದ ಭಕ್ತ ಸಮೂಹಕ್ಕೆ ಸಿರಿಮುಡಿ ಗಂಧ ಪ್ರಸಾದವನ್ನು ಬೂಲ್ಯದ ಮೂಲಕ ಅಭಯದ ಶ್ರೀರಕ್ಷೆಯನ್ನು ನೀಡಿ ಪ್ರತಿ ಮನದಲ್ಲೂ ಧಾರ್ಮಿಕತೆಯ ನಂಬಿಕೆಯನ್ನು ಉಳಿಸಿ ಬೆಳೆಸುವ ದೈವ ಸಂಭೂತರು ತಾವು. ದೈವದ ನರ್ತನವನ್ನು ಸಾಂಪ್ರದಾಯಿಕ ಶೈಲಿಯಲ್ಲಿ ಅತ್ಯಂತ ನಿಷ್ಠೆಯಿಂದ ನಡೆಸಿಕೊಂಡು ಬಂದಿರುವ ತಾವು ಸ್ಥಳ ಪಾವಿತ್ರತೆಯನ್ನು ಹೆಚ್ಚಿಸಿರುವ ಅನುಭವ ತಮ್ಮದಾಗಿದೆ. ಅಲ್ಲದೆ ತುಳುನಾಡಿನ ಭೂತಾರಾಧನೆ ದೈವಗಳಾದ ರಾಜನ್ ದೈವಗಳು, ಉಲ್ಲಕ್ಲು, ಉಲ್ಲಾಲ್ದಿ, ಮಲರಾಯ ದೈವ, ಧೂಮಾವತಿ, ಪಂಜುರ್ಲಿ, ಮೈಸಂದಾಯ, ಪಿಲಿಚಾಮುಂಡಿ, ದುರ್ಗಾಲಯ, ಬಂಟ ದೈವ, ಗಿರಿವೋ ದೈವ, ಹೊಸಭೂತ ಇತ್ಯಾದಿ ದೈವಗಳ ನರ್ತನ ಸೇವೆಯನ್ನು ಮಾಡಿಕೊಂಡು ಬಂದಿರುತ್ತೀರಿ. ಕೊಣಾಜೆ ಗ್ರಾಮದಲ್ಲಿ ಪಟ್ಟೋರಿ ಉಲ್ಲಾಲ್ತಿ ಧರ್ಮರಸು, ಪಟ್ಟೋರಿ ತಾಯ ಪಿಲಿಚಂಡಿ ಮತ್ತು ಪರಿವಾರ ದೈವಗಳ ನರ್ತಕರಾಗಿ ಬೊಲ್ಮಬಂಡಿ ಎಂದೇ ಪ್ರಸಿದ್ಧವಾಗಿರುವ ಮುಲಾರ ಶ್ರೀ ವೈದ್ಯನಾಥನ ಸೇವೆ. ಹೀಗೆ ನಮ್ಮ ಗ್ರಾಮದಲ್ಲಿ 10 ಹಲವು ದೇವಸ್ಥಾನದಲ್ಲಿ ದೈವ ನರ್ತಕರಾಗಿ ಸೇವೆ ಸಲ್ಲಿಸಿದ್ದು ನಮ್ಮ ಗ್ರಾಮಕ್ಕೆ ಹೆಮ್ಮೆ. ಈ ರೀತಿ ತಾವುಗಳು ಸಲ್ಲಿಸಿರುವ ದೇವರುಗಳ ಸೇವೆಗಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಆಡಳಿತ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿದೆ. ಅಭಿನಂದನೆಗಳು. ತಮ್ಮ ಸಂಸ್ಕಾರಿಕ ಜೀವನ ಸುಖ, ಶಾಂತಿ, ನೆಮ್ಮದಿಯಿಂದ ಕೂಡಿರಲಿ. ನಿಮ್ಮ ಮುಂದಿನ ಸೇವಾ ಕಾರ್ಯಗಳು ಯಶಸ್ವಿಯಾಗಿ ಮುಂದುವರಿಯಲಿ. ದೇವರುಗಳ ಆಶೀರ್ವಾದ ಇರಲಿ. ಅದರಂತೆ ಶ್ರೀ ಅಯ್ಯಪ್ಪ ಸ್ವಾಮಿ ದೇವರು ನಿಮಗೆ ಆಯುರಾರೋಗ್ಯವನ್ನು ದಯಪಾಲಿಸಲಿ ಎಂದು ಹೃದಯಪೂರ್ವಕವಾಗಿ ಪ್ರಾರ್ಥಿಸುತ್ತೇವೆ. ಅಧ್ಯಕ್ಷರು, ಪದಾಧಿಕಾರಿಗಳು, ಸರ್ವ ಸದಸ್ಯರು, ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಪರಮಜ್ಯೋತಿ ಮಾತೃ ಮಂಡಳಿ, ಭಜನೋತ್ಸವ ಸಮಿತಿ, ಶ್ರೀ ಅಯ್ಯಪ್ಪ ಸ್ವಾಮಿ ಭಜನಾ ಮಂಡಳಿ, ಶ್ರೀ ಅಯ್ಯಪ್ಪ ಸ್ವಾಮಿ ಮಂದಿರ. ಇದೀಗ ನಮ್ಮ ದೈವ ನರ್ತಕರು
ಶ್ರೀಯುತ ಗಣೇಶ್ ಚಿಪ್ಪಾರ್ ಅವರಿಗೆ ಶಾಲು ಹೊದಿಸಿ ನಮ್ಮ ಗೌರವಿಸ್ತಾ ಇದ್ದಾರೆ. ಎಲ್ಲ ನಮ್ಮ ಗೌರವಾನ್ವಿತ ಅತಿಥಿಯವರಿಯರು ಶಾಲು ಹೊದಿಸಿ ಅವರಿಗೆ ಹಾರವನ್ನು ಅರ್ಪಣೆ ಮಾಡುವುದರೊಂದಿಗೆ ಪೇಟ ತೊಡಿಸಿ ಸನ್ಮಾನ ಪತ್ರ ಮತ್ತು ಫಲವಸ್ತು ನೀಡಿ ಗೌರವಿಸ್ತಾ ಇದ್ದಾರೆ ಎಲ್ಲರೂ ಅತಿಥಿಯವರಿಯರು. ನಾಡಿನ ಧನ್ಯತೆಯನ್ನು ದೈವೀಕರಿಸಿದ ಭೂತ ಆರಾಧನೆಗೆ ಹೊಸ ಆಯಾಮವನ್ನು ನೀಡಿದಂತ ಒಬ್ಬ ತುಳುನಾಡಿನ ಪುರುಷರು ತಿಳಿದರೆ ತಪ್ಪಾಗಲಿಕ್ಕಿಲ್ಲ. ಆಗಿರ್ಬೋದು, ಉಲ್ಲಾಲ್ತಿ ಧರ್ಮಾಸುರ ಆಗಿರ್ಬೋದು, ಪಟ್ಟೋರಿ ತಾಯ ಪಿಳಿಚಂಡಿ ಪರಿವಾರ ದೈವಗಳ ನರ್ತಕರ ಸೇವೆಯನ್ನು ಮಾಡಿದವರು. ಕೊಲ್ಯ ಬಂಡಿ ಎಂದೇ ಪ್ರಸಿದ್ಧ ಆಗಿರುವ ಮುಲಾರ ವೈದ್ಯನಾಥನ ಸೇವೆಯನ್ನು ಕೂಡ ಮಾಡಿದಂತಹ ಹಿರಿಯರು ಶ್ರೀಯುತ ಗಣೇಶ್ ಚಿಪ್ಪಾರ್ ಅವರಿಗೆ ಈ ವರ್ಷದ ರಾಜ್ಯೋತ್ಸವ ಆರಿಗೆ ಅರ್ಜೆಂಟ್ ಒಟ್ಟಿಗೆ SI ಅವರು ನಾಗರಾಜ್ ಸರ್ ಒಂದೆರಡು ಮಾತುಗಳು, ಒಂದೇ ಮಾತಿನಲ್ಲಿ ಶುಭ ಹಾರೈಕೆ ನೀಡಿ. ಹಲವಾರು ಕಾರ್ಯಕ್ರಮಗಳ ಒತ್ತಡ ಇದೆ, ಗೊತ್ತಾಗಿದೆ, ತಾವುಗಳು ಈಗಾಗಲೇ ಹೇಳಿರುವ ಎಲ್ಲ ಗಣ್ಯರಿಗೆ ಹಾಗೂ ಶ್ರೀ ಅಯ್ಯಪ್ಪ ಸ್ವಾಮಿ ಮಂದಿರ ಹಸೆಗುಳಿ ಇದರ ಪದಾಧಿಕಾರಿಗಳಿಗೆ ನಮಸ್ಕರಿಸುತ್ತಾ, ಸಂಧ್ಯಾ ಭಜನಾ ಸಂಕೀರ್ತನೆ ಏನು ನೀವು ಒಂದು ತಿಂಗಳು ಮಾಡ್ತೀರಾ, ಇದಕ್ಕೆ ಒಂದು ಅರ್ಥಪೂರ್ಣವಾಗಿರಬೇಕು. ಇದು ಬರೀ ಒಂದು ತಿಂಗಳು ಮಾಡುವಂಥದ್ದಲ್ಲ. ಹಳೆಯ ಕಾಲದಲ್ಲಿ ಎಲ್ಲ ಅವಾಗೆಲ್ಲ ಶನಿವಾರ ಒಂದು ವಾರ ಅಂತ ಮಾಡ್ತಿದ್ರು. ಇವಾಗೆಲ್ಲ ಅದೆಲ್ಲ ಮರೀಚಿಕೆ ಆಗಿಬಿಟ್ಟಿದೆ ನೋಡಿ. ಇದು ರೆಸ್ಪಾನ್ಸಿಬಿಲಿಟಿ ತಾಯಂದರಿಗೆ ಬರಬೇಕಿದು. ಯಾಕಂದರೆ ಈಗಿನ ತಾಯಂದರು ಏನು ಅಂದರೆ, ಮಕ್ಕಳಿಗೆ ಒಂದು ಊಟ ಮಾಡಬೇಕು, ಒಂದು ಹೋಮ್ವರ್ಕ್ ಮಾಡಬೇಕಂದ್ರೆ ಅದಕ್ಕಿಂತ ಮಧ್ಯೆ ಒಂದು ಮೊಬೈಲ್ ತಂದು ತೋರಿಸ್ತೀರ ನೀವು. ಮೊಬೈಲ್ ತೋರಿಸಿ ಊಟ ಮಾಡಿಸೋದು, ಮತ್ತು ಯಾವುದೇ ಒಂದು ನಿಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ಅವ್ರಿಗೆ ಬ್ಯುಸಿ ಮಾಡಬೇಕಂದ್ರೆ ಮೊಬೈಲ್ ಕೊಡ್ತೀರಾ. ಈಗಿಂದು ಮಾಡರ್ನ್ ತಾಯಂದರಿಗೆ ಭಜನೆ ಅಂದರೆ ಏನೂ ಗೊತ್ತಿರಲಿಕ್ಕಿಲ್ಲ. ಮೇ ಬಿ ಅದು ಇನ್ನೂ ಕಾಲಕ್ರಮೇಣ ಹೋದಂಗೆ ಇನ್ನೂ 10 ವರ್ಷ ಆದರೆ ಅದು ಮರೀಚಿಕೆ ಆಗಿಬಿಡ್ಬೋದು, ಹಾಗಾಗ್ಬಿಟ್ಟಿದೆ. ಯಾಕಂದರೆ ಈಗಿರೋದು 85-95 ಇರೋ ತಾಯಂದರು ಎಲ್ಲ ನೆಕ್ಸ್ಟ್ ಇನ್ನು 10 ಇಯರ್ಸ್ ಆದಮೇಲೆ ಅವ್ರು ಸಿಗ್ಲಿಕ್ಕಿಲ್ಲ ನಮಗೆ. ಹಾಗಾಗಿ ಈಗಿನ ತಾಯಂದರು, ಈಗಿನ ಜನ್ರೇಷನ್ ಇರೋ ಹೆಣ್ಮಕ್ಳಿಗೆ ಹೇಳೋದಂದರೆ, ಅವರು ಈ ಭಜನೆ ಅನ್ನೋದೇನು, ಅದು ತಮ್ಮ ಮಕ್ಕಳಿಗೆ ಯಾವ ರೀತಿ ನೀವು ಕಲಿಸ್ಬೇಕು ಅನ್ನೋದನ್ನು ಪರಿಪಾಠ ಮಾಡಬೇಕು. ಇಲ್ಲಾಂದರೆ ಇದೇ ಭಜನೆ ಆಗಿಬಿಡ್ತದೆ, ಮೊಬೈಲೇ ಭಜನೆ ಆಗಿಬಿಡ್ತದೆ ನಿಮಗೆ. ಸೊ ಹಾಗಾಗಿ ಇದನ್ನು ಉಳಿಸ್ಕೋಬೇಕು, ಮುಂದಿನ ಪೀಳಿಗೆಗೂ ತಗೊಂಡೋಗ್ಬೇಕು. ಈ ಭಜನೆ ಅನ್ನೋದು ಬರೇ ನಾವು ಒಂದು ಏನು ದೇವರ ಶಾಸ್ತ್ರನಾಮ ಹೇಳ್ತೀವಂತಲ್ಲ, ಅದು ಆ್ಯಕ್ಚುಲಿ ನಮ್ಮ ನರನಾಡಿಗೆ, ನಮ್ಮ ದೇಹಕ್ಕೆ ಅದು ಒಂದು ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ, ಕಂಪನ ಕೊಡುವಂಥದ್ದು. ಅದು ಅಂದರೆ ಒಂದು ಏನಂತೀವಿ ಅದಕ್ಕೆ, ನಾವು ಡಿಗ್ರಿಯಲ್ಲಿದ್ದಾಗ ಪ್ರಾಣಾಯಾಮ ಬೇರೆ ಬೇರೆ ಎಲ್ಲ ವಿವಿಧ ರೀತಿಯಲ್ಲಿ ಮಾಡ್ತಿದ್ವಿ. ಆವಾಗ ಒಂದು ಶರೀರದಲ್ಲಿ ಒಂದು ಶಾಂತಿ, ಒಂದು ಓದುವಂಥ ಹವ್ಯಾಸಗಳು, ಜಾಸ್ತಿ ಓದುವಂಥ ಹವ್ಯಾಸಗಳು, ಆ ಪೇಷನ್ಸ್ ಅಂತ ಇದೆಲ್ಲ ಅದೆಲ್ಲ ಸಿಕ್ತಿತ್ತು. ಬಟ್ ಈಗ ಮಕ್ಕಳಿಗೆ ಟೈಮೇ ಇಲ್ಲ. ಬೆಳಿಗ್ಗೆ ಹೋಗ್ತಾರೆ ಸ್ಕೂಲಿಗೆ, ಮತ್ತೆ ಸಂಜೆ ಟ್ಯೂಷನ್ನು, ಆ ಟ್ಯೂಷನ್ನು ಮತ್ತೆ ಅದು ಬರಿಬೇಕಂದ್ರೆ ಸ್ಕೂಲಿಂದ ಮತ್ತು ಟ್ಯೂಷನ್ದು ಎರಡು ಬರಿಬೇಕಂದ್ರೆ ಅವನಿಗೆ 9 ಗಂಟೆ 10 ಗಂಟೆ ಆಗಿರ್ತದೆ. ಅದರಲ್ಲಿ ಊಟ ಮಾಡಿಸ್ಬೇಕು. ತಾಯಂದ್ರಿಗೆ ಅರ್ಜೆಂಟು. ಯಾಕೆ ಹೇಳಿ, ತಾಯಂದ್ರು 10 ನಿಮಿಷದಲ್ಲಿ ಊಟ ಮಾಡಿಸ್ಬೇಕು. ಯಾಕಂದರೆ 10 ಗಂಟೆಯಿಂದ ಮತ್ತೆ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತದೆ, ಬಿಗ್ ಬಾಸ್ ನೋಡ್ಬೇಕಲ್ಲ. ಹಾಗಾಗಿ ಈ ಥರ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಹಾಗಾಗಿ ಈ ಥರ ಪರಿಸ್ಥಿತಿಗಳು ಬರಬಾರ್ದು ಮುಂದಿನ ಜನಾಂಗದಲ್ಲಿ, ಮುಂದಿನ ಜನ್ರೇಷನ್ನಲ್ಲಿ. ಮಕ್ಕಳಿಗೆಲ್ಲ ಭಜನೆ, ದೇವರ ನಾಮ. ಮತ್ತು ನಾನು ಡಿಗ್ರಿ ಮಾಡಬೇಕಾದ್ರೆ, ಡಿಗ್ರಿ ಮಾಡಿ ಕಾಂಪಿಟೇಟಿವ್ ಎಕ್ಸಾಮ್ ಮಾಡಬೇಕಾದ್ರೆ ನನಗೆ ಒಂದು ಅಭ್ಯಾಸ ಇತ್ತು. ಶನಿವಾರ ಹೋಗಿ ಆಂಜನೇಯ ಗುಡಿಯಲ್ಲಿ ಹೋಗಿ ಆಂಜನೇಯನ ಇದು ಮಾಡೋದು, ಏನದು ಮರ್ತೀವಿ, ಹನುಮಾನ್ ಚಾಲೀಸ್ ಓದೋದು ಭಾಳ ಅಭ್ಯಾಸ ಇತ್ತದು. ಇಲ್ಲಿ ಬಂದಾಗ ಇಲ್ಲೂ ನಾನು ಮರ್ತ್ಬಿಟ್ಟೆ, ಇಲ್ಲಿ ಬ್ಯುಸಿ ಶೆಡ್ಯೂಲಲ್ಲಿ. ಹಾಗಾಗಿ ಅದೆಲ್ಲ ಅಭ್ಯಾಸಗಳು ಇರಬೇಕು. ಅದು ಬರೇ ಯಾವುದೇ ಒಂದು ಧರ್ಮ ಉಳಿಸೋದಾಗಲಿ ಅಂತಲ್ಲ, ಅದು ಒಳ್ಳೆತನ, ಒಳ್ಳೆ ಒಂದು ಕ್ಯಾರೆಕ್ಟರ್ ಬೆಳೆಯುವಂಥ ಮನಸ್ಥಿತಿ ಬರ್ತದೆ ಮಕ್ಕಳಲ್ಲಿ. ಹಾಗಾಗಿ ಇದೊಂದು ಇರೋದು ತಾಯಂದ್ರಲ್ಲಿ ಇರೋದು ಮೈನ್. ಅಪ್ಪಂದ್ರೆ ಎಲ್ಲ, ತಂದೆಯವರೆಲ್ಲ ಹೊರಗಡೆ ದುಡ್ಕೊಂತ ಬರ್ತಾರೆ, ಬಟ್ ತಾಯಂದರು ಇದ್ರ ಬಗ್ಗೆ ಗಮನ ಕೊಡಬೇಕು. ಬಿಗ್ ಬಾಸು, ಆ ಧಾರಾವಾಹಿ, ಈ ಸೀರಿಯಲ್ಲು ಎಲ್ಲ ಬಂದ್ಬಿಟ್ಟಿದೆ ಈಗೆಲ್ಲ. ಹಾಗಾಗಿ
ಇದ್ರ ಬಗ್ಗೆ ನೀವೆಲ್ಲ ಉಳಿಸ್ಕೊಂಡಂಥ ಪ್ರಯತ್ನ ಮಾಡಬೇಕು. ಇದನ್ನು ಹೆಚ್ಚು ಹೆಚ್ಚು ಮಕ್ಕಳಲ್ಲಿ ರೂಢಗತ ಮಾಡಬೇಕು. ಹಾಗಂತ ಹೇಳಿ ಇದೊಂದು ಫಂಕ್ಷನ್ನು ಯಶಸ್ವಿಯಾಗಲಿ, ಮುಂದೇನೂ ಹಾಗೂ ಯಶಸ್ವಿಯಾಗಿ ಇಂಥ ಫಂಕ್ಷನ್ಗಳನ್ನು ಜಾಸ್ತಿ ಮಾಡಿ ಮಕ್ಕಳಲ್ಲಿ ಒಂದು ಒಳ್ಳೆ ಗುಣಗಳನ್ನು ಬೆಳೆಸಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಚಿಕ್ಕದಾಗಿ ಚೊಕ್ಕದಾಗಿ ಮಾರ್ಗದರ್ಶನ ನೀಡುವುದರೊಂದಿಗೆ ಶುಭವನ್ನು ಹಾರೈಸಿದಿರಿ ಸರ್. ನಾಗರಾಜ್ ಸರ್ ಅವರಿಗೆ ಕಾರ್ಯಕ್ರಮಗಳ ಒತ್ತಡಗಳ ಮಧ್ಯೆ ಬಂದದಕ್ಕೆ ಕ್ಷೇತ್ರದ ವತಿಯಿಂದ ಭಕ್ತಿಯ ವಂದನೆಗಳು. ಮಾನನೀಯ ಮಾರ್ಗದರ್ಶಕರು ಆಗಿರುವಂತಹ ಶ್ರೀ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕು ಅಂತೇಳಿ ವಿನಂತಿ ಮಾಡ್ತೇವೆ. ಅಯ್ಯಪ್ಪ ಸ್ವಾಮಿನ ಚರಣಪಾದ ಕಮಲಾರವಿಂದು ಗಡ್ಡಬೂರೊಂದು ಸಂಧ್ಯಾ ಭಜನ ಸಂಕೀರ್ತನೆ ಒಂದು ವಿಶೇಷವಾದ ಕಾರ್ಯಕ್ರಮ. ಸನಾತನ ಹಿಂದೂ ಧರ್ಮ ಸಂಸ್ಕೃತಿನ ಒರಿಪೋಡು ಬಂಡದು ರಾತ್ರಿ ಪಗಲು ನಿತ್ಯ ನಿರಂತರವಾದ ಈ ದೇಶದ ಮೂಲೆ ಮೂಲೆಡ್ಲ ಹೋರಾಟ ಮಂತೊಂದು ಇಪ್ಪನಂಚಿನ ಈ ಸಂದರ್ಭಡು ಶ್ರೀನಿವಾಸ ಶೆಟ್ಟಿನ ಮುಂದಾಲೊತ್ತಡು ಮಾತ ಒಟ್ಟಾದು ಒಂಜಾದು ಒಂಜಪ್ಪೆ ಜೋಕ್ಲೆ ಲೆಕ್ಕ ಜಾತಿ ಮತ ಭೇದಜ್ಜಂದ ಶ್ರೀಮಂತ ಬಡತನ ಅಂತರಜ್ಜಂದ ನಮ್ಮ ಮಾತ ಒಂಜಪ್ಪೆ ಜೋಕುಲು ಪನ್ಪುನ ಸಂದೇಶ ವೇದಿಕೆಡು ಕೊರ್ಪಿರಂದ ಶ್ರೀನಿವಾಸ ಶೆಟ್ಟರು ಮಾತರನ್ನ ಒಟ್ಟಾದು ಕೊಣಪುನಂಚಿನ ವಿಶೇಷವಾಯಿನ ಒಂಜಿ ಆ ಶಕ್ತಿ ಇಪ್ಪುನಾರು ಅಂಚಾಯಿ ನಡೆದವರ ಅಯ್ಯಪ್ಪ ಸ್ವಾಮಿನ ಮಂದಿರ ಈತೊಂಜಿ ಶೋಕುಡು ಈತೊಂಜಿ ಪೊರ್ಲುಡು ಭವ್ಯವಾದ ಸುಂದರವಾದ ಲೋಕಾರ್ಪಣೆ ಆಯ್ನಂಚಿನ ಪೊರ್ತರು ಸಾವಿರ ಭಕ್ತಾದಿಲಿ ಇರ್ತದೆ ಬಾಕಿದಕ್ಲೆಗೆ ಮಾದರಿ ಆಪನ ರೀತಿಯಲ್ಲಿ ಮೂಲ ಕಾರ್ಯಕ್ರಮ ನಡತೊಂದುಂಡು. ಒಂಜಿ ರಡ್ಡು ಕಾರ್ಯಕ್ರಮ ನಿತ್ಯ ನಿರಂತರವಾದ ಹಿಂದೂ ಸಮಾಜರು ಹೂವು ಮಾತ ಕಾರ್ಯಕ್ರಮ ಬೋಡು ಆ ಕಾರ್ಯಕ್ರಮ ಮಾತ ಈ ಅಯ್ಯಪ್ಪ ಮಂದಿರ ನಡತೊಂದುಂಡು. ಇನಿ ಸಂಧ್ಯಾ ಭಜನ ಸಂಕೀರ್ತನೆ ಪಣ್ಣಂದ ಓಲು ಭಜನೆ ಉಂಡ ಅವಳು ವಿಭಜನೆ ಇಜ್ಜಿನ ನಮ್ಮ ಹಿರಿಯಕ್ಕಳು ಪಣ್ಣಿನ ಪಾತ್ರ ನೂದೆಕ್ಕು ನೂದು ಸತ್ಯ ಅವು ಮೂಲ ಆವಡು ಪನ್ಪುನ ಲೆಕ್ಕಾಚಾರಡು ಐಕು ಒಂಜಿ ಅಧ್ಯಕ್ಷರೇ ನಾಡ್ದು ರವಿಯಣ್ಣನ ಅಧ್ಯಕ್ಷ ಮಂತ್ರಿದಾರೆ ಸೀನನ್ನು ಕರೆಕ್ಟ್ ನೂದೆಕ್ ನೂದು 5 ಪ್ಯಾಕೇಜ್ 5 ಬಕ್ಕ 2 ಜನನು ಇನಿ ಈ ವೇದಿಕೆ ವಿಶೇಷವಾದ ವೇದಿಕೆ ಅಯ್ಯಪ್ಪ ಸ್ವಾಮಿ ಮಂದಿರ ಅಸೈಗೋಲಿಡು ಇನಿ ಸಂಧ್ಯಾ ಭಜನ ಸಂಕೀರ್ತನೆದ ಈ ವೇದಿಕೆ ದಾಖಲೆಗೆ ವಿಶೇಷವಾದ ಸನ್ಮಾನ ಮನ್ಪುಣೆ ಪಣ್ಣಂದ ಅವು ನಿಕ್ಲೆಗೆ ಮುತ್ತು ರತ್ನದ ಮುಕುಟ ಬತ್ತಿನಂಚಿನ ಒಂಜಿ ಟಿ.ಜಿ. ರಾಜಾರಾಮ್ ಭಟ್ ಬಂದ ಅಂಚಿಂಚಿನ ಸುತ್ತತ್ ಒಂಜಿ ಅಮ್ಮೆಂಬಲ ಸೇವಾ ಸಹಕಾರಿ ಬ್ಯಾಂಕ್ನ ಒಂಜಿ 30-33 ವರ್ಷದಿಂಚ ನಿತ್ಯ ನಿರಂತರವಾದ ಲಾಭದ ಕಡೆ ಕೊಂಡದು ಅತ್ಯಂತ ಕಷ್ಟಡು ಇತ್ತು ನಾಯಗಳ ಸಾಲ ಲೆತ್ತದ ಸಾಲ ಕೊಡ್ದು ಆಯನ ಕಾರ್ದ ಮಿತ್ತ ಆಯನೇ ಉಂಟರು ಪನ್ಪುನ ಒಂಜಿ ವಿಶೇಷವಾಯನ ಕಾಳಜಿರಿ ಸಾವಿರಾರು ಜನಕ್ಕೂ ಸಾಲ ಕೊಡ್ದು ವ್ಯವಹಾರಡು ಆಕಳ ಉತ್ತರೋತ್ತರ ಅಭಿವೃದ್ಧಿ ಆವಡು ಪನ್ನ ಮನಸ್ಸರಿ ಹೆಣ್ಣಿನಂಚಿನ ಆ ಅಮ್ಮೆಂಬಲ ಸೇವಾ ಸಹಕಾರಿ ಬ್ಯಾಂಕ್ ಇನಿ 100 ಕೋಟಿದ ವಹಿವಾಟು 100 ಕೋಟಿ 10-15 ಜನಕ್ಕೂ ಕೆಲಸ ಬೇತೆ ಉದ್ಯೋಗ ಇಂಚಿನ ಮಾತ ವ್ಯವಸ್ಥೆ ಮಂತಿನಂಚಿನ ಟಿ.ಜಿ. ರಾಜಾರಾಮ್ ಭಟ್ರಿಗೆ ಇನಿ ರಾಜ್ಯದ ಅತ್ಯುನ್ನತವಾಯಿನ ಒಂಜಿ ಪ್ರಶಸ್ತಿ ತಿಕುಣಿ ಪಣ್ಣನ ಅವು ಇನಿ ತಿಕುಣಿ 10 ಹಲವು ವರ್ಷದ ದುಂಬು ತಿಕ್ಕೋಡಾಂಡು ಅವು 10 ನಾಡ ಸಮಾಜ ಸೇವೆ ಡಾನ್ಲ ಅರೆಗೆ ತಿಕ್ಕೋಡಾಂಡು ಅವು 10 ನಾಡ ಶಿಕ್ಷಣ ನೆಟ್ಟಾನ್ಲ ತಿಕ್ಕೋಡಾಂಡು ಅಂಚ 10 ಉತ್ತಮ ಕೃಷಿಗೆಲ್ಲ ದಾದನ ಅರ್ನ ಬಗ್ಗೆ ಪಣ್ಣೊಂದು ಪೋಣಂದ ಅವು ಎಲ್ಲ ಕಾಣ ಮುಟ್ಟ ಮುಗಿಯರ ಸಾಧ್ಯಜಿ ಸಾವಿರಾರು ಜೋಕುಲಿಗೆ ವಿದ್ಯಾದಾನ ಮನ್ಪುನಂಚನ ಅಪ್ಪೆ ಅಮ್ಮನ ಪುದರ್ದಿತ್ತನಂಚನ ಶಾರದಾ ಗಣಪತಿಯ ವಿದ್ಯಾ ಕೇಂದ್ರಡು ಅತ್ಯಂತ ಪಾಪದ ಜೋಕುಲೆಗಳ ಇನಿ ಒಂಜಿ ವೇಳೆ ಆ ಶಾಲೆಗೆ ಪೋಡು ಆ ಕಾಲೇಜಿಗೆ ಪೋಡು ಎಂಕ ಆ ಶಾಲೆ ಫೀಸ್ ಕಟ್ಟಿರನೆ ಸಾಧ್ಯ ಇಜ್ಜಿ ಪಣ್ಣನ ಆ ಸತ್ಯತೆಯಿಂದ ಒಂಜಿ ಪೈಸೆ ಫೀಸ್ ದೆತ್ತನಂದ ಒಂಜಿ ಶಾಲೆಗೆ ಸೇರ್ಸಾ ಇದ್ದನಂಚಿನ ಕೀರ್ತಿ ಎರಗಿತ್ತಂದ ಅವು ಟಿ.ಜಿ. ರಾಜಾರಾಮ್ ಭಟ್ರಿಗಿತ್ತನ ಅಂಚಾದ ನಿಂಜ ಅರೆಗೆ ಇನಿ ಅರೆಗೆ ರಾಜ್ಯ ಪ್ರಶಸ್ತಿ ಬೈದಿಂದು ಆ ರಾಜ್ಯ ಪ್ರಶಸ್ತಿ ಪ್ರಥಮವಾದ ಮೂಲ ಅರೆನೆ ಈತ್ ಪೊರ್ಲುಡು ಈ ಭಜನಾ ಸಂಕೀರ್ತನ ಪೊರ್ತುಡು ಅರೆನೆ ಗೌರವ ಮನ್ಪುನಿ ಪಣ್ಣಂದ ಅವು ಅರೆಗೆ ತಿಕ್ಕನಂಚಿನ ಅತ್ಯುನ್ನತವಾಯಿನ ಅಂಚಿನ ಗೌರವ ವಿಶೇಷವಾದ ಅರೆಗಳ ನಮಸ್ಕಾರ ಆಯ್ತ. ಒಟ್ಟಿಗೆ ಗಣೇಶನ್ನಗೆ ನಿಖಿಲ್ ಸನ್ಮಾನ ಮಂತಾರೆ ಗಣೇಶನ್ನ ನಂಚಿನ ಅಂಜು ಸೌಮ್ಯವಾದಿ ಯಾರು ಅರನ್ನ ಏತ್ ಮಲ್ಲ ವಿಶಾಲವಾಯಿನ ಮನಸ್ಸು ಬಣ್ಣಂದ ಏರೆಗಳ ಒಂಜಿ ಚೂರು ಮನಸ್ಸಿಗೆ ಬೇಜಾರಾವಂದಿಲಕ ಯಾನೆ ಎಂಗೆ ಅತ್ಯಂತ ಮುಟ್ಟದಾರು ಅತ್ಯಂತ ಪ್ರೀತಿದಾರು ಎಂಗೊತ್ತು ಯಾರನ್ನ ಇಲ್ಲಂದು ಯಾನ ಮಂಜೇಶ್ವರದ ಆ ಲೋಕಸಭಾ ಇಲೆಕ್ಷನ್ಲ MLA ಇಲೆಕ್ಷನ್ದ ಉಸ್ತುವಾರಿ ಆದಿತ್ತೆ ಅಪ್ಪಗ ಬಾಯಾರಿಗೆ ಬೋದಿಪ್ಪನಾಗ ರಾತ್ರಿ 16 ಗಂಟೆ ರಾತ್ರಿಗೆ ಮೇರನ ಇಲ್ಲಡೆ ಪೋನಾಗ ಗಣೇಶನ್ನೇ ಉಳ್ಳುಲ್ಲ ಇಂಗೆ ಆಶ್ಚರ್ಯ ಅಂದು ಯಾನ ಆತ್ಮ ಮುಟ್ಟಲ್ಲ ಎಣ್ಣಿದಿನೇ 6 ನಮ್ಮ ದಕ್ಷಿಣ ಕನ್ನಡದಾರು 6 ಕೇರಳೋಡು ಇದ್ದದು 6 ಕೊರ್ನಂಚಿನ ಗೌರವ ಆ ರಾತ್ರಿ 11 ಗಂಟೆ ಬೊಕ್ಕ 10 ಹಲವು ಇಲ್ಲಡೆ ಪೋಣಾಗ ಆ ಇಲ್ಲದಕ್ಲಿ ಎಂಕ್ಲೆ ಹಿಡಿದು ಜಾಸ್ತಿ ಅರೆಗೆ ಕೊರ್ಪುನಂಚಿನ ಗೌರವ ಮೂಲು
ಒವ್ವವು ದೈವಸ್ಥಾನಡು ಆ ರಾಜನ್ ದೈವಲು ಆ ಅರಸು ದೈವಲಿಗೆ ನೇಮ ಕಟ್ಟುನಂಚಿನ ಆ ನೆಟ್ಟು ಆ ಪೊರ್ತಲು ಅರ್ನ ಸುಣ್ಣದ ಬೊಟ್ಟುದ ಲೆಕ್ಕ ಆರು ಪಣ್ಣಿನಂಚಿನ ಒಂಜೊಂಜಿ ಪಾತೆರಲ್ಲ ಎರೆಗಾಲ ಅಭಯ ಕೊರಂದಾಂಡ ಅವು ನೂದೇಕು ನೂದು ಸತ್ಯ ಆ ದೇವರನ ಆಶೀರ್ವಾದ ತಿಕ್ಕಂದಾಂಡ ಆ ಪೊರ್ತರು ಆರು ದೈವ ನರ್ತನ ಮನ್ಪುನಂಚಿನ ಪೊರ್ತರು ಅರೆನೆ ನಮ್ಮ ಗಣೇಶನ್ನೆಂದು ತೂಪುಜ ಅರೆನ ತೂಪುನ ದೇವರನ ರೋಪಡು ಅಂಚಿನರೆಲ್ಲ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬೈದಿನಾಂಡ ಅವು ಅರೆಗ ಭಾರಿ ಯೋಗ್ಯ ರೀತಿಯಲ್ಲಿ ಬೈದಿನ ಐಕನಿಕಲು ಗೌರವ ಕೊರ್ಪುನ ವಿಶೇಷವಾದರಿ ಆಯ್ತ ಒಟ್ಟಿಗೆ ಸುರೇಶನ್ನೇ ಉಳ್ಳೇ ಆಯ್ತ ಒಟ್ಟಿಗೆ ನಮ್ಮ ಭಜನೆದ ಇಡೀ ದಕ್ಷಿಣ ಕನ್ನಡ ಜಿಲ್ಲೆದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ಭಜನಾ ತಂಡದ ಅಧ್ಯಕ್ಷರು ಏರೆ ನಮ್ಮ ಗಟ್ಟಿಯಾಲು ಅರನ್ನ ಕೆಲವೊಂಜೆ 106 ಕಾರ್ಯಕ್ರಮ ಯಾನ್ ಪಾಲ್ದೆ ತಂದ ಒಂಜಿ ಭಜನೆಗೆ ಬಡದು ಆರು ತನ್ನನ್ನು ತಾನು ಅರ್ಪಣೆ ಮಂತಿದನಾರು ಆಯ್ತಾ ರವಿಯಣ್ಣನ ಬಗ್ಗೆ ಬಂಡೆ ರವಿಯಣ್ಣನ ಬಗ್ಗೆ ನಾನು ದಿಂಜ ಪಾತೆರೆ ಪೋಪುಜಿ ದಾದ ಬಣ್ಣ ಆ ಕಾರ್ಯಕ್ರಮ ಅರೆಗೆ ಜವಾಬ್ದಾರಿ ಕೊರ್ಪರ ಆ ಜವಾಬ್ದಾರಿ ಮುಗ್ಯಂದ ಅರೆ ಸರಿಯಾದ ಜಪ್ಪಾಯರು ಹೆಂಗೊತ್ತು ಯಾರನ್ನ ಬಡಿದಿ ಜೋಗ್ಲಿರಲ್ಲ ಪಾತೆರವ್ರ ಹೆಜ್ಜಂದ ಅಂಚಿನ ಒಂಜಿ ಪುಣ್ಯಾತ್ಮ ಯಾರು ಅದಕ್ಕೆ ಅಂಚಿನ ಒಂಜಿ ವಿಶೇಷವಾದ ವ್ಯಕ್ತಿತ್ವ ಎತ್ತನಾರು ಜಯರಾಮಣ್ಣ ಬಗ್ಗೆ ಯಾನು ಪಿರ ಜಯರಾಮಣ್ಣ ಒಂಜಿ ಸಮಾಜ ಸೇವಕರು ಭಾರಿ ವರ್ಷದಿಂದ ಎಂಗ್ಳು ಒಟ್ಟಿಗೆನೆ ಎತ್ತೀನಿ ಒಂಜೇ ಪಾಟಿಡ್ ಎತ್ತೀನಿ ಆಂಡ ಅರ್ನ ವಿಶಾಲವಾದ ಮನಸ್ಸಿನ ಜನ ಅತ್ಯಂತ ಪಾಪದಾಯಕಲ ಏರೆಲೆ ಗೊತ್ತಿಜ್ಜಂದೆ ದತ್ತ ಕೈಟ್ ಕೊರ್ನ ಬಳತ ಕೈ ಗೊತ್ತಾರೆ ಬಳತ ಕೈಟ್ ಕೊರ್ನ ದತ್ತ ಕೈಕು ಗೊತ್ತಾಯರ ಬಳ್ಳಿ ಬಂದ ಸಮಾಜ ಸೇವೆ ಮನ್ಪುಣ ಜನ ಜಯರಾಮನ್ನೇ ವಿಶೇಷವಾದ ಒಂಜಿ ವ್ಯಕ್ತಿತ್ವ ಎತ್ತಿನಾರು ಅಮ್ಮೆಮ್ಮಲ ಸೇವಾ ಸಹಕಾರಿ ಬ್ಯಾಂಕ್ ದಟ್ಟು 10 ಹಲವು ಬಾರಿ ಆರ ಉಪಾಧ್ಯಕ್ಷರಾದ ಕೆಲಸ ಮಂತೊಂದುಲ್ಲೇರು ಆಯ್ತಾ ಒಟ್ಟಿಗೆ ಎಲ್ಲ ಮಿತ್ರರು ಎನ್ನ ಮಿತ್ರತೆಯನ್ನು ಬಂದು ಎಂಗ್ಲೆ ಪಕ್ಷಡು ಬೇತೆ ಬೇತೆ ಆದಿಪ್ಪು ಆಂಡ ಬಂಧುತ್ವಡು ಎಂಗ್ಲಿಗೆ ಬಾಳಂದು ಅತ್ಯಂತ ಪ್ರೀತಿದಾರ ನಿತ್ಯ ನಿರಂತರವಾದ ಸಮಾಜ ಸೇವೆ ಮಂತೊಂದು ಕಾಂಗ್ರೆಸ್ ಪಾರ್ಟಿದ ವರಿಷ್ಠ ನಾಯಕರಾದ ಈ ಅಯ್ಯಪ್ಪ ಮಂದಿರದ ಅಯ್ಯಪ್ಪ ದೇವಸ್ಥಾನದ ಆ ಜೀರ್ಣೋದ್ಧಾರದ ಟೈಮ್ಡ ಅಧ್ಯಕ್ಷರಾದ ಭಾರಿ ಶೋಕಡು ನಮ್ಮ ಶ್ರೀನಿವಾಸಣ್ಣಗೆ ಪುಗೆಲು ಕೊಡ್ತಾನ ಪ್ರಶಾಂತ್ ಕಾಜಿ ಅವರ ಬಗ್ಗೆ ಅನ್ ಪಣ್ಣನ್ನ ಅವು ಮುಗಿಯರ್ನೇ ಸಾಧ್ಯಜ್ಜಿ ಕೊಡುಗೈ ದಾನಿ ಆಂಡ ಅತ್ಯಂತ ಇಂಚಿನ ಇತ್ತನಲ್ಲ ನಿಷ್ಠುರದ ಲೆಕ್ಕ ಎದುರೆದುರೆ ಪನ್ಪುಣಂಜಿನ ದಾಲೈನ ದಾಕ್ಷಿಣ್ಯನೇ ದಿವಂದ ದಾಕ್ಷಿಣ್ಯನೆಚ್ಚಿ ಅವು ಏತ ಮಲ್ಲ ಜನ ಅಲ್ಲ ಅವು ಬೋರ್ಡ್ನ ಕಮಿಷನ್ ಆಟ ಪಾತ್ರನಾಗಲ್ಲ ಆರು ಬಂಡ ಇಜ್ಜೆ ನಿಮ್ಮಿಂದ ಆಗೋದಾದ್ರೆ ಆಗಲಿ ಆಗದಿದ್ರೆ ಬಿಟ್ಬಿಡಿ ಅಂಚ ಬಾಕಿದಾಗ ಎನ್ನಂಜನೆ ಚಲ ಯಾನ್ ಜೋರುಡು ಪಾತ್ರ 4 ಜನಕ್ಕೆ ದಾಲ ಸಮಸ್ಯೆ ಆಪು ನಾನು ಹೆಂಗೆ ಬೇಜಾರು ಆಗ್ಲೇ ಯಾರಲ್ಲಿ ಒಂಜಿ ಜೋರು ಅಂದ ಇಂಗ್ಲೆ ನಾ ಬಾಬನ್ ಪ್ರಶಾಂತ್ ಕಾಜಿಯವರನ ಅಂಚಿನ ವಿಶೇಷವಾದ ಮನಸ್ಸು ಆಯ್ತ ಒಟ್ಟಿಗೆ ಮುಲ್ತ ಅಧ್ಯಕ್ಷರ ಅಕ್ಕ ಒಂಜಿ ಅಕ್ಕ ಅರ್ನ ಮನಸ್ಸಿಂಚಂದ ನಿಕ್ಲ ಆಲೋಚನೆ ಅನ್ಕೊಡು ಇಲ್ಲಲ್ಲ 10 ಹಲವು ಸಮಸ್ಯೆ ಪೆರ್ಯಾರು ಅರೆಗೆ ಬೇತೆ ಬೇತೆ ಸಮಸ್ಯೆ ಪೆರ್ಯಾರು ಆಂಡ ಅಯ್ಯಪ್ಪ ಮಂದಿರದ ಅಯ್ಯಪ್ಪ ದೇವಸ್ಥಾನದ ಬೇಲೆ ಪಂಡನ ಮಾತೆಲ್ಲ ಬಿಡ್ದು 6 ಬರ್ಪೇರು ಯಾನ್ ಭಾರಿ ವರ್ಷ ತೂವೊಂದುಲ್ಲ ಎನ್ನ ಮಿತ್ರೆ ಭಾರತೀಯ ಜನತಾ ಪಾರ್ಟಿದ ವರಿಷ್ಠ ನಾಯಕ ರವೀಂದ್ರ ಶೆಟ್ಟರುಳ್ಳೇರು ನೆಕ್ಕು ಬಡದೆ ನಿತ್ಯ ಹೋರಾಟ ಮಂತಿನಂಚಿನ ಈ ಅಯ್ಯಪ್ಪ ದೇವಸ್ಥಾನ ಆವೋಡು ಬಂಡದು ಇಲ್ಲಡೆಲ್ಲ ಪೋವಂದ ಇಲ್ಲಿಲ್ಲಡೆ ಪೋದು ಆ ಏರೇರಡ ಕೇನೋಡು ಏರೇರನ ಕಾರ್ಯಪತ್ರರು ಮಂತದ ಇನಿ ದೇವಸ್ಥಾನ ಈತೊಂಜಿ ಅಭಿವೃದ್ಧಿಯಾದ ಸಾವಿರಾರು ಜನಕ್ಕೂ ಒಂಜೆ ನುಪ್ಪು ಕೊರ್ಪುನಂಚಿನ ಆ ಕೇಂದ್ರ ಆತನಂಚಿನ ನೆಕ್ಕೆ ಆ ರಾತ್ರಿ ಬಗೆಲ್ ಬೆಂತಿನಂಚಿನ ನೆತ್ತ ನಿಜವಾದ ಕಾರ್ಯಕರ್ತರ ಭಕ್ತರಿಗೆ ವಿಶೇಷವಾದ ನಮಸ್ಕಾರ ಮಂತಂದು ಭಾರಿ ಶ್ರದ್ಧೆದ ಅಪ್ಪೆನಕ್ಲು ಬೈದರು ಭಕ್ತಾದಿಲ್ ಬೈದರು ವೇದಿಕೆದ ಎದುರು ಘಟಾನುಘಟಿ ನಾಯಕರು ಉಳ್ಳೇರು ಯಾನ್ ದಿಂಜ ಪಾತೆರೆ ಪೋಪುಜಿ ದಾದೆ ಪಾತೆರೆ ಪೋಪುಜಿ ಬಂದನಲ್ಲ ಶ್ರೀನಿವಾಸನ್ನೇ ಭಾರಿ ಶೋಕರು ಪಾತಿಯರು 5 ಬರಲು ರಾಜಾರಾಮ್ ಭಟ್ರು ಪಾತಿಯರು 5 ಮಾತೆಲ್ಲ ಒರಿಯರೆ ನಾನು ಪಾತೆರಂದು ಪೋಂಡ ಆಪುಜಿ ಆಂಡ ಅಸೇಗೋಲಿದ ಮಣ್ಣಿಗೆ ವಿಶೇಷವಾದ ಒಂದು ಶಕ್ತಿ ಉಂಟು ಎಂಕ್ಲೆ 1983 84 85 ಈ ಪೊರ್ತು ಕಾಲೇಜಿಗೆ ಪೋನಾಗಲ್ಲ ಮೂಲೊಂಜಿ ಕೈ ಮುಗ್ಗಿನ ಅವು ನ್ಯಾಚುರಲಿ ಅವು ಒಯ್ಟೆ ಬಸ್ಸುಟೆ ಬೋವಾಡು ಅಪ್ಪ ಬಸ್ಸುಟೆ ಬೋಪುಣ್ಯ ಬಸ್ಸುಟೆ ಬೋವಾಡು ಬೈಕರ್ ಬೋವಾಡು ಮೂಲಂಜಿ ಪೋನಾಗ ಕೈ ಮುಗಿನ ಆ ವಿಶೇಷವಾದ ಅಪ್ಪಗ ಮುಲ್ತ ಪೊಲೀಸ್ ತಕ್ಲ ಡ್ರೆಸ್ ತೂಪುನ ನಂಕೊಂಜಿ ಅಪ್ಪಗನೆ ಈ ಬರಿಟಿ ಯೂನಿವರ್ಸಿಟಿ ಇಂಚ ಮಾತೈತದ ಅಸೈಗೋಲಿ ಒಂಜಿ ದಿನ ಭಾರಿ ಮಲ್ಲ ಒಂಜಿ ಕೇಂದ್ರ ಆಪುಂಡು ಇನಿತಾದಂಡ ಅಸೈಗೋಲ್ಡ್ ವಿಶೇಷವಾದ ಒಂಜಿ ಶಕ್ತಿ ಉಂಡು ಒಂಜಿ ಆಟ ಆಪುಂಡಲ್ಲ 1000 ಜನ ಒಂಜಿ ಅಷ್ಟಮಿ ಆಪುಂಡಲ್ಲ 1000 ಗಟ್ಲೆ ಜನ ಒಂಜಿ ಚೌತಿ ಆಪುಂಡಲ್ಲ 1000 ಗಟ್ಲೆ ಜನ ಒಂಜಿ ಕಬಡ್ಡಿ ಕ್ರಿಕೆಟ್ ಬೇತೆ ಬೇತೆ ಎಂದೂ ಆಪುಂಡ 1000 ಗಟ್ಲೆ ಜನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಆ ಕಾರ್ಯಕ್ರಮ ಎಂಚಿನಲ್ಲ ಪಥಸಂಚಲನ ಆಪುಂಡಲ್ಲ 1000 ಆ ಸೇವಕರು ವಿಶೇಷವಾದ ಬೇತೆ ಬೇತೆ ನೆಟ್ಟಿಲ್ಲ ವಿಶೇಷವಾದ ಬಾಕಿದಕ್ಲೆಗೆ ಒಂಜಿ ಮಾದರಿ ಆಪುನಂಚಿನ ರೀತಿ ಯಾನು ನಾನಾತ ಪಾತೇರೆ ಪೋಂಡ ರಮೇಶನಂದು ಮುಗ್ಗೆರೆಚ್ಚು ಹೆಂಗೆ ನಾನೊಂಜಿ ದಿನ ತಿಕ್ಕಂದ ನೆತ್ತ ಎಂಜಿನ ಕೊಂಬ ಬೇರೆಯಲ್ಲಿರ್ದು ತರೆ ಮುಟ್ಟಲ ಪಾತೇರು ನಂಜಿನ ಅವಕಾಶ ಇನ್ನೀ ದಿಂಜ ಪಾತೇರೆ ಪೋಂಡ ನಂದ ಭಜನೆ ಸ್ಟಾರ್ಟ್ ಆಯಾರೊಂದಿಗೆ ಭಜನೆ ಮನ್ಪೆರೆ ಬೈದಿನಂಜಿನ ಅಪ್ಪೆನಾಕ್ಲು ಉಳ್ಳೇರಿಗೆ ಪಾತೇರ ಅವಕಾಶ ಮಂತ್ ಕೊಡ್ತಾನೆ ನಿಕ್ಲೆ ಪೂರೇರಿಗಳ ಯಾನು ಉಡಲ್ ದಿಂಜಿನ ಸೋಲ್ ಮೇಲೆ ಸಂದಾದು ಎನ್ನ ಪಾತೇರ ಉಂತವೆ ಜೈ ಹಿಂದ್ ಜೈ ಕರ್ನಾಟಕ. ಧನ್ಯವಾದಗಳು ನಮ್ಮ
ಸಂತೋಷ್ ಕುಮಾರ್ ರೈ ಬೋಳಿಯಾರವರಿಗೆ ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಿದಿರಿ. ತಾವುಗಳು ತಮಗೆ ಹೃದಯಾಂತರಾಳದ ಧನ್ಯವಾದಗಳು. ಇದೀಗ ನಮ್ಮೊಂದಿಗೆ ಸೇರಿಕೊಂಡಿರುವವರು ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ನೇತಾರರು, ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯ ಅಧ್ಯಕ್ಷರು, ಗೌರವಾನ್ವಿತ ರವೀಂದ್ರ ಶೆಟ್ಟಿ ಉಳಿದಟ್ಟವರು ನಮ್ಮ ಪ್ರೀತಿ ಗೌರವ ಕೊಟ್ಟು ಆಗಮಿಸಿದ್ದೀರಿ ಸರ್. ತಮಗೆಲ್ಲ ಭಕ್ತ ಸಮುದಾಯದ ಪರವಾಗಿ ಹಾಗೂ ಎಲ್ಲ ಭಜನಾ ಮಂಡಳಿಯ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತೇವೆ. ಅವರಿಗೆ ಆನಂದಕ್ಕೆ ಎಸೆಗೊಳ್ಳಿ ಅವರು ಶಾಲೆ ಹೊದಿಸಿ ಅವರನ್ನು ಗೌರವಿಸಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇವೆ. ಶಾಲು ಹಾಗೂ ನೆನಪಿನ ಕಾಣಿಕೆ ನೀಡಿ ಗೌರವಿಸ್ತಾ ಇದ್ದಾರೆ ಶ್ರೀಯುತ ಆನಂದಕ್ಕೆ ಎಸೆಗೊಳ್ಳಿ ಅವರು. ನಮ್ಮ ಮಂದಿರಕ್ಕೆ ಬೇರೆ ರೀತಿಯಲ್ಲಿ ಸಹಕಾರವನ್ನು ಮಾಡ್ತಾ ಬಂದವರು ಶ್ರೀಯುತ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅವರು. ಅವರ ಪ್ರೀತಿಯ ಬರವೇಗಕ್ಕೆ ನಮ್ಮ ಪ್ರೀತಿಯ ಅಭಿನಂದನೆಗಳು. ಮುಂದಕ್ಕೆ ಮುಖ್ಯ ಅತಿಥಿ ಅಭ್ಯಾಗತರಾಗಿ ನಮ್ಮೊಂದಿಗೆ ಇರುವವರು ಶ್ರೀಯುತ ಜಯರಾಮ್ ಶೆಟ್ಟಿ ಕಮಲಾಪದ ಅವರು. ಸಭೆಯನ್ನು ಉದ್ದೇಶಿಸಿ 2 ಶುಭ ನುಡಿಗಳನ್ನು, ಶುಭಾಶಯದ 1 ಮಾತುಗಳನ್ನು ಆಡಬೇಕು ಅಂತೇಳಿ ತಮ್ಮಲ್ಲಿ ಪ್ರೀತಿಯಿಂದ ವಿನಂತಿ ಮಾಡ್ತೇವೆ. ಅಯ್ಯಪ್ಪ ಸ್ವಾಮಿ ಮಂದಿರ ಹಸೇಗೋಳಿ ಇಂದೆತ್ತ ಸಂಧ್ಯಾ ಭಜನದ ಉದ್ಘಾಟನೆ ಮಲ್ತನಂಚಿನ TG ರಾಜಾರಾಮ್ ಭಟ್ರೆ, ಅಂಚನೆ ವೇದಿಕೆ ಇಡುತ್ತಿನ ಸಂತೋಷ್ ಕುಮಾರ್ ರೈಕ್ಲೆ, ಪ್ರಶಾಂತ್ ಕಾಜೆಯವರೇ, ಅಂಚನೆ ರವೀಂದ್ರ ಶೆಟ್ಟಿ ಉಳಿದೊಟ್ರೆ, ಅಂಚನೆ ಇಂದೆತ್ತ ಕಾರ್ಯಾಧ್ಯಕ್ಷರಾಯಿನ ರವಿ ಪಜೀರ್ರೆ, ಅಂಚನೆ ನಮ್ಮ ಇಂದೆತ್ತ ಶ್ರೀನಿವಾಸ್ ಶೆಟ್ರೆ, ಅಂಚನೆ ಇನಿ ಈ ನಮ್ಮ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆಯಂಚಿದ ಗಣೇಶಣ್ಣರೇ, ಅಂಚನೆ ಬಾಕಿ ವೇದಿಕೆ ಇಡ್ತಿನ ಮಾತ ಗಣ್ಯರೇ. ಸುಮಾರು ಕೆಲವು ವರ್ಷದಿಂಚಿ ಈ ಭಾಗಡು ಅಯ್ಯಪ್ಪ ಸ್ವಾಮಿ ಮಂದಿರಡು ಸಂಧ್ಯಾ ಭಜನೆ ಕಾರ್ಯಕ್ರಮ ಈ ಭಾಗಡು ನಡತೊಂದಿತ್ತೀನಿ. ಅವು ಭಾರಿ ಒಂಜಿ ಎಡ್ಡೆ ಕಾರ್ಯಕ್ರಮ ಆಯ್ತು. ಈ ಬತ್ತನಕ್ಲೆಗೆ ಇಲ್ಲಲ್ಲೊಂಜಿ ಭಜನೆ ಮಲ್ಪನೊಂಜಿ ಅವಕಾಶಲ ಈ ಭಾಗದ ಈ ಅಯ್ಯಪ್ಪ ಭಜನಾ ಮಂದಿರದ್ದು ಮಸ್ತ್ ಜನಕ್ಕೂ ಇಲ್ಲಲಿತ್ತೆ ಭಜನೆ ಮಲ್ಪರೆ ಸುರುಮಲ್ದೇರಿ. ಐಕೆ ಕಾರಣಕರ್ತರಾಯಿನ ಶ್ರೀ ಅಯ್ಯಪ್ಪ ಸ್ವಾಮಿ ಮಂದಿರದ ಪೂರ ಆಡಳಿತ ಮಂಡಲದಕ್ಲೆಗೆ ಯಾನು ಅಭಿನಂದನೆಯನ್ನು ಸಲ್ಲಿಸಂದಿಲ್ಲ. ದಾಯಿಗೆ ಬಂದಾಂಡ ಸುಮಾರು ವರ್ಷದ ದುಂಬು ಪ್ರತಿ ಇಲ್ಲೆಲ್ಲ ಭಜನೆ ಕಾರ್ಯಕ್ರಮ ನಡ್ತಾ ಇತ್ತೇನೆ ಆಯ್ತಾ. ಮಧ್ಯಡು ಒಂತೆ ಭಜನಾ ಕಾರ್ಯಕ್ರಮ ಒಂತೆ ಹಂತಗೂ ಬಂದಾಗ ಇತ್ತೆ ಪೂರ ಕೂಡ್ಲ ಕುಣಿತ ಭಜನೆ ಹಾಡಿ ಈ ಭಜನೆಗಳು ಕೆಲವು ಕೋಡ್ ಇತ್ತೆಲ್ಲ ಸಂಧ್ಯಾ ಭಜನೆ ನಡತೊಂದು ಅಂಚಾದೆ ನಮ್ಮ ಧಾರ್ಮಿಕ ಪ್ರಜ್ಞೆ ಇದೆತ್ತ ಮುಖಾಂತರ ಗುಳೆದು ನಮ್ಮ ಜೋಕ್ರೆಗಳ ಇದೆತ್ತ ಪ್ರಯೋಜನ ತಿಕ್ಕಡಿ ಈ ಕಾರ್ಯಕ್ರಮ ಸಂಯೋಜನೆ ಮಾಡ್ತೇನೆ ಪೂರ ಅಯ್ಯಪ್ಪ ಸ್ವಾಮಿ ಭಜನಾ ಮಂದಿರದ ಆಡಳಿತ ಮಂಡಲದಕ್ಲೆಗೆ ಊರೇಗ್ಲ ಯಾನ ಅಭಿನಂದನೆ ಸಲ್ಲಿಸೋದು. ಸಮಯದ ಅವಕಾಶ ಕಡಿಮೆ ಇರ್ತಾನೆ, ಹೆಚ್ಚಿಗೆ ಪಾತೆರ ಪೋಪುಜಿ ದಯಪಂದ್ರೆ ನಾನು ಪಾತೆರ್ಜಿ ಬಂದ್ರೆ ಇತ್ತೆ ಐಕಾದೆ ಮಾತೆರೆಗ್ಲ ನಿಕ್ಲ ಕಾರ್ಯಕ್ರಮ ಮಾಡ್ತಾನೆ ನಲ್ಲ ನಿಕ್ಲ ಕಾರ್ಯಕ್ರಮ ಯಶಸ್ವಿ ಆಡಿ ಮಾತೆರೆಗ್ಲ ಅಯ್ಯಪ್ಪ ಸ್ವಾಮಿ ಎಡ್ಡೆಪ್ಪನ ಮಲ್ಪಾಡು ಪಣದು ನಿಕ್ಲೆಗೆ ಶುಭ ಕಾಮನೆಯನ್ನು ಬಯಸೊಂದು ಎನ್ನೆರಡು ಪಾತ್ರ ಮುಕ್ತ. ಧನ್ಯವಾದಗಳು ಜಯರಾಮಣ್ಣ. ಎಲ್ಲ ಕಾರ್ಯಕ್ರಮಕ್ಕೆ ಆಗಮಿಸಿ ನಮಗೆ ತನುಮಾನ ಧನ ಸಹಕಾರ ನೀಡ್ತಾ ಬಂದವರು ತಾವು, ತಮಗೆ ಹೃದಯಾಂತರಾಳದ ಧನ್ಯವಾದಗಳು. ಮುಂದಕ್ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅವರು ಕಾರ್ಯಕ್ರಮ ಉದ್ದೇಶಿಸಿ 1-2 ಶುಭ ನುಡಿಗಳು ಆಡಬೇಕು ಅಂತೇಳಿ ವಿನಂತಿ. ಭಜನೆ ಇದ್ದಲ್ಲಿ ವಿಭಜನೆ ಇಲ್ಲ ಅಂದು ಭಜನಾ ಸಂಕೀರ್ತನೆ ಇಲ್ಲಿ ಮಾತಾ ದೇವಸ್ಥಾನ ಮಂದಿರಡ ಪುರ ಭಾರಿ ವ್ಯವಸ್ಥಿತವಾದ ಭಜನಾ ಕಾರ್ಯಕ್ರಮ ಆಪುನವು ನಿಜವಾದ ಭಾಳ ಖುಷಿತ ವಿಚಾರ. ಒಂಜಿ ರೀತಿಡ್ ಇಡೀ ನಮ್ಮ ಸಮಾಜನೇ ಒಟ್ಟು ಮಂಪುನ ಕೆಲಸಲ ಈ ಒಂಜಿ ವ್ಯವಸ್ಥೆ ಆಪುಂಡು. ಐದು ಒಟ್ಟಿಗೆ ದೇವರನ್ನೇ ಅತ್ಯಂತ ನಮ್ಮ ಸಮೀಪಡು ನಮ್ಮ ಇನ್ನು ದೇವರನ್ನು ನಮ್ಮ ಒಲಿಪೋಣಂಡ ಭಜನೆದ ಮೂಲಕ ನಮ್ಮ ಹಿರಿಯಕ್ಕಳ ಪಂತಿನ ಪಾತಿರ ಒಟ್ಟದು ಭಾರಿ ಶೋಕದೊಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ. ಈ ಸಂಧ್ಯಾ ಭಜನಾ ಕೀರ್ತನೆ ನಿರಂತರವಾದ ಮಸ್ತ್ ದಿನ ಮುಲ್ಪ ನಡಪೇರುಂಡು. ಈ ಕಾರ್ಯಕ್ರಮಕ್ಕೆ ಶುಭನು ಕೋರೊಂದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಶ್ರೀನಿವಾಸನ್ನೇ ಯಾಪಲ ಐತ ಬಗ್ಗೆನೇ ಪಾತಿರೊಂದು ಇತ್ತಿನಾರು ಒಂಜಿ ಟೈಮ್ ಮಾಡು ಈತ ಶೋಕ ವ್ಯವಸ್ಥೆ ಆವಡ್ದ ಅರ್ನೊಟ್ಟಿಗೆ ಮಸ್ತ್ ಜನ ನೆಟ್ಟು ಬೆಂತಿನ ಕೊಳ್ಳಿರು ಅಂಚ ನಡೆದವರ ಈತ ಶೋಕದೊಂದು ಮಂದಿರ ಈ ಭಾಗಡು ಅಶೇಗೋಳಿ ಸಂತಸನ್ನೇ ಪನ್ಯಾಕ ನಿಜವಾದ ಒಂದು ಕಾರ್ಣಿಕದ ಮಣ್ಣ ದಯಂದು ಬಂದಾಗ ಮಾತೆ ಮೇಟ್ಲ ತೂನಾಗ ಮುಲ್ಪ ಬೇತೆ ಬೇತೆ ಮಂದಿರೋಡು ನಮಕ್ ತುಯರ್ತಿಕ್ಕು ಒಂಜಿಗಳಿಗೆ ಈ ಭಾಗಡು ಪೋನಾಗ ನಮ್ಮ ಕೈವರ ಇಂಚ ಹೋಪುಂಡು ಸ್ವಾಮಿ ದೇವರನ್ನು ಅಂಚ ನಡೆದವರ ಇಂಚಿತ್ತಿನ ಜಾಗಡು ಈ ರೀತಿದ ಒಂದು ಕಾರ್ಯಕ್ರಮ ಆಪುಂಡನೆ ಭಾಳ ಖುಷಿ. ಒಟ್ಟಾದ ಈ ಒಂಜಿ ಕಾರ್ಯಕ್ರಮ ನಮ್ಮ ಸಂಧ್ಯಾ ಭಜನಾ ಕೀರ್ತನೆ ನಿರಂತರವಾದ ದೇವರನ್ನ ದಯಟ್ಟು ಮುಲ್ಪ ಆವಡು ಬಕ್ಕ ನನಾತ್ ಅಭಿವೃದ್ಧಿ ಕೆಲಸ ಮಸ್ತ್ ಈ ಅಯ್ಯಪ್ಪ ಸ್ವಾಮಿ ಮಂದಿರ ಆತನೆ ಆಯ್ತ ಒಟ್ಟಿಗೆ ನನಾತ್ ಅಭಿವೃದ್ಧಿ ಆದ ಇವ್ರಿಗೊಂದು ಎಡ್ಡೆ ನಮ್ಮ ಯಾಪಲ ದೇವಸ್ಥಾನ ಮಂದಿರ ಮಾತು ಎತ್ತನದಾಂಡ
ನಮ್ಮ ಆಯ್ನಾತ್ ನಮ್ಮ ನನದ ಕರಡು ನಂಗೆ ಬೇತೆ ರೀತಿಯ ಒತ್ತಡದ ಜೀವನ ಇನ್ನು ಏರಿಯಾಗಳ ಪುರ್ಸೊತ್ತು ಪಂಡದಿಜ್ಜಿ ಮಾತಿರಲಿ ಅಕ್ಲಕ್ಲ ಕೆಲಸಡು ಬೇತೆ ರೀತಿದ ಆ ಒಂಜಿ ಜೀವನ ನಮ್ಮ ಸಂದರ್ಭಡು ದೇವರ ಮಿತ್ತಲ ನಂಗೆ ಆ ಭಯಭಕ್ತಿ ಬೋಡು ಪಂಪಿನ ವಿಚಾರನ ದುಮ್ಮುದಿ ಒಂದು ಈ ಬಾಗಡಿ ಮಂದಿರ ಆತಂಡು ನಮ್ಮ ಬೇತೆ ಕೆಲಸ ಕಾರ್ಯ ಪಂಡಲ ಒಂಜಿಗಳಿಗೆ ಬಟ್ಟದು ಸ್ವಾಮಿ ದೇವರ ಪಂಡದ ದೇವರನ್ನ ಆಶೀರ್ವಾದನ ಕೆತ್ತನಂಚಿನ ರೂಢಿನ ಮಂತ್ರನಾಡ ಒಂಜತ್ತು ಒಂಜಿ ರೀತಿಯ ನಂಗೆ ಖಂಡಿತವಾದಲ ದೇವರನ್ನ ಆಶೀರ್ವಾದ ನಾವು ಮನ್ಪುಣಂಚಿನ ಕೆಲಸಡು ಹತ್ರ ನಮ್ಮ ಇಲ್ಲದಕ್ಲಿಗೆ ನಮ್ಮ ಜೋಕ್ಲಿಗೆ ತಿಕ್ಕರ ಸಾಧ್ಯತೆ ಉಂಟು ಆ ರೀತಿ ನಮ್ಮನ್ನು ನಮ್ಮ ಧಾರ್ಮಿಕ ಚಟುವಟಿಕೆಗಳಿಗೆ ತೊಡಗಿಸುವಂದ್ಲ ಪಣೊಂದು ವೇದಿಕೆ ಇಡ್ತಿನ ಮಾತ ಗಣ್ಯರಿಗೆ ಪಿರೋರ ಅಭಿನಂದನೆ ಸಲ್ಲಿಸುವ ಕ್ಷಮೆಕೆಯನ್ನು ದಯಪಂಡ ಬೇತಂಜಿ ಕೆಲಸ ಕಾರ್ಡ್ ಇತ್ತಿನ ಬರ್ರೆ ಲೇಟ್ ಆಂಡ್ ಆಂಡ ಸಂಘಟಕರಿಗೆ ಫೋನ್ ಮಂತು ಅಂತೇರಿ ಭಾಳ ಖುಷಿಯನ್ನು ಬಚ ತೂದಾನಾಗ ಎಡ್ಡೆ ಒಂದು ವ್ಯವಸ್ಥೆ ಬಾರಿಸಿ ಹೋಗದ ಸಂಘಟನೆ ಮಲ್ಪ ಆತನು ಒಟ್ಟಾದಿ ಮಂದಿರ ನನಾತು ಅಭಿವೃದ್ಧಿ ಅವಡನ್ನು ಪಣಂದು ಮಾತಿಲ್ಲ ನಮ್ಮ ಊರ್ದಾಕಲು ಮಾತ್ರ ಸೇರಿದು ಸಹಕಾರನ ಕೊರಕಂದು ಪಡೆದು ರಡ್ಡಯ್ಯ ಗಣೇಶನ ಬಗ್ಗೆ ಜಿಲ್ಲಾ ರಾಜ್ಯೋತ್ಸವ ಪಡೆತಿನಾರು ನಮ್ಮ ಗಣೇಶನೆಲ್ಲ ಒಳ್ಳೆಯರು ಮಾತಿರೆಗಳ ಗೌರವ ನಮ್ಮನ್ನು ಸಲ್ಲಿಸುವ ಒಂದು ಮುಲ್ಪ ಎತ್ತಿನಕ್ಲಿಗೆ ಮಾತಿರೆಗಳ ಗೌರವ ನಮ್ಮನ್ನು ಸಲ್ಲಿಸುವ ಒಂದು ಅವಕಾಶಕ್ಕೆ ಹೊಂದಿಸುವ ಒಂದು ಎನ್ನ ಪಾತ್ರನಂತೂ ಜೈ ನಮಗೆ ಪ್ರೋತ್ಸಾಹ ನೀಡ್ತಾ ಬಂದವರು ರವೀಂದ್ರನ ಹೇಳಿದ ಕಾರಣ ನಾವು ಹೇಳುವಂಥದ್ದು ನಾವು ಲೋಕ ಕಲ್ಯಾಣಾರ್ಥಕ್ಕಾಗಿ ಈ ಭಜನೆಯನ್ನು ಮಾಡ್ತಾ ಇದ್ದೇವೆ. ಈ ಒಂದು ಟಿವಿಯ ಮುಂದೆ ನಿಂತು ಆ ಬೇಳದ್ದು ನೋಡೋದಕ್ಕಿಂತ ಇಲ್ಲಿ ಎಲ್ಲ ಮಾತೆಯರು ಮತ್ತು ಮಕ್ಕಳೊಂದಿಗೆ ಬಂದು ಭಜನೆಯನ್ನು ಸ್ವೀಕಾರ ಮಾಡೋದು ಅವರ ಮನಸ್ಸನ್ನ ಇದು ಮಾಡಿಕೊಳ್ಳುವಂಥದ್ದು. ಅದರೊಟ್ಟಿಗೆ ಕಳೆದ ವರ್ಷ ನೀವು ನಂಬಲಿಕ್ಕಿಲ್ಲ 9 ಲಕ್ಷ ರೂಪಾಯಿಯಲ್ಲಿ ಉಳಿಕೆ ಮಾಡಿ ಹಲವಾರು ಇಲ್ಲಿ ಮೂಲಭೂತ ವ್ಯವಸ್ಥೆಗಳಾಗಿದೆ. ಅತ್ಯುತ್ತಮ ರೀತಿಯಲ್ಲಿ ಒಂದು ಶೀಟನ್ನು ನೋಡಿರ್ಬೋದು ನೀವು. ಸುತ್ತಲೂ ಮಂದಿರ ಸುತ್ತಲೂ ಈ ಒಂದು ಶೀಟ್ ವ್ಯವಸ್ಥೆ ಆಗಿದೆ. ಇವತ್ತು ನಮಗೆ ಊಟದ ಕೋಣೆಯಲ್ಲಿ ಭೋಜನ ಕೊಠಡಿ ಕೂಡ ಸೋರ್ತಾ ಇದೆ. ಹಾಗಾಗಿ ಈ ವರ್ಷ ಅದೊಂದು ಇಟ್ಕೊಂಡಿದ್ದೇವೆ ನಾವು. ನಮ್ಮ ಒಂದು ಭೋಜನ ಕೊಠಡಿಯನ್ನ ಸಂಪೂರ್ಣವಾಗಿ ಮೇಲ್ಚಾವಣಿಯನ್ನ ಮಾಡುವುದು ಅಂತೇಳಿ ಮಾಡಿಕೊಂಡಿದ್ದೇವೆ. ಮತ್ತೊರುವರು ಅವರು ಹೆಚ್ಚು ಮಾತಾಡುವುದಿಲ್ಲ. ಉಮೇಶ್ ಗಟ್ಟಿಯವರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಭಜನಾ ಪರಿಷತ್ ಮಂಗಳೂರು ತಾಲೂಕು ಅದರ ಅಧ್ಯಕ್ಷರ ನೆಲೆಯಲ್ಲಿ ಒಂದು ಶುಭಾಶಯದ ನುಡಿ. ಅನ್ನೆರೆಗಳ ಬೊಕ್ಕ ನಮ್ಮ ಗುತ್ತುದಾಗಲಿ ಬೊಕ್ಕ ನಮ್ಮ ಮಾತೆರೆಗಳ ಸೇರಿದು ಇತ್ತಿನಾಗಲಿ ಎಣ್ಣೆ ಒಂದು ರಡ್ಡು ಪಾತ್ರ ಧರ್ಮಸ್ಥಳ ಭಜನಾ ಪರಿಷತ್ತದ ಕೆಲವು ಕಾರ್ಯಕ್ರಮ ಎಂಗ್ಲ ಅರ್ಧನಾರೀಶ್ವರ ಮಂತದ ಒಂಜಿ ಮಧ್ಯಾಹ್ನ ಹುಟ್ಟದ ಮಂತದ ಪೂರೆಲ್ಲ ಒಟ್ಟಿಗೆ ಸೇರ್ತದೆ. ಒಂಜಿ 10-40 ತಂಡದೇನು ಸೇರಿದು ಒಟ್ಟಿಗೆ ನಮ್ಮ ಸೇರಿದು ಭಜನೆ ಮಂತುಂಡು. ಅಂಜಿನ ಮುರಾಣಿ ತಲಪಾಡಿಡು ದುರ್ಗಾಪರಮೇಶ್ವರಿ ದೇವಸ್ಥಾನ ಮಂತ ಅವಳು ಅಂಜಿನ ಒಂಜಿ 10-45 ತಂಡ ಒಟ್ಟಿಗೆ ಸೇರ್ತದೆ. ನಮ್ಮ ಒಟ್ಟಿಗೆ ಎಂಚ ತಿಕ್ಕುನ ಅಂಚನೆ ಇದ ಎಕ್ಕ ಭಜನೆ ಉಂಡ ಒಂಜಿ ಗಂಟೆ ಪಂಡದ ಆಕ್ಲೇನು ಬುಡ್ಪ ನಂಗೆ ತಿಕ್ಕುಜೇರು ನೇಟನ್ನು ಒಂಜಿ ಮಧ್ಯಾಹ್ನ ಊಟ ನಮ್ಮ ಪೂರ ಎತ್ತು ನೇತಾಕ್ಲು ಉಳ್ಳರ ಒಂಜೇ ಮಾತಾಡಿ ತಿಕ್ಕಿದ ಒಂಜಿ ಮೂಜಿ ಸುತ್ತು ಕುಣಿತ ಭಜನೆದಾಗಲಿ ಒಂಜಿ ಅವಕಾಶ ಉಂಟು. ಎಂಜಿನ ಮೂಜಿ ಸುತ್ತು ದೇವಸ್ಥಾನಕ್ಕೆ ಬಲಿ ಬರ್ಬುಣಿ ಆ ಕುಣಿತ ಭಜನೆದಾಗಲೆಲ್ಲ ಒಟ್ಟಿಗೆ ಮಾತೆಯೆಲ್ಲ ಪೂರ ಸೇರಿ ಒಟ್ಟಿಗೆ ಮಾಡ್ಬಿಡಿ. ಇಂಚಿನ ಕಾರ್ಯ ಎಲ್ಲ ಅಂಜನೆ ದೇರ್ಲಗಟ್ಟೆಡು 14 ತಾರೀಕಿಗೆ ಡಿಸೆಂಬರ್ 14 ತಾರೀಕಿಗೆ ಅಂಚಿನ ಒಂಜಿ ಕಾರ್ಯಕ್ರಮ ದಿವಂದ ಕ್ಷೇತ್ರದ್ದು ಐಕ್ ಬೋಡಾಯಿನ ತರಕಾರಿ ಬೊಕ್ಕ ಎಂಜಿನ ಬೋಡೊಂದು ಕೊರ್ಪೇರು ಭಜನಾ ಪರಿಷದ ಜಂಟಿಡು ಅಕ್ಲು ಮನ್ಪುಣಿ ಅಂಚನೆ ಮೂಲ ಜಂಟಿಡು ಮಂತನ ಅದು ನಾನೆಲ್ಲ ತರಕಾರಿ ಎಂಕ್ಲು ದೆತ್ತದು ಕೊರುವ ಆಂಡ ಜಂಟಿಡು ಓ ಕಾರ್ಯಕ್ರಮ ಉಂಟಲ್ಲ ಭಜನಾ ಪರಿಷತ್ ಮಂತನಂಡ ಕ್ಷೇತ್ರದ ಐಕ್ ಬೋಡಾಯಿನ ಸಂಪನ್ಮೂಲ ಕೊರ್ಪ ಎಂಕ್ಲು ಬೊಕ್ಕ ಸುಬ್ರಹ್ಮಣ್ಯ ಹಿಡ್ದಲ್ಲ ಪಾತ್ರದ ತರ್ಪವಳಿ ಕಾರ್ಯಕ್ರಮ ಒಂಜಿ 30 ದಿನ ನಡಪುನ ಹಿಡ್ದ ಅದು ಐಕ್ ಬೋಡಾಯಿನ ಸಂಪನ್ಮೂಲ ಜಾಸ್ತಿ ಬೋಡಾಪುಂಡು ಅಂಚಾದ ಓ ಕಾರ್ಯಕ್ರಮ ಭಜನಾ ಪರಿಷತ್ಲ ಅವಳು ಒಟ್ಟಿಗೆ ಮಂತಂದು ಒಂಚೂರು ಎಡ್ಡ ಅಂದೇನು ಜ್ಞಾನಿಭಿಪ್ರಾಯ ಒಂಜಿ ರಡ್ನೆ ಈ 30 ದಿನ ಕಾರ್ಯಕ್ರಮ ಆಯ್ನ ಹಿಡ್ದಬೊಕ್ಕ ನಿಕ್ಲೆ ಮುಲ್ಪಂಜಿ ಇಲ್ಲದ ಹಿಂಜೆ ಎತ್ತಿನ ಹಿಡ್ದ ಅದು ಶುಕ್ರವಾರದಾನಿ ಮಾತೇರ್ನಾಕ್ಲಿ ಎಂಚಿನಲ್ಲಿ ತಿನ್ಪುಜಾರ ಆತು ಶುದ್ಧ ರೂಪೇರು ಒಂಜಿ ಇಲ್ಲ ಚಾಯ್ಸ್ ಮಂತು ಒಂಜಿ ಶುಕ್ರವಾರ ಒಂಜಿ ಇಲ್ಲ ನಿಕ್ಲು ಭಜನೆಗೆ ಪೋಣದಂಡ ಎಡ್ಡ ಎಂಜಿನ ಕಡಬಡ ಎಂಕ್ಲೊಂಜಿ ಮಂತ ಪ್ರತಿ ಇಲ್ಲಲ್ಲ ಶುಕ್ರವಾರ ಒಂಜಿ ಇಲ್ಲ ಆ ಭಜನಾ ಮಂದಿರದಾಕ್ಲು ಬೋಪುನಿ ಅವಳು ಆ ಜೋಕುಲು ತಿಕ್ಕುವೇರು 12 ಬಂಡೆ ಜೋಕುಲು ತಿಕ್ಕೋಡು ಅವಳು ಎಲ್ಲೆಲ್ಲೇ ಜೋಕುಲು ತಿಕ್ಕು ನಾವು ಪೋನಲ್ಲ ಶಿಸ್ತಿರ್ಬೋದು போது ಆ ಜೋಕುಲು ತಿಕ್ಕಂಡು ಅವಳು ಭಜನೆ ಅಕ್ಲೆಲ್ಲ ಕುಲ್ಲದು ನಮಲ ಪಂಡದು ಅಕ್ಲೆ ಅರ್ಥಾಪನ ಭಜನೆ ಮಾತ್ರ ಪನ್ನುಡು ಬಾಕಿ ಭಜನೆ ನಂಗೆ ಅರ್ಥ ಕಷ್ಟದ ಭಜನೆ ಪನ್ನೆರಲ್ಲಿ ಅಪ್ಪಗ ಆ ಜೋಕುಲು ನಮ್ಮ ಕೈತಲ್ಲಿ ಕುಲ್ಲುವ ಪ್ರತಿ ಇಲ್ಲಲ್ಲ ನಮ್ಮ ನಿಕ್ಲೆ ಶುಕ್ರವಾರ ಹೋದು ಏತಿ ಇಲ್ಲ ನಿಕ್ಲೆ ಲೆಪ್ಪೇರು ನಮ್ಮ ಭಜನೆ ಎಣ್ಣೆ ಇಲ್ಲಡಬಲ್ಲೆ ಅಪ್ಪಗ ನಂಗೆ ಸಂಬಂಧ ಒಂಜಿ 2 ಸರ್ತಿ ಭಜನೆ ಪೋಂಡ ನಮ್ಮ ಇಲ್ಲ ಆ ಜೋಕುಲು ಮಂದಿರ ಬರ್ಪ ತನ್ನಷ್ಟಕ್ಕೆ ತಾನೇ ಬರ್ಪುಂಡು ಅಪ್ಪಗ 12 ಆ ಎಲ್ಲೇ ಜೋಕುಲು ಇಡ ಬರ್ತನ ನಮಗೆ ಒಂಜಿ ಮ್ಯಾಗ್ನೆಟ್ ತಲಕ ಆಚು ಸೋಕು ಬತ್ತದು ಭಜನೆ ಪನ್ಪೇರು ಬೋಪೇರು ಅವು ಕಡಬಡ ಎಂಗ್ಲಿದ್ದ ತೂ ಎಂಗ್ಲು 2 ಸರ್ತಿ ಕಡಬಡ ಸುಮಾರು ಸರ್ತಿ ಜೋಕುಲು ಬರ್ಪೇರಿಗೆ ಮಂದಿರಗೆ ಎಂಗ್ಲು ಪೋಯಿನ ಹಿಡ್ದು ಅವು ಎಡ್ಡಾಣಂದು ಪನ್ಪೇರು ಅಂಚನೆ ಭಜನೆ ನಮ್ಮ ಇಲ್ಲಲ್ಲಿ ನಿಕ್ಲು ದಾಯ ಪನ್ನೋಡು ಪಂಡ ನಿಕ್ಲು ಒಂಜಿ ಭಜನೆ ರಡ್ಡು ಪಂಡದು ತೂಲೆ ಭಜನೆ ಪಂಡದ ಜಪ್ಪುಲೆ ಭಜನೆ ಪಣಂದ ಅದು ಜಪ್ಪುಲೆ ಭಜನೆ ಪಂಡದ ಜಪ್ಪುಲೆ ಭಜನೆ ಪಣಂದ ಜಪ್ಪುಲೆ ಎಂಚ ನಿದ್ರೆ ಬರ್ಪುಂಡು ತುಲೆ
ಭಜನೆ ಮಂಡ ಆತು ಒಂಜಿ ಮ್ಯಾಗ್ನೆಟ್ ನಿಕ್ಲೆ ಒಂಜಿ ಪೂಜೆ ಮನ್ಪೊಡಂದ್ರೆ ಜಿಲ್ಲಾಲ್ ರಡ್ಡು ಭಜನೆ ಮಂಡಲ ಪೂಜೆ ಮಂತ್ರಿನದೇ ಫಲ ಉಂಟು ದೇವರಲ್ಲಿ ಲೆಪ್ಪು ನಮ್ಮ ಕೈತಾಡಿ ದೇವರೇನೆ ಲೆಪ್ಪುನಿ ಅವಳು ಖಾಲಿ ಮಂಟಪಡಿ ಇಂಚ ಖಾಲಿ ಒಂಜಿ ಊದತಿ ಇಂಚ ಮಂತನ್ನೇ ದೇವರಲ್ಲಿ ಲೆಪ್ಪೊಡು ಅರಗೆಂಜಿನ ಇತ್ತಿನ ಪರಂದ ಅವ ನಮ್ಮ ಕೋಣತಿನ ಇತ್ತಿನ ಸುರುಟ್ಟು ದೇವರೇ ದಿಗೋಡು ಚೂರು ನಮಾನೆ ತಿನ್ ಪುಣ್ಯ ದೇವರೆದ್ದಿ ಇದ್ದೆ ಅಂಚು ಸ್ವಾಮಿ ದೇವರ ಮಂಡದೆ ಅಂಚು ಮನ್ಪೊಡು ಅಂಚ ನಿಖಲು ಮುಲ್ಪ ಕೈತಾಳ ದಿಂಜ ಇಲ್ಲ ಇತ್ತು ನಡೆದ ಅದು ಈ ಕಾರ್ಯಕ್ರಮ ಏನು ನಡೆದ ಅದು ಶುಕ್ರವಾರ ಒಂಜಿ ದಿನ ಶುಕ್ರವಾರ ಲೆತ್ತಿನಕ್ಲೆ ಇಲ್ಲಡೆ ನಿಖಲು ಪೋಲೆ ಅತ್ತು ನನ್ನ ಆ ಹುಷಾರಿಜ್ಜನಕ್ಲೆ ಇಲ್ಲಲ್ಲ ಎಂಗ್ಲ ಅಂಚಮಂತ ಹುಷಾರಿಜ್ಜನಕ್ಲೆ ಇಲ್ಲಲ್ಲ ಬೋದು 2 ಗಂಟೆ 1 ಗಂಟೆದ ಭಜನೆ ಪಂಡದು ಅಕ್ಲೊಂಜಿ ಸಾಂತ್ವನ ಪಂಡದು ಬರ್ಪ ಅಪಗಂಡ ನಂಗೆ ಹಾಕ್ಲೆ ಒಂಜಿ ಆತ್ಮೀಯರ ಆದ ನಕ್ಲೆಲ್ಲ ಕಷ್ಟ ತೂಯ್ಲಕ್ಕಲ್ಲ ನಕ್ಲೆ ಎಲ್ಲ ಒಂಜಿ ಕೈತಲ್ದಿಲ್ಲ ಪಂಡ್ಪಡಿದೆ ಎಣ್ಣೆ ಇಲ್ಲಡೆ ಬತ್ತೀರಿ ಬಾರಿ ಶೋಕಾಂಡ ಅಣ್ಣ ನಮ್ಮ ಶಿಸ್ತುಬದ್ಧವಾದ ಬರೋಡು ಶಿಸ್ತುಬದ್ಧವಾದ ಬೋಡು ಇದು ಹೆಂಗೆ ಪನಿಯರ್ ನಿಕ್ಲು ಒಂಜಿ ಅವಕಾಶ ಮಂತ್ ಕೊನೆಗೆ ಕೃತಜ್ಞ ಮತ್ತು ಧನ್ಯವಾದ ಸೋಲ್ಮೇಲು ಉಮೇಶ್ ಅಣ್ಣ ತುಂಬತ್ತ ನಮ್ಮ ಗೌರವ ಅಧ್ಯಕ್ಷರು ಆರು ಪಾತ್ರದಿಂದ ಸಮಾಪ್ತಿ ಆಪುಜಿ ಆತ ಪ್ರಶಾಂತನ ಆರು ಜೀರ್ಣೋದ್ಧಾರ ಅವಾರ್ಡ್ ಬ್ರಹ್ಮಕಲಶೋತ್ಸವ ಅವಾರ್ಡ್ ಮಾತ ಕಾರ್ಯಕ್ರಮ ಪ್ರಶಾಂತನ ಒಂಜಿ ಆಗ ಅನಾಗ್ಯ ಸೇವೆ ಉಂಟು ಅದಕ್ಕೋಸ್ಕರ ಒಂಜಿ ಈತ ದಯಮಾಡಿಗೆ ನನ್ನ 1 ನಿಮಿಷ ಪಾತ್ರೆಗಳು ನಮಸ್ಕಾರ. ಸಂಧ್ಯಾ ಭಜನದ ಕಾರ್ಯಕ್ರಮದ ಇಂಥ ಅಧ್ಯಕ್ಷರು ಟಿ ಜಿ ರಾಜಾರಾಮ್ ಭಟ್ರು ಈ ಭಾಗಕ್ಕೂ ಏತ್ ಕೇಂದ್ರ ಉಂಡ 10 ಜನಕ್ಕೆ ಪೂರ ಆ ವಿಚಾರಗಳನ್ನು ತಿರುಪದ ಆತನು ಅಂಚದ ಪುರ ಪೀರ ಪಾತ್ರೆನೇ ಆತು ಸೂಕ್ತ ಹತ್ತು ಒಂಜಾತ್ ಟೈಮ್ ಲಾಂಡ್ ಅಯ್ಯಪ್ಪ ಮಂದಿರ ಭಜನದ ಟೈಮ್ ಎಲ್ಲ ಕರೆಂಡು ಒಟ್ಟುಡು ಒಂದೇ ಜನಕ್ಕೆ ಬೋಡಿತನಾಥ ಪೊರ್ಲದ ವೇದಿಕೆ ತಿಕ್ಕಂಡು ಆ ಪೊಂಜನಕ್ಕೆ ಎಪ್ಪಡು ಅಂಜನಕ್ಕೆ ಎಪ್ಪಡು ಬಕ್ಕ ಬೆತೆ ಭಜನದ ಕಾರ್ಯಕ್ರಮ ಇಂಚ ಭಜನೆ ಮಲ್ತಿಂಚ ಭಜನೆ ಮಲ್ತಿಂಚ ಪನ್ಪಿನ ಪೂರ ವಿಚಾರ ತಿರುಪಾದು ಕೊಡ್ತಾರೆ ಇಂಚಿನ ವೇದಿಕೆ ಎಂಕಲ ಭಜನಾ ತಂಡದ ಅಧ್ಯಕ್ಷರಂತ ರವಿ ರೈಕ್ಲು ಉಳ್ಳೇರು ಜಯರಾಮ್ ಶೆಟ್ಟರ್ ಉಳ್ಳೇರು ಸಂತೋಷ್ ಕುಮಾರ್ ರೈಕ್ಲು ಮುಲ್ತೆ ಏ ಪಲದ ಜಾತಿತ್ತಿ ಈ ಭಾಗದ ಹಸುಗಳಿಗೆ ಬಾರಿ ಮುಟ್ಟದ ಜನ ಸಂತೋಷ್ ಕುಮಾರ್ ರೈಕ್ಲು ಆರ್ಲ ಬಾರಿ ಆತ್ ಪೊರ್ಲದ ಪಾತ್ರ ಬಂಡೇರು ರವೀಂದ್ರ ಶೆಟ್ರೆ ಬೊಕ್ಕ ಬತ್ತನಲ್ಲ ಈ ಪೊರ್ಲದ ಪಾತ್ರ ಪಕ್ಕ ತಿಕ್ಕಿನಾರೆ ಏರು ಎಂಚಿನ ಪಾತ್ರ ಕೆಬಿಕೋರಂದೇ ಪಾತೇರಿ ಅದು ಎಡ್ಡೆ ಪಾತ್ರೆಯನ್ನು ಪಾತೇರಿ ಅದು ಪ್ರಾಸ್ತಾವಿಕವಾದ ನೆತ್ತ ಅಧ್ಯಕ್ಷರ ಪಾತೇರಿ ಅದು ನನ್ನ ನಮ್ಮದಾದ ತಿರುವಂಡಲ ಅಧ್ಯಕ್ಷರೇ ಪಾತ್ರ ನೋಡು ಯಾನ್ ದಾಲ ಪಾತ್ರ ಪೋಪುಜಿ ನಮ್ಮನೆ ಕಾರ್ಯಕ್ರಮ ನಮ್ಮ ಉಂಟು ನಮ್ಮ ಪಾತ್ರನ ಆತು ಸೂಕ್ತ ಆತು ನಮ್ಮ ಮಸ್ತ್ ಸರ್ತಿ ಪಾತ್ರದ ಬಾರಿ ವರ್ಷೋಡು ದಿಂಚಿ ಬ್ರಹ್ಮಕಲಶ ಹಿಡಿದು ಇದ ಮುಟ್ಟೆಲ್ಲ ಪಾತ್ರ ಒಂದಿಲ್ಲ ಸಂಧ್ಯಾ ಭಜನೆ ಪನ್ಪನ ವಿಚಾರ ಲೋಕ ಕಲ್ಯಾಣಾರ್ಥ ಅಂದ ಲೋಕ ಕಲ್ಯಾಣಾರ್ಥಕ ಆಯ್ಜಿಂಡಲ್ಲ ಅಸೂಯೆಗೊಳಿದ ಪರಿಸರ ಗಂಡಲ್ಲ ಮುಕ್ತಿ ತಿಕ್ಕಾಡು ಲೋಕ ಕಲ್ಯಾಣಾರ್ಥ ಅಪ್ಪನ ವಿಚಾರ ತೋ ಮಾತ ಬೇತೆ ಜಾಗ ಬೋಡು ಒಟ್ಟು ಈ ಭಾಗ ಸಾನ್ನಿಧ್ಯ ಎತ್ತಿನ ಜಾಗ ಎಡ್ಡ ವ್ಯಕ್ತಿಲು ಉಳ್ಳೇರು ವೇದಿಕೆದ ತಿರ್ತಲ ಎಡ್ಡ ವ್ಯಕ್ತಿನಕ್ಲು ಅವು ಪೊಂಜನಕ್ಲು ಉಳ್ಳೇರು ಮಾತ ಎಡ್ಡೆಡ್ಡ ವ್ಯಕ್ತಿನಕ್ಲು ಉಳ್ಳೇರು ಅಂಚೆ ಅದು ಪುನಗ ಯಾನ್ ಈ ವಿಚಾರಗೆ ತುಲನೆ ಮಲ್ಪೆರ ಹತ್ತದನ್ನ ಐತ ಬಗ್ಗೆ ಅಧ್ಯಯನ ಮಲ್ಪೆರ ಪೂಪನ ಆತ್ ಕಮ್ಮಿದ ಜನಕ್ಲು ಏರ್ಲ ಇಜ್ಜರು ಈ ರಾಜಾರಾಮ್ ಭಟ್ರಿ ಹಿರಿಯ ವ್ಯಕ್ತಿ ಆದ ಬಾರಿ ಆತು ಪೊರ್ಲು ಬುಡ್ಪಾತ್ ಬನ್ನೆಡ್ದು ಬಕ್ಕ ಪಿರ ಪನ್ಪನ ವಿಚಾರ ಅಜ್ಜಿ ಈ 30 ದಿನದ ಭಜನೆ ಬಾರಿ ಆತು ಪೊರ್ಲುಡ್ ಅವಡು ಭಜನದ ಬರ್ಪಿನಕ್ಲೇನ ಅಕ್ಕಲ ಆತಿಥ್ಯ ಇಂಚಿನ ಐತ ಬಗ್ಗೆ ಒಂಜಿ ಕಾರ್ಯರೂಪ ಕೊರದು ಅಸೇಗೊಳ್ಳು ನಡತಿನ ತಿಂಗೊಲ್ದ ಭಜನೆ ಬಾರಿ ಆತು ಪೊರ್ಲು ನಡತನಿಗೆ ಅಂತ ಪನ್ಪನ ಒಂಜಿ ಕೀರ್ತಿ ನಮ್ಮ ಅಯ್ಯಪ್ಪ ಮಂದಿರದ ಮುಖೇನ ಬರಡು ಮಾತೆಲ್ಲ ಮಾನಸಿಕವಾದ ನೆಮ್ಮದಿ ಉಪ್ಪನ ಶಕ್ತಿ ಕೊರಡು ಮನುಷ್ಯಗೆ ಬದುಕು ಕೊರ್ಜಿನ ಮಲ್ಲ ವಿಚಾರ ಇಜ್ಜಿ ಮಲ್ಲ ಅಂತಸ್ತು ಕೊರ್ಜಿನ ಮಲ್ಲ ಮನುಷ್ಯ ಜೆತ್ತಂದಂಡ ಆಯ್ಕೆ ಪೊರ್ಲದ ನಿದ್ರೆ ಬರೋದು ಮನಸ್ಸಿಗಿತ್ತೆ ಗಟ್ಟಿಯಲ್ಲಿ ಪಂಡದು ಪೋಯರು ಎಡ್ಡೆ ನಿದ್ರೆ ಬರೋಳು ಸುಕ್ಕೊಟ್ಟು ಜಪ್ಪೋಡು ಅವು ಮನಸ್ಸು ಎಲ್ಲೇ ದಪ್ಪು ಮಲ್ಲ ದಪ್ಪು ಆ ಮಲ್ಲ ವಿಚಾರದಲ್ಲ ಬರ್ಪುಜಿ ತೃಪ್ತಿಡಿ ಕಂಡನಿ ಬಡಿದು ಮಲ್ತಿನ ಮನಸ್ಸಿನ ಪೊರ್ಲುಡು ಮಲ್ತ ತಿನ್ಪುಣಂಜಿ ಶಕ್ತಿ ಕೊರಡು ದೇವರು ಅವೇ ನಂಗೆ ಮಲ್ಲ ಒಂಜಿ ದೇವರನ ದಯ ಪಂಡ ತಪ್ಪ ಒಂದು ಆಯುಷ್ಯ ಪೂರ್ಣ ಆರೋಗ್ಯ ಕೊರೋಡು ಮನಸ್ಸಿಗೆ ಸುಖವಯನ ನೆಮ್ಮದಿ ಕೊರೋಡು ಆಯ್ಗೆ ಆಲೋಚನೆ ಮಲ್ಪನ ಶಕ್ತಿ ಕೊಡು ಎಡ್ಡ ಆಲೋಚನೆ ಮಲ್ಪನ ಶಕ್ತಿ ಕೊಡು ದೂರ ಆಲೋಚನೆ ಎತ್ತು ದೂರ ಮುಟ್ಟದ ಆಲೋಚನೆ ಕೊಡು ಈತ ಮಾತ್ರ ಕೊರೋನಾಗ ಮಾತ್ರ ಮನುಷ್ಯ ಸಮಾಜದೊಟ್ಟಿಗೆ ಬದುಕಿರ ಅವಕಾಶ ಆಪುಂಡು ಆಯ್ನ ಮನುಷ್ಯ ಎಂದು ಮನ್ಪೇರು ಇನಿ ಧಾರ್ಮಿಕವಾದ ಕೆಲವೇರು ಪಾತಿರುವೇರು ಧಾರ್ಮಿಕವಾದ ಪಾತಿರೊಂದು
ಬೊಕ್ಕ ಬೇತೆ 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 ವಿಚಾರ ಬರ್ಬೋದು. ಧಾರ್ಮಿಕವಾದ ಪಾತೇರಿನಾಗ ಮಾತ ಜಾತಿ ಧರ್ಮದಕ್ಲೇನು ಪತ್ತೊಂದು ಬೊಪ್ಪನೇ ಈ ಹಿಂದೂ ಧರ್ಮದ ಮೂಲತತ್ವ. ಆ ಮೂಲತತ್ವವನ್ನು ಒರಿಪುಣಂಚಿನ ಪ್ರಾಮಾಣಿಕ ಪ್ರಯತ್ನ ಮಲ್ಪನಾಗ ಪರಿಸರ ಬಕ್ಕ ಮಾತ ಎಡ್ಡೆ ಒಂದು ಮನಸ್ಥಿತಿ ಬದುಕಿರಾಪಣು. ಇನ್ನು ರಾಜಾರಾಮ್ ಭಟ್ರು ಬಂಡೇರು ಎಂಕ್ಲ ವೇದಿಕೆ ಯಾನ್ ಬೇತ ಪಕ್ಷ ಆಂಡ ವೈಯಕ್ತಿಕ ಅದು ಬಣ್ಣಗ ಯಾನ ಎಂಕಾರ ಸಹಾಯ ಮಲ್ಪ ಯಾನರಿಗೆ ಸಹಾಯ ಮಲ್ಪ ನಿರ್ಣಾಯಕ ಅಂತೇಳಿ ಮಾತಿರಗಲ್ಲ ಎಂಕ ರಾಜ್ಯಕ್ಕೆ ಏರ್ಲ ಎದುರುಂದಲ್ಲ ಅವು ರವೀಂದ್ರ ಅಣ್ಣ ಅದಪ್ಪು ಸಂತೋಷ್ ಕುಮಾರ್ ರಾಯ್ಕಲು ಕಾಲಗಟ್ಟಡ ಎಂಚಿನ ಸಂದರ್ಭ ಬತ್ತಂಡ ನಮ್ಮಡ್ದ ಅಪ್ಪನ ಸಹಾಯನ ಯಾಪಲ್ಲ ಮಲ್ಪರ ತಯಾರು ಇಂದು ಬಂದೊತ್ತು ಅವನು ಬಂದೊತ್ತ ಬಕ್ಕ ಬಾತ್ರತ್ವ ವೈರತ್ವ ಬಕ್ಕ ಜಡೊತ್ತ ಬಿಡೋಡು ವೈರತ್ವ ಬುಣ್ಣ ಎಲ್ಲ ಜಡೊತ್ತ ಬುಣ್ಣ ಎಲ್ಲ ಸಮಾಜೋಡು ಬದುಕಿರಾಪಣು ಅವು ಪೂರ ಜಯರಾಮ್ ಶೆಟ್ಟಿ ಹಿಡಿದು ಕಲ್ಪೋಡು. ಜಯರಾಮ್ ಶೆಟ್ಟಿ ಎಂಚೆತ್ತೀರು ಜಯರಾಮ್ ಶೆಟ್ಟಿ ಇನಿ ವೇದಿಕೆ ಮಾತಿನ ವ್ಯಕ್ತಿ ಎಂಚಾಯಿನಿ ಪನ್ಪ ಅರಿಗೊಂತ ಮೂಲ ಸಂದರ್ಶನ ಕೊರಂಡ ಜಯರಾಮ್ ಶೆಟ್ಟಿ ಪೂರ ಪನ್ಪೇರು. ಜಯರಾಮ್ ಶೆಟ್ಟಿನ ಬಾಲ್ಯದ ಜೀವನ ಎಂಚಿನೆತ್ತಿನ ಅಂಚದಪ್ಪನಾಗ ಮನುಷ್ಯ ಲೆಕ್ಕ ಬದುಕಿನಾಗ ಮಾತ್ರ ಸಮಾಜ ಗೌರವ ಮಾಡ್ಕೊಂಡು ಇನಿ ಗಣೇಶರಿಗೆ ಅಂದೊತ್ತಿಕೊಂಡ ಎಂಚಿನ ಜಿಲ್ಲಾ ರಾಜ್ಯೋತ್ಸವ ಎಂಕೆಲ್ಲ ರಾಜಾರಾಮ್ ಭಟ್ರಿಗೆ ಏಪನ ಚಿಕ್ಕೊಡ್ತೀರ ಅಂಡ ಎಂಡ ಮಾತ್ರ ಪಂಡದು ಬೈಜಾರಿ ಸರ್ ಅವು ಬೇಜಾರು ಸಂಗತಿ ಬಾಕಿ ಪೂರ ವಿಚಾರ ಎಲ್ಲ ಪನ್ಪೇರಿಂದ ಮರ ಎಂಕ ಚಿಕ್ಕಡಿಂದ ಅನ್ನಲ್ಲ ದಾಯ ಪಂಡಿಜಾರಿ ಪನ್ಪ ಒಂಜಿ ಜಿಜ್ಞಾಸೆ ಅಂಡ ನಿಖಲ ಅವು ಸಾಕಾರ ಒತ್ತ ಪಾಠದಲ್ಲೇ ಕೊಡ್ತಿಕ್ಕನಲ್ಲ ಮಲ್ಲತ್ತ ಅವು ಸಾಕಾರ ರತ್ನ ನಡ್ತಿಕ್ಕಿನ ದಾಯ ಪಂಡಿಜಾರಿ ಮಲ್ಲೆತ್ ಪಂಡಿಜರ್ನೆಲ್ಲ ಸಂತೋಷ ಆಣಿಗೆ ತಿಕ್ಕಿನ ಖುಷಿ ಆಂಡ್ ಇರಗೆ ನನಾತ್ ಸಾಕ ಯಾನ್ ಏಪಲ್ಲ ಪನ್ಪೇರೇಣ ಇರಗೆ ಸಾಕಾರ ಭಾರತೀಯ ನಡತೊಂದು ಪೋಲೆ ಇರ ರಾಜಕೀಯ ಬೋಡ್ಸಿನ್ ಇರ ಒಂಜಿ ಸೊಸೈಟಿ ನಡಪೊಂದಿಲ್ಲಾರು ಒಂಜಿ ಶಾಲೆ ನಡಪೊಂದಿಲ್ಲಾರು ಶಾಲೆ ನಡಪೋನ ವ್ಯಕ್ತಿಲ ಸಮಾಜದ ವ್ಯಕ್ತಿ ಆದುಪ್ಪೋಡು ರಾಜಕೀಯ ವ್ಯಕ್ತಿ ಯಾರಲ್ಲಿ ಸೊಸೈಟಿ ನಡಪೋನ ವ್ಯಕ್ತಿಲ ಸಮಾಜದ ವ್ಯಕ್ತಿ ಆದುಪ್ಪೋಡು ಮಾತ ಕಟ್ಟ ಇನ್ನು ಸಂತೋಷ್ ಕುಮಾರ್ ರೈಕಲ್ ಬಂಡ ನೂದಲ ಸತ್ಯ ಯಾನ್ ಫೋನ್ ಮಲ್ತಿನಲ್ಲ ಭಟ್ರ ಒಂಜಿ ಲೋನ್ ಆಡು ಬಂಡ ಆಣ ಮರ ಈ ಕಡಪುಡ್ಲ ಅಂದ್ ಈ ನಮ್ಮನೆದ ವ್ಯವಸ್ಥೆ ಬೋಡು ಮನುಷ್ಯ 10 ಬೈಡ್ದು ಎಡ್ಡಕ್ಕೆ ನೋಡು ನಾಂಡ ಸಾಕಾರ ಸಂಘಟಿತನೇ ಎಡ್ಡಕ್ಕೆ ಶಾಲೆಡೆ ಇನ್ನು ಬಂಡೇರು ಕೆಲವು ಪಾಪದ ಜೋಕ್ಲೆಗೆ ನಮ್ಮ ಕಡಪುಂಡಲ್ಲ ಆ ಜೋಕ್ಲೆಗೆ ಪೀಸ್ ಎಂಚಿನ ಆವಡು ಮಾರ ಅಂತೀನರು ಅವು ಧರ್ಮ ಇಂದು ಮಾತ ಎಡ್ಡ ಧರ್ಮ ಸಾಕಾರ ರತ್ನ ತಿಕ್ಕಾಡು ರಾಜ್ಯೋತ್ಸವ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ದುಮ್ಮಗಂಡಲ್ ತಿಕ್ಕಾಡು ಐಶ್ವಪೂರ್ಣ ಆರೋಗ್ಯ ಕೊರಡು ಎಡ್ಡ ಮನಸ್ಥಿತಿ ಎಡ್ಡ ಬದುಕು ಮಾತ್ರ ಎಲ್ಲ ಕೂಡು ಕಟ್ಟಡ ಪತ್ತದ ಒಬ್ಬನ ಶಕ್ತಿ ಕೊರಡು ಇಂದು ಮಾತ ಕೊರ್ನಾಗ ಈ ಮಲ್ತಿನ ಭಜನೆ ಹತ್ತದಂಡ ತಿಂಗಳದ ಸಂಧ್ಯಾ ಭಜನೆ ಇಂದು ಮಾತ ದೇವರಿಗೆ ಮುಟ್ಟಾಪುಂಡ ಏಪ ಸ್ವಾರ್ಥ ಬದುಕಿಡು ದೇವರನ್ನ ಮಲ್ಪನ ವ್ಯಕ್ತಿಗೆ ಏಪಲಾಗ ಮುಕ್ತಿ ಕೊರ್ಪುಜರಿಗೆ ದೇವರು ಅವಳ ದೈವ ಏಪಲ ಪಟ್ಟಾಪಟ್ಟು ಕೊರ್ಪುಂಡು ದೇವರು ಏಪಲ ಪಟಾಪಟ್ಟು ಏಪಲ ಕೊರ್ಪು 100 ಸರ್ತಿ ದಂಡ ಪಾಂಡಲ ಆಯ್ ಕೊರ್ಪುಜರಿ ಅವು ಹೆಂಗೆ ಗೊತ್ತುಂಡು 100 ಸರ್ತಿ ದಂಡ ಪಾಂಡಲ ರವೀಂದ್ರಣ್ಣ ಕೊರ್ಪುನೇ ಇದ್ದಾರೆ ದೇವರು ಕೊರ್ನಗನೇ ಕೊರ್ಪಿನಿ ಕೊರ್ಪುನ ಪುರ್ತನ ತೂದಿ ಕೊರ್ಪೇರು ಅಂಚ ದೈವಾಂಡಲ ತಮ್ಮ ಕಷ್ಟನು ಬಗ್ಗಂಡ ಆ ಕಷ್ಟಗೂ ಒಂದು ಸಾಂತ್ವನ ಕೊರ್ಪುನ ಶಕ್ತಿ ಪುಂಡು ದೇವರ ಅದು ಸುಲಭ ದೇವರ ಉದ್ದ ಬಲ್ಲ ಬಿಡ್ಪೇರು ಬಕ್ಕ ಉದ್ದೋಡ ನೈತೊಂದು ಬರ್ಪೇರು ಅಂಚ ಅದಪ್ಪನಾಗ ಅವು ರಾಜಾರಾಮ್ ಭಟ್ರೆ ಗೊತ್ತುಂಡು ಈತ ಗೊತ್ತಿತ್ತಿಲ್ಲ ಜನ ಏನೋ ಸ್ವಾರ್ಥ ಬಿಡ್ದು ಆ ವೈಟ್ಲ ಉಪ್ಪುಜೆ ವೇದಿಕೆ ಒಂದು ಪಾತ್ರ ನಾತು ಸುಲಭದ ವಿಚಾರ ಆತು ವೇದಿಕೆ ಪನ್ಪಿನ ಆಯ್ಕೆ ಒಂಜಿ ನಿರ್ಣಾಯಕ ಹಂತದ ಒಂಜಿ ಮುಟ್ಟು ಜತ್ತು ತಿರ್ತು ಪೋನಾಗ ಒಂಜಿ ಬಿರಲ್ ತೊಚ್ಪನಾಗ 4 ಬಿಲೇರು ನಮನೆ ತೊಚ್ಪ ಅಂದುಪ್ಪುಣು ಈ ಏತು ಎಡ್ಡೆಂತಿನ ಏನು ಪನ್ಪಿನೇನು ನಂಗೆ ಗೊತ್ತು ಅಂಜತ್ಪನಾಗ ಭಾಷಣ ಮಲ್ಪನ ಅತ್ತನ ಸಾರ್ವಜನಿಕರಿಗೆ ಹಿತ ಆಯ್ನ ನುಡಿ ಕೊರ್ಪುಂಡ ಎಂಕಿ ಪ್ರಶ್ನೆ ಮಲ್ತದ ಬೊಕ್ಕರೆ ನುಡಿ ಕೊರೋಡಿಗೆ ಅಂಚ ಪೂರ ಅರ್ಥದ ನಮ್ಮ ಕೊರ್ತಿನ ಇನ್ನು ವೇದಿಕೆ ಎಡ್ತಿಕ್ಕಿನಕಲು ಮಾತ ಎಡ್ಡೆಂತಿನಕಲು ಇನ್ನು ರವಿ ರೈವರಿ ಜವಣಿ ಅದು ಬರೀ ಎಡ್ಡೆ ಕೆಲಸ ಮಲ್ತೊಂದಿಲ್ಲ ಇನ್ನು ಹಸುವೆಗಳಿಗೆ ಮುಟ್ಟದ ಜನ ಅದು ಹೋಯರು ಎಂಕಲ ಗುಳಿಗ ಕೊರಗಜ್ಜನ ಸೇವಾ ಸಮಿತಿ ಇನ್ನು ಎಡ್ಡೆ ಕೆಲಸ ಮಲ್ತದೆ ಏನು ಏಪಲ್ಲ ರವಿ ರೈಕಲ್ ದುಮ್ಮಿಲ ಪನ್ಪೇನ್ ಎಡ್ಡೆ ಕೆಲಸ ಮಲ್ಪೋಡು ಮಾರ ರಾಜಕೀಯದ ಪಕ್ಷದ ವಿಚಾರ ಬೇತೆ ಮಲ್ಪನಾಗ ಸಮಾಜದ ಮಾತ ಜನಕಲೆಲ್ಲ ಪತ್ತೊಂದು ಮಲ್ಪಲೆ ರಾಜಕೀಯದ ದೇವಸ್ಥಾನದ ಉಲಾಯಿ ಬಣ್ಣಗ ರಾಜಕೀಯದ ಚಪ್ಪಲ್ ದೂರದ ಇದು ಬರೋಡು ಅಯ್ಯ ನಿಸ್ವಾರ್ಥ ಅದು ಬರೋಡು ಸ್ವಾರ್ಥಿ ಅದು ಬರ್ರವಲ್ಲಿ ಸ್ವಾರ್ಥಿ ಅದು ಬತ್ತನಾಗಿ ಏಪಲ ರಕ್ಷಣೆ ಪುಣೇಜಿ ಅಂಚದು ಪುನಗ ಆಯನ ಪೂರ ಜಿಜ್ಞಾಸೆಯನ್ನು ಬಿಡ್ದು ಆಯ ಸಮಾಜದ ಮುಖ್ಯ ಕಟ್ಟಕಟ್ಟಿನ ವ್ಯಕ್ತಿಗಳನ್ನು ಮುಖ್ಯವಾಹಿನಿ ಕೊರ್ಪುಣಂಚಿನ ಪ್ರಾಮಾಣಿಕ ಪ್ರಯತ್ನ ಮಲ್ಪಡು ಇನ್ನು ಭಜನೆ ಬಾರಿಯಾತಿ ಎಡ್ಡ ವಿಚಾರ ಅಂದ್ರೆ ಬಾರಿಯಾತಿ ತೀರ್ನಾಕ್ಲು ಪಂಡೇರು ಭಜನೆ ಹಿಡ್ದಾದ ನಮ್ಮ ಇಲ್ಲಲ್ಲ ಒಟ್ಟುಡು ಜಾಲಡಿ ನಲ್ಪುಂಡ ಕೇಳುಜಿ ಭಟ್ರೆ ಈ ಕೆಲವು ಪಂಜನಕಲು ಹೋದು ಕುಣಿತ ಭಜನೆ ಓಲ್ಲ ಮಾರ್ಗಡಂತ ಮಲ್ಪೇರೆ ಮಾರ್ಗಡಂತ ಮಲ್ಪನೇ ಬಡಿಸಿ ಭಜನೆ ಎನ್ನೊಂಜಿ ಸ್ವಂತ ಎನ್ನೊಂಜಿ
ವ್ಯವಸ್ಥೆ ನೀನು ಸ್ವಾಮಿಲ್ ಬೈದುಂಡ ಸ್ವಾಮಿಲ್ನ ಪಂಡ್ರೆತ್ತಿ ನಾನು ಭಜನೆ ನಂಗೆ ನಮ್ಮನ್ನ ಇಲ್ಲಲ್ಲಿ ಮಲ್ಪೋದು ಎನ್ನ ಪೊಪ್ಪನ ಇಲ್ಲಲು ಯಾನ ಬುದ್ಧಿ ತೆರೆದು ಇದ ಮುಟ್ಟಲ್ಲ ನಾಳೆ ಭಜನೆ ಮಲ್ಪಂದೆ ತಾಲ ಬಡಂದೆ ದೀತನ ದಿನೈಸ್ ಅವು ದುಮ್ಮದಕ್ಕಲ್ಲ ಒಂಜೈಕ್ ಬೇತೆ ಬೇತೆ ರೋಗ ರುಜಿನ ಹತ್ತದಂಡ ಇರ್ನ ಬೇತೆ ಬೇತೆ ವಿಷ ಜಂತುಲು ಮತ್ತು ಬರ್ರೆ ಬಲ್ಲಿ ಬಂಡದು ಮಾತ ದೀತನಂಚಿನ ಆಯ್ಕೆ ಇನ್ನೊಂಡಿಗೆ ಹೆಂಗೆ ಆತು ಪೂರ ಗೊತ್ತು ಜಾನ ಏರಿಯಲ್ಲಿ ಪಣ್ಣನ್ ಮಾತ್ರ ಕೇಳಿ ಯಾನ ಆಧ್ಯಾತ್ಮಿಕವಾದ ಓದುದು ಬೂತದು ಪಾತ್ರನ ವಿಚಾರದಲ್ಲ ಜಾನ ರಾಜಾರಾಮ್ ಭಟ್ರು ಎಡ್ಡ ಪಾತ್ರ ದಿತ್ತರ್ನ ಐನ ಗಮನ ಹಿಡಿದಿ ಒಂದು ಎನ್ನ ಮಸ್ತಕಡ್ ಉಳಿಂದ ಐನ್ ಬೊಕ್ಕೊಂದು ಈ ಕಡೆ ಪನ್ಪಣ ಸಂತೋಷ್ ಕುಮಾರ್ ರೇಖಲ್ ಎಡ್ಡ ಪಂತೇರ್ ನಾಂಡ ಐನ ಮಸ್ತಕಡ್ದು ಇದು ಪಾತ್ರ ನೆತ್ತಂದೆ ಓದುದು ಬರೆದು ತಿದ್ದುದು ಕೊನತದ ಪಾತ್ರ ನಂಚಿನ ವ್ಯವಸ್ಥೆ ಜಾಂಚ ಅದಪ್ಪನಾಗ ಭಜನೆ ನಮ್ಮ ಇಲ್ಲಲ್ ದಾವಡು ನಮ್ಮ ಇಲ್ಲಲ್ ಬಾಲ್ಯಲಿಗೆ ಸಂಸ್ಕೃತಿ ಒಂದು ನಿಜವಾಯಿನ ಸಂಸ್ಕೃತಿ ಬಕ್ಕ ಸಂಸ್ಕಾರ ಕಲ್ಪವನು ಇನಿ ಬೇತೆ ಬೇತೆ ಜಾಗೆ ಕೂತು ಸಂಸ್ಕಾರ ಕಲ್ಪವನು ಅಂಚಿನ ಅಗತ್ಯತೆ ಇಜ್ಜಿ ನಮ್ಮ ಜೋಕ್ಲೆ ನಮ್ಮ ಇಲ್ಲಲ್ಲಿ ಭಜನೆ ಕಲ್ಪಂಡ ಧಾರಾಳ ಯಾರುಂಡು ಇನಿ ನೆಂಚಿನ ಮಂದಿರಡು ಬತ್ತು ಭಜನೆ ಮಲ್ತನ ಯಾರುಂಡು ದೂರದವರೆಗೂ ಪ್ರಾಯಿಗೆ ಬತ್ತಿನ ಪುಂಜೋಕ್ಲೆಯಲ್ಲಿ ಎತ್ಬೋದು ಭಜನೆ ಮಲ್ಪಡು ಆತು ಸೂಕ್ತ ಹತ್ತು ಅವು ಎಡ್ಡ ವಿಚಾರಲತ್ತ ಅಂಚ ಅದಪ್ಪನಾಗ ಕೈತಲ್ದ ಭಜನೆ ಮಂದಿರ ಕೈತಲ್ದ ದೇವಸ್ಥಾನ ಕೈತಲ್ದ ದೇವಸ್ಥಾನ ಓಲ್ ಮತ್ತು ಇತ್ತಿನಲ್ಪ ಮಲ್ತದಂಡ ಆಯ್ಕೆ ಬಾಲ ಪ್ರಾಮುಖ್ಯತೆ ಬರುವ ಒಂದು ಪನ್ಪಣ ತಪ್ಪು ಒಪ್ಪು ಹೆಂಗೆ ಗೊತ್ತುಜ್ಜಿ ಎನ್ನ ಮನಸ್ಸಿಗೆ ಎಂಚಿನ ಬೈದಿನ ಐನ್ ಮಾತ್ರ ಪಂಡೆ ನೆಟ್ಟು ಬೇತೆ ಓಲ ಬೇತೆ ಜಿಜ್ಞಾಸೆ ಜಿತ್ತ ಪಾತ್ಯರ್ನತ್ತೆ ಅಂಚ ಅದಪ್ಪನಾಗ ಯಾನ ಪಾತ್ಯರ್ನ ಈಚೆ ಕಡೆ ಮೆತ್ತಿನಂಡ ರಾಜಾರಾಮ್ ಮಟ್ಟಲಕ್ಕೆ ಅಂತನ ವ್ಯಕ್ತಿಲ ಇದು ಮಾಪಲ್ಪಲೆ ಗುಡಿಟಿತ್ತನ ಅಯ್ಯಪ್ಪ ಸ್ವಾಮಿ ಹಿಂಗೆ ಕ್ಷಮೆ ಕೊರಡು ಎಡ್ಡೆತ್ತಿದಂಡ ನಿಖಿಲ ತಿಳುವಳಿಕೆ ದೀವನ್ಲೆ ಎಜ್ಜಿಂದಂಡ ಈ ಪುಣ್ಯದ ಮನ್ನಡು ಬಿಡ್ಲೆ ಅವಕಾಶಕ್ಕೆ ಧನ್ಯವಾದಕ್ಕೂ ಅಭಿನಂದನೆ. ನಮ್ಮ ಸುಂದರ್ ಶೆಟ್ಟಿ KSRP ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಯಾಕೆಂತಂದ್ರೆ ಭಜನಾ ಸಂಕೀರ್ತನ ಕಾರ್ಯಕ್ರಮದಲ್ಲಿ ಅನ್ನದಾನಕ್ಕೆ ಸಂಬಂಧಪಟ್ಟಾಗೆ ಗ್ರೈಂಡರ್ ಇರಲಿಲ್ಲ. ಸುಮಾರು 12,000 ಮೌಲ್ಯದ ಗ್ರೈಂಡರ್ ಅನ್ನ ಸುಂದರ್ ಶೆಟ್ಟಿ ಅಸೈ ರಿಟೈರ್ಡ್ RSI ಅವರನ್ನು ಅಭಿನಂದನೆ ಮಾಡಬೇಕು ಅಂತ ಶ್ರೀಯುತ ವಿಶ್ವನಾಥ್ ನಾಯಕ್ ಅವರಲ್ಲಿ ವಿನಂತಿ ಮಾಡ್ತೇನೆ. ವಿಶ್ವನಾಥ್ ನಾಯಕ್ ಅವರು ಕೂಡ ವೇದಿಕೆಗೆ ಹೋಗಬೇಕು. ಕಳೆದ ವರ್ಷದ ಭಜನಾ ಸಂಕೀರ್ತನ ಇದರ ಕಾರ್ಯಕ್ರಮದ ಅಧ್ಯಕ್ಷರಾಗಿ ನಮಗೆ ಸುಮಾರು 9 ಲಕ್ಷದಷ್ಟು ಹಣವನ್ನ ಇಲ್ಲಿ ಉಳಿಕೆ ಮಾಡಿಕೊಟ್ಟಂತಹ ವಿಶ್ವನಾಥ್ ನಾಯಕ್ ಅವರನ್ನು ಇಲ್ಲಿ ನೆನೆಸ್ಕೊಳ್ತೇವೆ. ವಿಶ್ವನಾಥ್ ನಾಯಕ್ ಅವರು ಶಾಲೆ ಹೊದಿಸಿ ಅವರಿಗೆ ನೆನಪಿನ ಕಾಣಿಕೆ ನೀಡಿ ಅಭಿನಯಿಸ್ತಾ ಇದ್ದಾರೆ. ಎಲ್ಲರೂ ಚಪ್ಪಾಳೊಂದಿಗೆ ಚಪ್ಪಾಳೆ ತಟ್ಟುವ ಮುಖೇನ ಅವರಿಗೆ ಅಭಿನಂದನೆ ಸಲ್ಲಿಸುವ. ವಿಶೇಷವಾಗಿ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರು ಕೂಡ ಹೌದು. ನಮ್ಮ ಸುಂದರ್ ಶೆಟ್ಟಿ ಅವರು ರಿಟೈರ್ಡ್ RSI ಆದ್ರೂ ಕೂಡ ಅವರ ಅಧಿಕಾರಾವಧಿಗೆ ರಾಷ್ಟ್ರ ಪ್ರಶಸ್ತಿ ಅವರಿಗೆ ಸಿಕ್ಕಿರುವುದನ್ನು ಕೂಡ ಇಲ್ಲಿ ನೆನಪು ಮಾಡಿಕೊಳ್ತಾ ಇದೀಗ ಅಂತಿಮ ಹಂತಕ್ಕೆ ಬಂದಿದ್ದೇವೆ. ಬಂಧುಗಳೇ, ನಾವೆಲ್ಲರೂ ಕಿವಿಗೊಡೋಣ. ಶ್ರೀಯುತ ರವಿ ರೈ ಫಜೀರ್ ಅವರು ನಮ್ಮ ನಿಜವಾಗಿ ಅವರು ಅಧ್ಯಕ್ಷರಿಗೆ ಒಪ್ಪಲಿಲ್ಲ, ಅವರು ಮತ್ತೆ ಒಪ್ಪಿಕೊಂಡು ಎಲ್ಲ ಸಭೆಗಳಲ್ಲಿ ಕೂಡ ಉಪಸ್ಥಿತರಿದ್ದು ನಮಗೆ ಸರಿಯಾದ ಮಾರ್ಗದರ್ಶನ ನೀಡಿದವರು ರವಿ ರೈ ಫಜೀರ್ ಅವರು ಸಭಾಧ್ಯಕ್ಷೀಯ ನುಡಿಗಳನ್ನು ಆಡಬೇಕು ಅಂತ ವಿನಂತಿ ಮಾಡ್ತೇವೆ. ಆತ್ಮೀಯರೇ, ನಮ್ಮ ದಾನ ದೇವೇರ್ನ ಪುಣ್ಯ ಯಾನ್ ಮಲ್ತಿನಂಚಿನ ಪುಣ್ಯದ ಪಲಟು ಎಂಕ್ ಕೊರಗಜ್ಜನ ಒಂಜಿ ಸೇವೆ ಮಲ್ಪನಂಚಿನ ಭಾಗ್ಯ ಈ ಅಸೈಗೊಳ್ದ ಮಣ್ಣದ ಮಾತ ಭಕ್ತ ಬಾಂಧವರ ಅವಕಾಶ ಮಲ್ಕೊಡ್ತೀರಿ. ಇನ್ನಿತ ದಿನ ಈ ಭಜನಾ ಕಾರ್ಯಕ್ರಮದ ಒಂಜಿ ಸೇವೆ ಮಲ್ಪರೆ ಎಂಕ್ ಅವಕಾಶ ಈ ಭಾಗದ ಮಾತ ದೇವೇರ್ನ ಭಕ್ತರಿಗೆ ಅವಕಾಶ ಮಲ್ಕೊಡ್ತಿರ್ಲೆ ಐಕ್ಯಾನ್ ಅನಂತರಂತ ಕೃತಜ್ಞತೆ ಸಲ್ಲಿಸ ಹೊಂದಿಲ್ಲ ದಯನ್ ಪಂಡ ದೇವರ ನಡೆ ಸಲ್ಲಿಸನಗ ಇಂಚ ಬಾರದವ ಪೂತೊಟ್ಟುಗು ಬಾರದ ಬಲ್ಲಗಳ ಒಂದು ಅವಕಾಶ ಆಡ ಎಂಕಂಚೆ ನೀವು ಇಂಜಿ ಸೇವೆ ಮಲ್ಪರೆ ಅವಕಾಶ ಮುಲ್ಪ ತಿಕ್ಕಿದ್ದೀನಿ ನೆಕ್ಕಿಯಾನ ಅನಂತರಂತ ಕೃತಜ್ಞತೆ ಸಲ್ಲಿಸ ಒಂದು ಈ 30 ದಿನ ನಡಪಂಚಿನ ಭಜನಾ ಕಾರ್ಯಕ್ರಮಗಳು ಶ್ರದ್ಧಾ ಭಕ್ತಿಡು ನಮ್ಮ ಮಾತೆಲ್ಲ ಪಾಲ್ಪಡೆದು ಈ ದೇವಸ್ಥಾನದ ಶ್ರೇಯ ಅಭಿವೃದ್ಧಿಡು ಪಾಲ್ಪಡೆದು ದೇವರಿಗೆ ನಮ್ಮ ಈ ನಾಮ ಸಂಕೀರ್ತನೆ ಸಮರ್ಪಣೆ ಮಲ್ತಿದ್ದು ಆರ್ನ ಆಶೀರ್ವಾದವನ್ನು ಪಡೆಯೊಂದು ಐತ ಮುಖಾಂತರ ನಮ್ಮ ಜೀವನೋಡು ನಂಗೆ ಉತ್ತಮವಾದ ಆರೋಗ್ಯ ಭಾಗ್ಯನ ದೇವರು ಕೊರಡು ನಮ್ಮ ಎಂಚಿನ ಇಷ್ಟಾರ್ಥನು ಪ್ರಾರ್ಥನೆ ಮಲ್ತನ್ನ ದೇವನ ಅನುಗ್ರಹ ತಿಕ್ಕಣಂದು ವಿನಂತಿ ಮಲ್ತೊಂದು ಐತೊಟ್ಟಿಗೆ ಈ 30 ದಿನ ನಡಪಂಚಿನ ಭಜನಾ ಕಾರ್ಯಕ್ರಮಗಳು ನಮ್ಮ ಮಾತೆಲ್ಲ ಪ್ರತಿನಿತ್ಯಲ್ಲ ಏತೆ ಕೆಲಸದ ಕಾರ್ಯಕ್ರಮ ಒತ್ತಡಿತ್ತನಲ್ಲ ಈ ಕಾರ್ಯಕ್ರಮಗಳು ಪಾಲ್ಪಡೆದು ದೇವರ ನಾಮ ಸಂಕೀರ್ತನೆ ಮಲ್ತದ್ದು ಮಾತೆನೊಟ್ಟಿಗೆಲ್ಲ ಬೆರೆದು ಸೇವೆ ಮಲ್ಪನ ಭಾಗ್ಯನು ನಂಗೆ ಒದಗಾದುಕೊಂಡು ವಿನಂತಿ ಮಲ್ತಂದು ಸಮಯ ಮೀರ್ದಿಂಡು ದಯದಿದು ನಮ್ಮ 8:30 ಗಂಟೆಗೆ ಸರಿಯಾದ ದೇವರನ ಮಹಾಪೂಜೆ ಆವಡಾಂಡು ಇತ್ತೆ 1 ಗಂಟೆ ಮುಟ್ಟ ಕೈತಲಂಡು ಪಾತೆರ್ನ ಪೊರ್ತತ್ತು ವೇದಿಕೆ ಹಿರಿಯ ಅಕ್ಕಲು ಮಸ್ತ್ ಜನ ಬಾರಿ ಪೊರ್ಲುದ ಪಾತೆರನ್ನು ಪಂಡದು ನಂಗೆ ಮಾರ್ಗದರ್ಶನ ಮಲ್ದಿರು ಎಲ್ಲಂಜಿ ನಡಪಂಚಿನ ಈ ಎಲ್ಲಂಜಿ ಮುಟ್ಟ ನಡಪಂಚಿನ ಭಜನಾ ಕಾರ್ಯಕ್ರಮನ ಮಾತೆರ್ಲ ಪಾಲ್ಪಡೇಕ ಒಂಜಿ ವಿಷಯ ಏನು ಪಣ್ಣಂದುಲ್ಲೆ ದಾನದ ಪಂಡ ನಂಗೆ ಗೊತ್ತಿಪ್ಪು ಕೈತಲ್ದ ಈನೊಳಿ ಸೋಮನಾಥೇಶ್ವರ ದೇವಸ್ಥಾನ ಆಯ್ತು ಆಡಳಿತ ಮುಕ್ತೇಶ್ವರ ಚಂದ್ರಾಸ್ ಪೂಂಜರಾಯ ನೀಡಿದಕ್ಕ ಕೆಲವಾತು ಅಲ್ಪ ಕೊಂಜಿ ತೊಂದರೆಲಿತ್ತಿನ ಆ ಪೊರ್ತುಗು ನೀನು ಸ್ವಾಮೀಜಿಲಿ ನೀ ವೇದಿಕೆ ನಿಜವಾದ ಬರಡಿತ್ತಿನ ಮಾನಿಲ ಸ್ವಾಮಿಲಾಡೆ ಬೋದಿಪ್ಪನಾಗ ಆರ್ಪಂಡೇರು ನಿಕ್ಲ ಆಯ್ನಾತ ಅಲ್ಪ ಭಜನೆನೆ ಮಲ್ಪಲೆ ಅಲ್ಪ ದಾದ ತೊಡಕುಂಡ
ಓವು ಆರ್ಥಿಕ ಸಂಪನ್ಮೂಲ ಒದಗಾವನಂಚಿನ ಸಮಸ್ಯೆ ಉಂಡ ಅಯ್ನ ಗ್ಯಾರಂಟಿ ದೇವರು ಒದಗಾದು ಕೊರ್ಪೇರಿಂದ ಐದು ಬೊಕ್ಕ ನಮ್ಮ ಶಿವರಾತ್ರಿದ 48 ದಿನಕ್ಕೂ ದುಂಬು 48 ದಿನದ ಒಂಜಿ ಭಜನಾ ಕಾರ್ಯಕ್ರಮ ಸೋಮವಾರ ಭಜನಾ ಕಾರ್ಯಕ್ರಮ ಒಂಜಿ ಭಜನಾ ತಂಡ ರಚನೆ ಮಲ್ತದ್ದು ನಿತ್ಯ ನಿರಂತರ ಈ ಸೋಮನಾಥೇಶ್ವರ ದೇವಸ್ಥಾನ ಭಜನೆ ಮಲ್ತಿನ ಬತ್ತಿನದಕ್ಕ ಅಲ್ಪ ಓವ ತೊಂದರೆ ನಾವು ಪೂರ ಪರಿಹಾರ ಅದು ಆ ದೇವಸ್ಥಾನ ಅವು ಏತೋ ಅಭಿವೃದ್ಧಿ ಒಂದರೆ ಸಾಧ್ಯ ಅಂಡು ಅವು ಮಾತ್ರ ತಂದೆ ಐಕ್ ತಾಮ್ರದ ಕವಚ ಪಾಡ್ ನಡೆಯಟ್ಟಲ್ಲ ದೇವರು ಒದಗಾದ ಕೋರಿಯರು ಯಾಂದ ಪಂಡ ಆ ದೇವಸ್ಥಾನ ನಿತ್ಯ ನಿರಂತರ ಸೇವೆ ಮಲ್ತಂದಲೆ ಈ ವಿಚಾರಧಾರ ದಾಯ ಪಣ್ಣಂದಲೆ ಪಂಡ ಸ್ವಾಮಿಲಾನಿ ಅಲ್ಪ ಬತ್ತು ಪಣ್ಣಂಚಿನ ಪಾತೆರ ಇನ್ನೆಟ್ಟು ಶ್ರದ್ಧಾ ಭಕ್ತಿ ಪಾಲ್ಪಡೆಯಲಿ ಸಮಸ್ಯೆ ಪರಿಹಾರ ಅಂಚೆನೆ ಈ ದೇವಸ್ಥಾನ ಅಭಿವೃದ್ಧಿ ಆಪನೆ ದೇವರಿಗೆ ನಮ್ಮ ಏತು ಸೇವೆ ಮಲ್ತಾನ ಆ ಸೇವೆದ ಮುಖಾಂತರ ನಂಗೆ ದೇವರನ್ನ ಅನುಗ್ರಹ ತಿಕ್ಕೊಂಡು ದಾನ ಪಂಡ ಈ ಸೇವೆಗೊಳಿ ಪಂಚಿನ ಈತ ಮಾತ ಹಿಂದೂ ಬಾಂಧವ್ಯರೇ ನಮ್ಮ ಒಟ್ಟಾದಿಪ್ಪುನಂಚಿನ ಭಾಗ್ಯ ಇಂಚಿನ ಒಂಜಿ ರಾಜರಸ್ಯದ ಕೈತಲ್ಲಿ ಈತ ಮಲ್ಲೊಂಜಿ ದೇವಸ್ಥಾನ ಇಪ್ಪುನಂಚಿನ ಪುಣ್ಯ ನೆನ್ನು ನಮ್ಮ ಒರಿತದು ನೆಟ್ಟು ನಾವು ಮಾತೆರ್ಲ ಪಾಲ್ಪಡೆದು ಇಂಚಿನ ದೇವಸ್ಥಾನದ ಅಭಿವೃದ್ಧಿ ನಾವು ಮಾತ ನಮ್ಮ ಜೀವನೊಡ್ಲ ಅಭಿವೃದ್ಧಿ ಆಪುನಂಚಿನ ಆ ಒಂಜಿ ಒಗ್ಗಟ್ಟಾದ ಬದುಕುನಂಚಿನ ಅವಕಾಶ ನಂಗೆ ದೇವರ ಒದಗಾದ ಕೊರಡು ಇನ್ನಿತ ಈ ಕಾರ್ಯಕ್ರಮದ ಪಾಲ್ಪಡೆ ಅಂಚಿನ ಮಾತ ಭಗವಾನ್ ಭಕ್ತರಿಗೆ ಕೃತಜ್ಞತೆಯನ್ನು ಸಲ್ಲಿಸ ಒಂದು ನನ್ನ 30 ದಿನ ನಡಪಂಚಿನ ಭಜನಾ ಕಾರ್ಯಕ್ರಮ ಮಾತೆಲ್ಲ ಪಾಲ್ಪಡೆಕ ನೆಕ್ ಯಶಸ್ವಿ ಆದ ನಡಪೆರೆ ನಮ್ಮನ ಮಿಂಚಿನ ದೇವದೇವನ ಅನುಗ್ರಹ ಇಪ್ಪು ಒಂದು ವಿನಂತಿ ಮಲ್ತಂದು ಇನ್ನಿತ ದಿನ ಇಡೀ ಬತ್ತದು ನಮ್ಮ ಈ ಕಾರ್ಯಕ್ರಮದ ಪಾಲ್ಪಡೆದು ನಂಗೆ ಬಾರಿ ಪೊರ್ಲುದ ಮಾರ್ಗದರ್ಶನ ಪಂಡಂಚಿನ ಹಿರಿಯರು ಶ್ರೀಯುತ ರಾಜಾರಾಮ್ ಭಟ್ರನ ಆಶೀರ್ವಾದ ನಟ್ಟೊಂದು ಗಣೇಶನಲ್ಲೊಂದು ಆಶೀರ್ವಾದ ನಟ್ಟೊಂದು ಎಂಗೆ ಅವಕಾಶಗೂ ಹೊಂದಿಸ ಒಂದಲೆ ಶ್ರೀರಾಮ ದೇವರು ಅಂಚನೆ ಅಯ್ಯಪ್ಪ ಸ್ವಾಮಿ ನಂಗೆ ಜೀವನಡು ಅನುಗ್ರಹ ದೀದ ನಡಪಾಡೊಂದು ವಿನಂತಿ ಮಲ್ತಂದು ಅವಕಾಶ ಹೊಂದಿದ್ದರೆ ಧನ್ಯವಾದ. ಭೋಜನ ಕೊಠಡಿ ಸೋರೊಂದಿತ್ತದು ಅದಕ್ಕೆ ಶೀಟ್ ಪಾರ್ಡ್ ಬಂಡದು ಶೀಟ್ ಪಾರ್ಡ್ ಅಂಡ ಒಂಜಿ ಲಕ್ಷ ಅಂಡಲ ನಮ್ಮ ಅಡ್ವಾನ್ಸ್ ಕೊಡು ಬಂದಾಗ ನಮ್ಮ ರವಿಯನ್ನ 50,000 ರೂಪಾಯಿ ಅಡ್ವಾನ್ಸ್ ಅದು ಫಸ್ಟಿಗೆ ಕೊರಿಯರು ಬೇಲೆನ ಬೇಗ ಸ್ಟಾರ್ಟ್ ಮಾಡ್ಲೆ ಆಯ್ನಾತ್ ಬೇಗ ಈ ಸಂಧ್ಯಾಭಾಜನೆ ಮುಗಿಲಕ್ಕನೆ ಆ ಬೇಲೆಲ್ಲ ಮುಗಿಯೋಡು ಪಂಡಿತ ಫಸ್ಟ್ಗೆ 50,000 ಕೊರ್ನಾರು ನಮ್ಮ ರವಿಯನ್ನ ಪಂಚಿದಾರಿಗೆ ಸೊಲ್ಮೆ ಸಂದ ಒಂದು ಗಣೇಶ್ ಎಸ್ ಚಿಪ್ಪಾರು ಕುಲ್ನವಲೆ ಶುಭ ಹಾರೈಕೆ ಮಾಡ್ತಾರೆ ಇವರಿಗೆ ಸೊಲ್ಮೆ ಸಂದ ಒಂದು ಇತ ಮಾತುಗಳ ಧನ್ಯವಾದ ಸಮರ್ಪಣೆ ನಮ್ಮ ಪ್ರಚಾರ ಸಮಿತಿಯ ಸದಸ್ಯೆ ನಮ್ಮ ಟ್ರಸ್ಟಿ ಶಿವಪ್ರಸಾದ್ ಕಕ್ಕೆಮಜಲು. ಹರಿ ಓಂ. ಶ್ರೀ ಅಯ್ಯಪ್ಪ ಸ್ವಾಮಿ ಮಂದಿರ ಅಸೈಗೋಳಿ ಒತ್ತಿರಿದ ನಡಪನಂಚಿನ 30 ತಾಯಿ ಭಜನಾ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ಇನಿ ದೀಪ ಪ್ರಜ್ವಲನ ಮಂತದೆ ಕಾರ್ಯಕ್ರಮನ ಉದೀಪನ ಮಂತನಾರು ಶ್ರೀ ರಾಜಾರಾಮ್ ಭಟ್ರು ಇನಿ ನಂಗೆ ಸ್ವಾಮೀಜಿ ಈ ಕಾರ್ಯಕ್ರಮಕ್ಕೆ ಬೈದು ಜೇರಂದೇ ನಂಗೆ ಗೊತ್ತಾದಜಿ ಆ ರೀತಿ ಧಾರ್ಮಿಕವಾದ ಸಾಂಸ್ಕೃತಿಕವಾದ ಮಾತಾ ರೀತಿ ಇಡ್ಲ ನಂಗೆ ಬೋಧನೆ ಕೊಡ್ದು ಈ ಕಾರ್ಯಕ್ರಮದ ಮೆರುಗು ಜಾಸ್ತಿ ಬಂದಿದ್ದಾರೆ. ಸರಿಯಾದ ಸಮಯಡು ನಮ್ಮೊಟ್ಟಿಗೆ ಬತ್ತದ ಸೇರೊಂದನಂಚಿನ ಶ್ರೀ ರಾಜಾರಾಮ್ ಭಟ್ರು ಸಂಚಾಲಕರು ಶಾರದಾ ಗಣಪತಿ ವಿದ್ಯಾ ಕೇಂದ್ರ ಪುಣ್ಯಕೋಟಿ ನಗರ ಕೈರಂಗಲ ಮೇರೆಗೆ ಧನ್ಯವಾದ ಕೊರೊಂದಿಲ್ಲ. ಅಂಚನೆ ಅಧ್ಯಕ್ಷರಾದ ನಮ್ಮ ಸಮಿತಿದ ಅಧ್ಯಕ್ಷರಾಯಿನಂಚಿನ ಶ್ರೀ ರವಿ ರೈ ಪಜೀರು ಮಾತಾ ಜವಣಿಯರನೊಟ್ಟಿಗೆ ಇತ್ತೊಂದು ಮಾತೆರನೊಟ್ಟಿಗೆ ಸೇರೊಂದು ಪಾದರಸದಂಚನೆ ಈ ಪರಿಸರಡಿ ಕುಲಿಕ ಕೊರಗಜ್ಜ ಸಮಿತಿ ಇಡ್ಲ ಕೆಲಸ ಮಂತದೆ ಅಯ್ಯಪ್ಪ ಸ್ವಾಮಿನಲ ಸೇವೆ ಮಂತೊಂದು ಉಪ್ಪುನಾರು ನಾ 30 ದಿನಲ ಇರ್ನ ಸೇವೆ ಈ ಕ್ಷೇತ್ರಗೆ 5 ಬಕ್ಕಲ ನಿರಂತರವಾದ ಬೋರ್ಡು ಪಣ್ಣಂದು ಏನೊಂದು ಈ ಕಾರ್ಯಕ್ರಮಕ್ಕೆ ಧನ್ಯವಾದ ಸಲ್ಲಿಸುವಂದಲ್ಲೇ ಅಂಚನೆ ನಮ್ಮೊಟ್ಟಿಗೆಲ್ಲರೂ ಶ್ರೀ ರವೀಂದ್ರ ಶೆಟ್ಟಿ ಉಳಿದಟ್ಟು ಅಧ್ಯಕ್ಷರೇ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ದಾರ್ಲಗಟ್ಟೆ ಮೇರೆಗಳ ಈ ಕಾರ್ಯಕ್ರಮಕ್ಕೆ ಧನ್ಯವಾದ ಸಲ್ಲಿಸುವಂದಲ್ಲೇ ಅಂಚನೆ ನಮ್ಮ ಆಸೆಗೋಳಿ ಪರಿಸರದ ಮಾತಾ ಕಾರ್ಯಕ್ರಮಡ್ಲ ಭಾಗವಹಿಸನಂಚಿನಾರು ಶ್ರೀ ಸಂತೋಷ್ ಕುಮಾರ್ ರೈ ಬೋಲಿಯಾರು ಮಾಜಿ ಅಧ್ಯಕ್ಷರು ಶ್ರೀ ದಿ ಮೈಸೂರು ಎಲೆಕ್ಟ್ರಿಕಲ್ ಲಿಮಿಟೆಡ್ ಬೆಂಗಳೂರು ಮೇಲೆಲ್ಲ ಈ ಕಾರ್ಯಕ್ರಮಕ್ಕೆ ಧನ್ಯವಾದ ಸಲ್ಲಿಸುವಂದಲ್ಲ ಅಂಚನೆ ನಮ್ಮೊಟ್ಟಿಗೆಲ್ಲರೂ ಶ್ರೀ ಜಯರಾಮ್ ಶೆಟ್ಟಿ ಕಂಬ್ಲಪದವು ಉಪಾಧ್ಯಕ್ಷರು ಅಮ್ಮೆಂಬಲ ಸೇವಾ ಸಹಕಾರಿ ಸಂಘ ನಿಯಮಿತ ಪ್ರತಿ ವರ್ಷಲ ಭಜನಾ ಕಾರ್ಯಕ್ರಮಕ್ಕೆ ಬರ್ತದೆ ನಮ್ಮೊಟ್ಟಿಗೆ ಸಹಕಾರಕ್ಕೆ ಹೊಂದುಪ್ಪನಾರು ಮೇರೆಗಳ ಈ ಕಾರ್ಯಕ್ರಮಕ್ಕೆ ಧನ್ಯವಾದ. ಅಂಚನೆ ಸುರೇಶ್ ಅಸೈ ಪ್ರತಿ ಶನಿವಾರಲ ನಮ್ಮ ಅಯ್ಯಪ್ಪ ಮಂದಿರಕ್ಕೆ ಬರ್ತದೆ ಸಲಹೆ ಸಹಕಾರ ಕೊಡುಗೈ ದಾನಿಯಲು ಮೇರೆಲ್ಲ ಈ ಕಾರ್ಯಕ್ರಮಕ್ಕೆ ಬರ್ತನಕ್ಕೆ ಧನ್ಯವಾದ ಸಲ್ಲಿಸೋದಲ್ಲ. ಅಂಚನೆ ಇನಿ ಸನ್ಮಾನ ಸ್ವೀಕಾರ ಮಂತನಂಚಿನ ಶ್ರೀ ಗಣೇಶ್ ಚಿಪ್ಪಾರು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಮೇರೆಗಳ ಈ ಕಾರ್ಯಕ್ರಮಕ್ಕೆ ಧನ್ಯವಾದ ಸಲ್ಲಿಸೋದಲ್ಲ. ಅಂಚನೆ ಟ್ರಸ್ಟ್ದ ಅಧ್ಯಕ್ಷರಾಯಿನಂಚಿನ ಶ್ರೀನಿವಾಸ್ ಶೆಟ್ಟಿ ಅಂಚನೆ ಮಾತೃಮಂಡಲದ ಅಧ್ಯಕ್ಷರಾಯಿನ ನಾಗವಿನಕ್ಕ ಅಂಚನೆ ನಮ್ಮೊಟ್ಟಿಗೆಲ್ಲರೇ ಕೃಷ್ಣ ಶೆಟ್ಟಿ ಕೆಳಗಿನ ಕೋಟೆಗಾರ ಗುತ್ತು ಅಧ್ಯಕ್ಷರೇ ಕೋಟೆಗಾರ ವ್ಯವಸಾಯ ಸೇವಾ ಸಹಕಾರಿ ಸಂಘ ನಿಯಮಿತ ಮೇರೆಗಳ ಮೆಗಲಿಲ್ಲ ಧನ್ಯವಾದ ಕೊರೊಂದು ಬತ್ತನಂಚಿನ ಮಾಧ್ಯಮ ಮಿತ್ರರಿಗಳ ಮಾತಾ ದೇವಸ್ಥಾನದ ಭಕ್ತರಿಗಳ ಒಂಜೆ ಪಾತ್ರೆಡು ಧನ್ಯವಾದ ಕೊರೊಂದು